ಸ್ಕೇಪ್ ಎಲ್ಲಿಂದ ಎಲ್ಲಿಂದ ಸ್ಕೇಪ್ ಅಷ್ಟು ನೀವೇ ಇವತ್ತು. ಊಟ ಆಯ್ತಾ? ಹೇಗಿದ್ದೀರಿ ಮತ್ತೆ ಸೌಖ್ಯ ಆದ್ರಾ? ಐದು ಬೈ ಆಂಟಿ ಏನು ಮಾರ ಹುಷಾರಾದ್ರ ಜ್ವರ ಎಲ್ಲ ಹೋಯ್ತಾ? ಹೌದೌದು ನಾವುಸ ಲೈವ್ ಇಂದ ಎಸ್ಕೇಪ್ ಆದೆ. ಬೇಗ ಬರ್ಬೇಕಿತ್ತು ಎಡಿಟ್ ಮಾಡ್ತಾ ಇದ್ದೆ ಇನ್ನುೂ ಆಗ್ಲಿಲ್ಲ ಪೆಂಡಿಂಗ್ ಉಂಟು. ನೋಡ್ಬೇಕು ಈವ್ನಿಂಗ್. ಸ್ವಲ್ಪ ಪರವಾಗಿಲ್ಲ. ಏನು ಬಿಸಿ ನೀರು ಕುಡಿದಿಲ್ವಾ? ಬೆಳಿಗ್ಗೆ ಒಂದಾದ್ರೂ ಬಿಸಿ ನೀರು ಕುಡಿಬೇಕು. ಕೋಲ್ಡ್ ಒಳ್ಳೆದಲ್ಲ. ಎಂತ ಸೌಂಡ್? ಊಟ ಎಲ್ಲ ಆಯ್ತು. ಹೌದು ಊಟ ಆಯ್ತು. ತನುಜ ಬಂದು ಹೋದ್ರು. ಇದ್ದೀರ ತನುಜ? ಜಾಯಿನ್ ಆದ್ರು ಮಾತಾಡುದಿಲ್ಲ. ಐ ಹಾ ಇದ್ದೀನಿ. ಹಾ ಹೇಳಿ ಮತ್ತೆ. ಥ್ಯಾಂಕ್ಸ್ ಹೇಗಿದ್ದೀರಾ? ದುಬೈಗೆ ಬಂದದಕ್ಕೆ. ನಾನ್ ಸೌಖ್ಯ. ಊಟ ಎಲ್ಲ ಆಯ್ತಾ? ಹಾ ಆಯ್ತು. ನಿಮ್ದು? ಇಷ್ಟದಲ್ಲೆಲ್ಲ ಹಾ ನಂದು ಕೂಡ ಆಯ್ತು. ಇದೆಲ್ಲಾ ಕೇಳ್ತಾ ಇರ್ತೇನೆ ವಾಯ್ಸ್ ನಿಮ್ದು. ಹ್ಮ್ ಪದ್ಯ ಎಲ್ಲ ನಿಮ್ಗೆ ಇಷ್ಟನಾ ಸಾಂಗ್ ಹೇಳುದು? ಹಾ ಸ್ವಲ್ಪ ಇಷ್ಟ. ಈಗ ಬರ್ತಾರೆ ಯಾರಾದ್ರೂ ಹಾಕ್ತಾರೆ ವೇಟ್ ಮಾಡಿ. ಹಾ ಬಂದ್ರೆ ಸಾಂಗ್ ಹಾಕ್ತಾರೆ ಅದನ್ನು ಹಾಡಿ. ಇಂದು ದುಬೈಗೆ ಯಾವಾಗ ಹೋದ್ರಿ ಸಿಂಗರ್? ದಾವಣಗೆರೆಯಿಂದ ದುಬೈಗೆ. ದಾವಣಗೆರೆಯಾ ನೀವು ಕೂಡ? ಹಾ ಹೌದು. ಓ ಒಂದೇ ಊರ ನೀವಿಬ್ರು? ಹಾ ಓಕೆ. ಸಿಗುದಿಲ್ವ ಇವರು ನವೀನ್? ಇಲ್ಲ ನಮ್ದು ದಾವಣಗೆರೆ ಹತ್ರ ಹಳ್ಳಿ. ಹಾ ಒಂದ್ ನಿಮಿಷ ಪ್ರೆಸ್ ಆಗುದಿಲ್ಲ ಕೆಲವು ಸಲ. ಒಂದ್ ನಿಮಿಷ ನವೀನ್ ಪ್ರೆಸ್ ಮಾಡ್ತಿದ್ದೇನೆ. ಶಮೀಮ್ ಬಂದ್ರು ಸಮೀಮ್ ಡಾರ್ಲಿಂಗ್ ಸಂತೂ. ಒಂದ್ ನಿಮಿಷ ಇವ್ರಿಗೊಂದು ಪ್ರೆಸ್ ಮಾಡ್ತಿದ್ದೇನೆ ಆಗ್ತಾನೆ ಇಲ್ಲ ಅದು ಬ್ಲೂ. ಯಾಕೆ ಹಾಗೆ ಕೆಲವು ಸಲ ಪ್ರೆಸ್ ಆಗುದಿಲ್ಲ ಬ್ಲೂ ಕೊಡ್ಲಿಕ್ಕೆ? ಈಗ ಬಂತು. ಹಾ ಈಗ ಬಂತು. ಹೆಲೋ ಸುಮಿಜಿ ಹಾಯ್ ಕೇಸೆ ಹೋ? ಶಮೀಮ್ ಸ್ಪೇನ್ 20 km ದೂರ ಅಷ್ಟೇ. ಹೌದಾ ಮೀಟ್ ಆಗಿ ಒಂದ್ಸಲ. ಡಾರ್ಲಿಂಗ್ ಸಂತು ಇದು ನೀವೇನಾ ಡಾರ್ಲಿಂಗ್ ಸಂತು? ಚೆಕ್ ಮಾಡು. ಸಂತು ನೀವೇನ ಇದು? ಚಾಕ್ಲೇಟ್ ನೋಡುವಾಗ ನೀವೇ ನೀವೇ. ಹಾಯ್ ಶಮೀಮ್ ಹಾಯ್ ಹೇಳ್ತಿದ್ದಾರೆ. ನವೀನ್ ಸಪೋರ್ಟ್ ಮಾಡ್ತಿದ್ದಾರೆ. ಲಿಂಕ್ ಹಾಕಿದ್ದಾರೆ. ಹೆಲೋ ಹೇಳ್ತಿದ್ದಾರೆ. ಹಾಯ್ ಹೇಳ್ತಿದ್ದಾರೆ. ಎಸ್ ಕೆ ಹಾಯ್ ಮೈಸೂರ್ಲ್ಲಿ ಇದ್ದೀನಿ. ಹೌದಾ ಮೈಸೂರಲ್ಲಿ ಇದ್ದೀರಾ? ಐ ಆಮ್ ಗುಡ್ ಹೇಳ್ತಿದ್ದಾರೆ. ಮತ್ತೆ ಸಂತು ಊಟ ಆಯ್ತಾ? ಖಾನಾ ಹೋ ಗಯಾ ಕ್ಯಾ ಶಮೀಮ್? ಮಾತಾಡಿ ಒಂದು ಏನಾದ್ರು ಹಾಡು ಹೇಳಿ. ಇಲ್ಲಾದ್ರೆ ನಾ ಹೋಗ್ತಾರೆ ಇವ್ರು. ಮೈಸೂರಲ್ಲಿ ಇದ್ದೀನಿ. ಶಮೀನ್ ಐ ಆಮ್ ಗುಡ್. ಹಾಯ್ ಶಮೀನ್. ನಮ್ಮ ನೇಮ್ ಮೇಲೆ ಕೂಡ ಸ್ವಲ್ಪ ಪ್ರೆಸ್ ಮಾಡಿ. ಹ ಯವ್ವ ಹೌದು ಸಂತು ನೀವೇನಾ ಹೇಳಿ. ಏನಾದ್ರು ಒಂದು ಡೈಲಾಗ್ ಹೇಳಿ ಗೊತ್ತಾಗ್ತದೆ ನೀವೇನಾ? ಫೇಕ್ ಐಡಿ ಎಲ್ಲ ಬರ್ತದಂತೆಲ್ಲ ಯಾರೋ ಲೈವ್ ಅಲ್ಲಿ ಹೇಳಿದ್ದು ಕೇಳಿದೆ ನಾನು. ನೀವೇನಾ? ಮಮತಾ ಹಾಯ್ ತನುಜ ನಿಮ್ ಲೈವ್ ಇಲ್ವಾ? ಇದೆ ಸಂಜೆ ಮಾಡ್ತೀನಿ. ಸಂತು ನೀವಾದ್ರೂ ಹಾಯ್ ಏನಾದ್ರು ಸಾಗರ್. ಡೈಲಾಗ್ ಹೇಳಿ. ಸಂತಣ್ಣ ಒಳ್ಳೆ ಸಾಂಗ್ ಎತ್ತಾಕೊಂಡ್ ಬನ್ನಿ ಬ್ರದರ್. ಎತ್ತಾಕೊಳ್ಳುದ ಎಲ್ಲಿಂದ? ಅನ್ನೆ ಮೇಲೆ ಕೂಡ ಸ್ವಲ್ಪ ಪ್ರೆಸ್ ಮಾಡಿ. ಹಾಯ್ ತನುಜ ನಿಮ್ ಲೈವ್ ಇಲ್ವಾ ಹೇಳ್ತಿದ್ದಾರೆ. ನಿಮ್ ಲೈವ್ ಇಲ್ವಾ? ಸಾಗರ್ ಬಂದ್ರು. ಇದೆ ಇದೆ. ಸಂತು ನೀವೇನಾ?
ನವೀನ್ ಇದು ಸಂತುವೆ ಅಲ್ಲ, ಚೆಕ್ ಮಾಡಿ. ಕೊಡ್ಲಪ್ಲು. ಹಾಯ್ ಸುಮಿ ಸಿಸ್. ಅಮ್ಮಗೆ ಆಲ್ರೆಡಿ ಇತ್ತು, ಕೊಡ್ತೀನಿ. ಬಂತು ನೋಡಿ ಸಂತು. ಯಾರ ಹೇಳಿದ್ರು ಸಂತು ಐಡಿಂದ ಬೇರೆ ಯಾರೋ ಬಂದಿದಾರಂತ. ಅಂತೂ ಯಾಕೋ ಬಾಯ್ ಹೇಳ್ತಿದ್ದಾರೆ. ಹೌದಾ, ಅಯ್ಯೋ ಬೇರೆ ಬೇರೆ ಐಡಿಯಲ್ಲಿ ಬರ್ತಾರೆ ಮಾರ್ರೆ, ಅದಕ್ಕೆ ಕೇಳಿದೆ. ಸಾಗರ್ ಆನ್ ಇದ್ದಾರೆ. ಊಟ ಆಯ್ತಾ? ಹೌದೌದು ಅಮ್ಮ, ಊಟ ಆಯ್ತು. ಅಮ್ಮದ್ದು ಡ್ರೆಸ್ ತೆಗಿಲಿಲ್ಲ ನೋಡಿ, ಬ್ಲೂ ಕೊಟ್ಟದ ಹಾಗೆ ಇತ್ತು ನೆನ್ನೆ ಇತ್ತು. ಊಟ ಆಯ್ತಾ ತನುಜ? ಆಯ್ತು ಊಟ ಅಮ್ಮು. ಎಲ್ರಿಗೂ ಕೊಟ್ಟು ಬಿಡ್ತೀನಿ ಮಾರ್ರೆ, ಬ್ಲೂ ಅಲ್ಲಿ ಒಂದು ಮತ್ತೆ ಕೋಪ ಬರೋದು, ನೆನಪಾಗೋದಿಲ್ಲ ನಂಗೆ ಅದು. ಬ್ಲೂ ಬಂದಿದೆ ಸಂಜಿಗೆ. ಬೀಗ ಕೊಟ್ಟೆ, ಬ್ಲೂ ಬಂತು. ಮತ್ತೊಂದು ಹಾಡು ಹಾಕಿ ಅಮ್ಮ, ಹಾಡ್ತಾರಂತೆ ಇವರು. ಹಾಡು ಹೇಳಿ ತನುಜ, ಲಿರಿಕ್ಸ್ ಹಾಕಿ ಹೇಳ್ತೀನಿ. ಕೀರ್ತಿ ಸಿಸ್ಟರ್ ಬಂದ್ರು. ಹಾಯ್ ಸಿಸ್ಟರ್. ಹಾಯ್ ಹಾಯ್ ಕೀರ್ತಿ, ಹೇಗಿದ್ದೀರಿ? ಊಟ ಆಯ್ತಾ? ಯಾವ್ದು ಬೇಕು? ಯಾವ್ದಾದ್ರು ಹಾಕಿ, ನ್ಯೂ ಸಾಂಗ್. ಯಾವ ಸಾಂಗಿಗೆ ರೆಡಿ ಅಲ್ವಾ ನೀವು ಹೇಳಲಿಕ್ಕೆ? ಟುಟು ಬಾಯ್ ಬಾಯ್. ಯಾಕೆ, ಅದು ಚಾಕ್ಲೇಟ್ ಉಂಟು ಅದ್ರಲ್ಲಿ, ತನುಜ ಕೊಡಿ. ನಿನ್ ಜೊತೆ ಟೂಟು ಬಾಯ್. ಯಾಕೆ ಸಂತು? ಊಟ ಆಯ್ತು ಕೀರ್ತಿ, ನಿಮ್ದು? ಕವಿತಾ ಟೀಚರ್ ಬಂದ್ರು. ಓ ಹಾಯ್ ಆಲ್ ಅಂತೆ, ಕವಿ ಬನ್ನಿ. ಹಾಯ್ ಅಮ್ಮ ಹೇಳ್ತಿದ್ದಾರೆ ಕೀರ್ತಿ. ನವೀನ್ ಊಟ ಆಯ್ತಾ? ಡಾರ್ಲಿಂಗ್ಸ್ ಅಂತಂದ್ರೆ ಹೇಗೆ, ಎಂತದ್ದು? ಮಾಯದಂತ ಮಳೆ ಬಂತಮ್ಮ ಹಾಡಿ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈಯಗಳ ಮೋಡ ನಾಡಿ ಭೂಮಿ ತೂಕದ ಗಾಳಿ ಬೀಸಿ, ಗುಡುಗಿ ಗೂಡಾಡಿ ಚೆಲ್ಲಿದಳು ಗಂಗಮ್ಮ ತಾಯಿ, ಗುಡುಗಿ ಗೂಡಾಡಿ ಚೆಲ್ಲಿದಳು ಗಂಗಮ್ಮ ತಾಯಿ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಓಹೋ, ದಾವಣಗೆರೆಗೆ ಹೋಗಿದ್ರೆ ಬನ್ನಿ, ನಿಮ್ಮ ಹಾಡು ಶುರುವಾಗಿದೆ. ಈಗ ಹಾಡನ್ನು ಕೇಳಲು ಪ್ರೇಕ್ಷಕರು ಕುತೂಹಲದಿಂದ ಕೇಳುತ್ತಿದ್ದಾರೆ. ಭಟ್ರು. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈಯಗಳ ಮೋಡ ನಾಡಿ ಭೂಮಿ ತೂಕದ ಗಾಳಿ ಬೀಸಿ, ಗುಡುಗಿ ಗೂಡಾಡಿ ಚೆಲ್ಲಿದಳು ಗಂಗಮ್ಮ ತಾಯಿ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಅಷ್ಟೇ. ತನುಜ, ನಿಮ್ ಚಾನಲ್ ಲಿಂಕ್ ಹಾಕಿ. ಏರಿ ಮೇಗಳ ಬಲ್ಲಳರಾಯ ಕೆರೆಯ ಒಳಗಡೆ ಬೇಸ್ತರ ಹುಡುಗ, ಓಡಿ ಓಡಿ ಸುದ್ದಿಯ ಕೊಡಿರಯ್ಯ ನಾನಿಲುವಳಲ್ಲ. ಏರಿ ಮೇಗಳ ಬಲ್ಲಳರಾಯ ಕೆರೆಯ ಒಳಗಡೆ ಬೇಸ್ತರ ಹುಡುಗ, ಓಡಿ ಓಡಿ ಸುದ್ದಿಯ ಕೊಡಿರಯ್ಯ ನಾನಿಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, 6,000 ಒಡ್ಡರ ಕರೆಸಿ 3,000 ಗುದ್ದ. ನೆಕ್ಸ್ಟ್. ಸಂತು ಅಭಿಮಾನಿ ನಾನು. ಹಾಯ್ ಸಾಗರ್ ಬ್ರದರ್. ಓಹೋ, ಅದ್ಭುತ, ಅಮೋಘ, ಅತ್ಯದ್ಭುತ, ಆಕರ್ಷಕ. ಹಾಯ್ ಕೀರ್ತಿ ಡಾರ್ಲಿಂಗ್. ಸಂತು. ಕೀರ್ತಿ ಅಕ್ಕ ಹಾಯ್. SK ಸೂಪರ್. ಮಾಯದಂತ ಮಳೆ ಬಂತ
ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಹ್ಮ್, ದಂಡಪಿಂಡ ಇವುಗಳು ಖಂಡಿತ ದಂಡಪಿಂಡ ಸುಮ್ನೆ ನ್ಯೂಸೆನ್ಸ್ ಹಂಗಾಮ ಮಾಡಿ 6,000 ಒಡ್ಡರ ಕರೆಸಿ 3,000 ಗುದ್ದಲಿ ತರಿಸಲು ಸೋಲಿಗೆ ಮಣ್ಣನ್ನು ಹಾಕಿ ಸಯ್ಯ ನಿಲುವಳಲ್ಲ 6,000 ಒಡ್ಡರ ಕರೆಸಿ 3,000 ಗುದ್ದಲಿ ತರಿಸಿ ಸೋಲಿಗೆ ಮಣ್ಣನ್ನು ಹಾಕಿ ಸಯ್ಯೋ ನಿಲುವಳಲ್ಲ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ 6,000 ಕುರಿಗಳ ತರಿಸಿ 3,000 ಕುಡುಗೋ 6,000 ಕುರಿಗಳ ತರಿಸಿ 3,000 ಕುಡುಗೋ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ 6,000 ಕುರಿಗಳ ತರಿಸಿ 3,000 ಕುಡುಗೋ ದಾವಣಗೆರೆ ಕೋಗಿಲಿಗೆ ಜೈ. ಥ್ಯಾಂಕ್ ಯು ಭಟ್ರೆ. ತನು ಲಿಂಕ್ ಹಾಕಿ. ಏನು ಊಟ ಅನ್ನ ಸಾಂಬಾರ್ ಮಮತಾ ಅಮ್ಮು. ಸೂಪರ್ ಇತ್ತು ಸಾಂಗ್. ಸ್ವಲ್ಪ ಇಂಪ್ರೂವ್ ಆಗಿದೆ ಅಲ್ವಾ ವಾಯ್ಸ್ ಹಾಡಿ ಹಾಡಿ. ಹೌದು, ಒಳ್ಳೇದಾಯ್ತು ಇವತ್ತು. ಮತ್ತೆ ವಿಶೇಷ ಹೇಳ್ಬೇಕು ನಿಮ್ ದುಬೈಯಲ್ಲಿ ಹೆಂಗೆ ಏನು ಇತ್ತ? ದುಬೈಯಲ್ಲಿ ಎಲ್ಲ ವಿಡಿಯೋ ಹಾಕ್ತೇನಲ್ಲ, ಅದನ್ನೇ ನೋಡ್ಬೇಕು ನೀವು. ಮತ್ತೆಂತ ಹೇಳುದು. ನೀವು ಬಂದಿದ್ದೀರಲ್ವಾ, ನಿಮ್ಮನ್ನು ಕರ್ಕೊಂಡು ಹೋಗುವ ಈವ್ನಿಂಗ್. ಎಲ್ಲ ಹೌದಾ ಸುತ್ತಾಡಿ ಬರುವ. ಸಿಂಗಂಜನ? ನಯನ್ ಬಂದ್ರು. ನಯನ್, ಹೈ ನಯನ್, ಊಟ ಆಯ್ತಾ? ಶಿವಮೊಗ್ಗದ ಕೋಗಿಲೆ ಬಂದ್ರು ನೋಡಿ. ಅವರಿಗೆ ಜಯವಾಗಲಿ. ಶಿವಮೊಗ್ಗದ ಕೋಗಿಲೆ. ನೀವು ಶಿವಮೊಗ್ಗದ ಕೋಗಿಲೆನಾ? ನಯನ್ ಹಾಯ್ ಬ್ರೋ ಹೇಳ್ತಿದ್ದಾರೆ. ಯಾರು ನೋ ಹೇಳ್ತಿದ್ದಾರೆ. ನಯನ್ ಆರೋಗ್ಯಕ್ಸ್ ಶಿವಮೊಗ್ಗದ ಕೋಗಿಲೆ. ಅಯ್ಯೋ ಭಟ್ರೆ. ಭಟ್ರೆ. ಸುಮಿಸಿ ತನುಜಾಗೆ ಜ್ಯೂಸ್ ಕೊಡಿ. ಮಾಡ್ತಿದ್ದೇನೆ ಅಮ್ಮ. 2-3 ಗ್ಲಾಸ್ ಮಾಡಿದ್ದೇನೆ. ನೀವೆಲ್ಲ ಬರ್ತೀರಂತ. ನೆಕ್ಸ್ಟ್ ನಿಮ್ಗೆ, ಅಮ್ಮಗೆ. ಯಾವ ಜ್ಯೂಸ್ ಬೇಕು? ಬ್ಲೂಬೆರಿ, ಬ್ಲಾಕ್ಬೆರಿ, ಸ್ಟ್ರಾಬೆರಿ, ಆಪಲ್, ಪೈನಾಪಲ್, ಗ್ರೇಪ್ಸ್, ಯಾವ್ದಂತ ಹೇಳಿ ಮಾಡಿರ್ತೇನೆ. ರಮ್ಯದ್ದು ಇದು ಬಂದಿದೆ. ರಮ್ಯ ವಿಡಿಯೋ ಬಂದಿದೆ, ನೋಡ್ಲಿಕ್ಕಿದೆ. ಕೋಳಿ ಜ್ಯೂಸ್ ಬೇಕು. ಯಾರು ಹೇಳಿದ್ದು? ಕೋಳಿ ನನ್ಗೆ ಜ್ಯೂಸ್ ಗೊತ್ತಿರುವ ಹಾಗೆ ಕೋಗಿಲೆಗಳು: ಸೌದತ್ತಿ ಕೋಗಿಲೆ, ಶಿವಮೊಗ್ಗದ ಕೋಗಿಲೆ, ದಾವಣಗೆರೆ ಕೋಗಿಲೆ. ಕೋಳಿಯಲ್ಲಿ ಜ್ಯೂಸ್ ಸಿಗಲ್ಲ, ಸೂಪ್ ಸಿಗ್ತದೆ. ಸಾಕಾ 3 ಗ್ಲಾಸ್? ಎಷ್ಟು ಜನ ಬರ್ತೀರಿ ಅಷ್ಟು ಗ್ಲಾಸ್ ಮಾಡುದು. ಯಾರೆಲ್ಲ ಬರ್ತೀರಿ ಹೇಳಿ. ಒಂದು ನಿಮ್ಗೆ, ಒಂದು ಅಮ್ಮುಗೆ, ಒಂದು ತನುಗೆ, ವರ ಬಂದ್ರೆ ವರಗೆ, ಮತ್ತೆ ಟೀಚರ್ ಬಂದ್ರೆ ಟೀಚರ್ಗೆ ಒಂದು. GML ಬಂದ್ರು. ಎಂತದು ಓದಿ? ಒಲಿ ಚಮಲಿ ಗಮಲಿಗರೆ. ಅಂದ್ರೆ ಅದೇ ಸಾಕು. ನಾಟಿ ಕೋಳಿ ಜ್ಯೂಸ್, ಅದು ಸೂಪ್ ಮಾಡುವ ಅದ್ರಲ್ಲಿ. ದುಬೈ ಕೋಗಿಲೆ ನಾನಲ್ಲಪ್ಪ. ಕೋಗಿಲೆ ಯಾರದ್ದು ಜ್ಯೂಸ್ ಬಂತು.
ಬೆಣ್ಣೆ ನವೀನ್ ನಯನ್. ಆಡಿ ಜಮೀನ್. ಸಾಕಾಯ್ತು ಕೋಳಿ ಜ್ಯೂಸ್, ನಾಟಿ ಕೋಳಿ ಜ್ಯೂಸ್. ತನುಜ ಸಾಂಗ್ ಹೇಳಿದ್ನಲ್ಲ ಸಾಂಗು ಸಂತು. ಇನ್ನೊಂದು ಹಾಕಿ ಹೇಳ್ತಾರೆ. ಜಿಎಂಎಲ್ ಬ್ರೋ ಊಟ ಹೇಳ್ತಿದ್ದಾರೆ. ಒನ್ಸ್ ಮೋರ್ ಕಂಟಿನ್ಯೂ ಹೇಳಿ. ಕಂಟಿನ್ಯೂ ಹೇಳ್ಬೇಕಂತೆ. ಜಿಎಂಎಲ್ ಬ್ರದರ್ ಊಟ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಗುಡುಗಿ ಗೂಡಾಡಿ ಚೆಲ್ಲಿದರೋ ಗಂಗಮ್ಮ ತಾಯಿ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈಯಗಳ ಮೋಡ ದಾಟಿ ಭೂಮಿ ಮೇಗಳ ಹೋಯ್ತು. ಒಂದ್ ನಿಮಿಷ ಇರಿ. ಎಲ್ಲಿ ಹೋದ್ರಿ? ಒಂದ್ ನಿಮಿಷ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈಯಗಳ ಮೋಡ ನಾಡಿ ಭೂಮಿ ತೂಕ ಗೂಡಾಡಿ ಚೆಲ್ಲಿದರೋ ಗಂಗಮ್ಮ ತಾಯಿ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ನೋಡಿ ಜಿಎಂಎಲ್ ಅಂತ ಹೇಳ್ತಾರೆ, ಅದೇ ಎರಿ ಹೇಳ್ಬೇಕಂತೆ. ಮೇಗಳ ಬಲ್ಲಾಳರಾಯ ಒಳಗಡೆ ಬೇಸ್ತ ಮೇಗಳ ಬಲ್ಲಾಳರಾಯ ಕೆರೆಯ ಒಳಗಡೆ ಬೇಸ್ತ ಏನಾಯ್ತು? ಇದ್ದೀರಾ? ಬ್ರೇಕ್ ಆಯ್ತು. ಹಲೋ ತನು, ಲೆಫ್ಟ್ ಆದ್ರು. ಸಾಗರ್ ಯಾಕೆ ಇದ್ದೀರಾ? ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, 6,000 ಒಡ್ಡರ ಕರೆಸಿ ಸಾರಿ ಬ್ರದರ್, ಸಪೋರ್ಟಿಂಗ್ ಹೇಳಿದ್ಯಾ ಅಂತ ವಾಯ್ಸ್ ತಾಯಿ ತಗಿ ಮಲ್ಕೊಂಡ್ ನಿದ್ದೆ ಬರ್ತಿದೆ. ಪಾರ್ಶ್ವನಾಥ್ ಹಾಯ್ ಅವರು ಸಿಸಿ ಹೇಳಲು ನೀವೇ. ಹಾಯ್ ಪಾರ್ಶ್ವನಾಥ್ ಬ್ರೋ. ತನುಜ ಅಡುಗೆರ ಮನೆ. ನಾನು ಹೇಳಿದ್ದೇನೆ ಪಾರ್ಶ್ವಣ್ಣ. ಹಾಯ್ ತನುಜ ಸಿಸ್. ಹಾಯ್ ಪಾರ್ಶ್ವನಾಥ್ ಬ್ರೋ. ಸಾಗರ್ ಲೈಕ್ ಡನ್. ಓಕೆ ಸಾಗರ್, ಏನಾದ್ರೂ ಮಾಡ್ಕೋ, ಬಟ್ ಆ ಐಡಿಗಳಿಂದ ನಾಳೆ ನಮ್ಮ ಹೆಸರಿಗೆ ಯಾವುದೇ ರೀತಿ ಕೆಟ್ಟ ಹೆಸರು ಬರಬಾರ್ದು ಅಷ್ಟೇ.
ಸುಮಿ ಇದ್ದೀರಾ? ಎಸ್ ವಲ್ಲಿ. ಓಕೆ ಬ್ರೋ. ಸುಮಿ ಊಟ ಆಯ್ತಾ? ತನು ಇದ್ದೀನಿ. ಎಸ್ ಆಗಿದೆ. ಬಾಯ್ ಸುಮಿ ಡಿಯರ್. ಶ್ರೀವಲ್ಲಿ. ಅಮ್ಮು ಎಲ್ಲಿ? ಆರೋ ಕೇಕ್ಸ್. ಯಾರಿದ್ದೀರಾ ಮೆಸೇಜ್ ಮಾಡಿ. ತಾನು ಇದ್ದೀರಾ? ಕೇಳ್ತದಾ? ಹೆಲೋ ಹೆಲೋ ಹೆಲೋ. ನಾನು ಮ್ಯೂಟಲ್ಲಿದ್ದೆ, ರೀಡ್ ಮಾಡ್ತಾ ಇದ್ದೆ, ಅದು ಗೊತ್ತೇ ಇಲ್ಲ ನನಗೆ. ಅಮ್ಮು ಎಲ್ಲಿ? ಅಮ್ಮು ಬರ್ತೀರಾ? ನಾಯಿ ಮರಿನಾ ತನು? ತನುಗೆ ಕೇಳೋದಿಲ್ವಾ? ಇದ್ದೀರಾ? ಓಕೆ, ಆನ್ ಇರುತ್ತೆ ಸುಮ್ಮನೆ. ಆಯ್ತು ಆರು, ಅಡಿಗೆ ಮಾಡಿ. ನೆನ್ನೆದೆಲ್ಲ ಖಾಲಿ ಆಯ್ತಾ ಆರು? ಬಿರಿಯಾನಿ ಎಲ್ಲ ಮಾಡಿದ್ದು ಖಾಲಿಯಾ? ಆರು ಅಕ್ಕ ಹಾಯ್ ಗುಡ್ ಈವ್ನಿಂಗ್ ಹೇಳ್ತಿದ್ದಾರೆ. ಸಾಗರ್ ಇದ್ದೀನಿ ಆರು ಸೇರಿಸಿ ಹೇಳ್ತಿದ್ದಾರೆ. ಹಾಯ್ ಸಾಗರ್ ಹೇಳ್ತಿದ್ದಾರೆ. ಆ ಆರು ಅವರು ಓಕೆ ಅಮ್ಮ ಹೇಳ್ತಿದ್ದಾರೆ. ಆರು ಒಳ್ಳಿ ನಾಯಿ ಬಾಬು ಅಂತಿದೆ. ಹೌದು, ನಾಯಿ ಮರಿ ಅದು. ಸುಮಿಸಿಸ್ ಎಂತೆಲ್ಲ ಕುಡಿಯುದು ಸಾಗರ್. GML ಇದು ಕೊಟ್ರು, 90 ಕಳ್ಸಿದ್ದಾರೆ. ನೀವು ಕಾಫಿ ಕಳ್ಸಿದ್ದೀರಿ. ಮಿಕ್ಸ್ ಆಗಲ್ವಾ? ಆನಲ್ಲಿದ್ದಾರೆ ಸಾಗರ್. ಜ್ವರ ಬ್ರೋ, ಜ್ವರ ಬರೋ ತರ ಇದೆನಾ? ಮಲಗ್ತೀನಿ. ಓಕೆ ಬಾಯ್ ಎಲ್ರಿಗೂ. ಹೌದಾ? 1 2 3 ಮೈಕ್ ಟೆಸ್ಟ್. ನೈಸ್ ಟೆಸ್ಟ್ ನೈಸ್. ಕೇಳಿಸ್ತೆ ಸಿಸ್. ಓಕೆ ಓಕೆ ಪ್ರಶಾಂತ್. ಖಾಲಿ ಇವತ್ತು ತಿನ್ನಲ್ಲ. ಹೌದಾ? ಇವತ್ತು ಗುರುವಾರ ಅಲ್ಲ, ಇವತ್ತು ತಿನ್ನೋದಿಲ್ವಾ? ತನು ಲೆಫ್ಟ್ ಆದ್ರಾ? ಓಕೆ. ನಾಯಿ ಮರಿ ಇದೆಯಾ ಮನೆಯಲ್ಲಿ? ಕೊಯ್ ಕೊಯ್ ಅಂತ ಉಂಟು. ಮತ್ತೆ ಯಾರಿದ್ದೀರಿ? ಅಮ್ಮ ಬರ್ತೀರಾ? ಬನ್ನಿ. ಯಾರ್ದು ಲಿಂಕ್ ಅದು ಯಾರು? ಇಲ್ಲ ಅಂತಿದ್ದಾರೆ. ಜಾಯ್ನ್ ಆಗಿ ಅಮ್ಮ. ಅಮ್ಮ ಬನ್ನಿ. ಮುದ್ದು ಮರಿ ಬ್ಲೂ. ಓಕೆ. ಕೊಟ್ಟೆ. ಬೋಪಾಯ್ ನಾಯಿ ಬೇಕಾ? ಬೇಡಪ್ಪ ನಂಗೆ, ಅದೆಲ್ಲ ಬೇಡ. ನಾಯಿ ಬೇಕೇನು ಬೇಡ ನಂಗೆ. ಅದನ್ನೇ ಯಾರು ಸಾಕೋದು? ತಂದ್ರೆ ಅದು ಜೋಪಾನ ಆಗಿ ಇಡ್ಬೇಕು. ತನುಜ ಸೂಪರ್. ಹೌದು, ಇಂಪ್ರೂವ್ ಆಗಿದ್ದಾರೆ ತುಂಬಾ. ಪುನಃ ಬಂದ್ರು ನೋಡಿ, ಬಂದ್ರು ಪುನಃ. ಯಾವ್ದಾದ್ರು ಒಂದು ಹಾಡು ತನ್ನಿ, ಹಾಡ್ತಾರೆ ಈಗ. ಸೂಪರ್. ಯಾಕೆ ಲೆಫ್ಟ್ ಆಗ್ಲೇ ಆದ್ರಿ? ಸಿಸ್ಟಮ್, ಆಗ್ಲೇ ಫೋನ್ ಯಾಕೋ ಇದು ಆಯ್ತು, ವರ್ಕ್ ಆಗ್ಲಿಲ್ಲ. ಓಕೆ.
ಸಚಿನ್ ಬಂದ್ರು, ಹಾಯ್ ಹೇಳ್ತಿದ್ದಾರೆ ಸಚಿನ್. ಇದು ಟುಗೆದರ್. ತನುಜ ಸೂಪರ್ ಹೇಳ್ತಿದ್ದಾರೆ ಸಾಗರ್. ಹೌದು, ಟುಗೆದರ್ ಲೈವ್ ಇದು, ಬರ್ತೀರಾ ಸಚಿನ್? ಮೈ ತಮಿಳ್ ಸುಮಿ, ಥ್ಯಾಂಕ್ ಯು. ಥ್ಯಾಂಕ್ ಯು ವಲ್ಲಿ. ವಳ್ಳಿ ಶ್ರೀವಳ್ಳಿ, ವಳ್ಳಿ ಬನ್ನಿ ಮೇಲೆ. ದುಬೈ ನೋಡಿದ್ರಂತೆ ಹೀಗೆ. ಬಂಗಾರದ ಜಾಸ್ತಿ ದುಬೈದೊಳಗ. ಯಾರು? ನಮ್ಮಮ್ಮ. ಅಮ್ಮನಾ? ಅಮ್ಮಗೆ ಬೇಕಂತೆ ಚೈನ್ ಬೇಕಾ ಅಮ್ಮಗೆ? ಬನ್ನಿ ಮಗಳೊಟ್ಟಿಗೆ ನೀವು ಕೂಡ ಬನ್ನಿ. ತನುಜ ಎಂತ ಸ್ಟಡಿ ಮಾಡ್ತಿದ್ದೀರಾ? ಸ್ಟಡಿ ಇಲ್ಲ, ಆಗ್ತಾ ಉಂಟಾ? ಮ್ಯಾರೇಜ್ ಆಗಿದೆ. ಹೌದಾ, ಗೊತ್ತಾಗುದಿಲ್ಲ. ಸ್ಮಾಲ್ ಹುಡುಗಿ ತರ ಇತ್ತು. ಒಂದು 16-18 ಇಯರ್ಸ್ ತರ ಉಂಟು ವಯಸ್ಸೆಲ್ಲ. ಈಗ ತಾಯಿ ಮನೇಲಿರುದಾ? ಹಾ. ಓಕೆ. ಗಂಡನ ಮನೆಯಲ್ಲಿ? ಗಂಡನ್ ಮನೆ ಹತ್ರ ಹಳ್ಳಿ. ಅಲ್ಲಿಗೆ ಹೋಗಲ್ವಾ? ಹೋಗ್ತೀವಿ, ಓಕೆ. ಕಡಿಮೆ. ಅಮ್ಮ ಒಬ್ರೇ ಇರೋದು, ಅಜ್ಜಿ. ಹಾ, ಅಮ್ಮ ಮತ್ತೆ ಅಜ್ಜಿ ಇರುದಾ? ಅಮ್ಮ ಇಲ್ಲ, ತೀರ್ಕೊಂಡಿದ್ದಾರೆ. ಹಾ, ಇದು ಯಾರು ಮತ್ತೆ ಅಜ್ಜಿನ ಅದು ಮಾತಾಡಿದ್ದೀಗ? ಅಜ್ಜಿ ಅಮ್ಮಮ್ಮ. ಓಕೆ. ಹಾಗೆ ಮತ್ತೆ ಮೆಸೇಜ್ ಎಲ್ಲ ಸ್ಟಾಪ್ ಆಯ್ತು. ನಿಮ್ದು ಸ್ವಂತ ಊರು? ಉಡುಪಿ. ನವೀನ್ ಮೀಟ್ ಮಾಡಿ, ಬೆಣ್ಣೆ ತನ್ನಿ, ಬೆಣ್ಣೆ ದೋಸೆ, ಬೆಣ್ಣೆಲ್ಲ ಅಂತೆಲ್ಲ ಹೋಗಿ ನವೀನ್ ಹತ್ರ ಮೀಟ್ ಆಗಿ. ಬೆಣ್ಣೆ 5 ರೂಪಾಯಿ ಕೆಜಿ. ಬೆಣ್ಣೆಗಾ? ಹೌದಾ, ಬೆಣ್ಣೆ ಅವರು ನವೀನ್ ಫ್ರೀ ಕೊಡ್ತಾರೆ ಹೋಗಿ. ಫ್ರೀ ಉಂಟಂತೆ ಅಲ್ವಾ ನವೀನ್? ಹುಡುಕಿ ಊರು ಇದೆಯಾ? ಹುಡುಕಿ ಊರಿದೆಯಾ ಅಂದ್ರೆ? ಹುಡುಕಿ ಊರಿದೆಯಾ ಏನಂದ್ರೆ? ಹುಡುಕಿ ಅಲ್ಲ, ಉಡುಪಿ. ಹುಡುಕಿ ಅಲ್ಲ, ಉಡುಪಿ. ಉಡುಪಿ ಯು ಉಡುಕಿ ಅಲ್ಲ. ಉಡುಪಿ ಗೊತ್ತಿಲ್ವಾ ನಿಮ್ಗೆ? ನನ್ಗೆ ಹತ್ರ ಆಯ್ತು ಬಿಡ್ರಿ. ಮಣಿಪಾಲ್ ಉಡುಪಿ ಒಂದ್ ಹತ್ರ ಬರ್ತದೆ. ಅದೇ ಹುಡುಕಿ. ಅದೇ ಹುಡುಕಿ. ಅವ್ರು ಮಾತಾಡೋದು ತೊದಲ್ ಅಲ್ವಾ, ಅದಕ್ಕೆ ಉಡುಪಿಗೆ ಉಡುಕಿ ಹೇಳ್ತಿದ್ದಾರೆ. ತೊದಲ್ ಸಚಿನ್, ಅವರ ಹೆಸರು ತೊದಲ್ ಸಚಿನ್ ಅಂತ ಓ, ಇರ್ಬೇಕು ಇಲ್ಲಿ. ಹೌದಾ? ತುಮಿ ತಕ್ಕ ಹೇಳ್ತಾರೆ ಸುಮಿ ಅಕ್ಕಗೆ, ತುಮಿ ತಕ್ಕ. ತನು ತಕ್ಕ. ಸುಜುಕಿ ಕಂಪನಿ ಅದು, ಸುಜುಕಿ ಕಂಪನಿ. ತುಮಿ ತಕ್ಕ. ತುಮಿ ತಕ್ಕ, ತನ್ನು ತಕ್ಕ, ತೂತ ಆಯ್ತಾ. ಹಾಗೆ ಈಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ, ಬಂತು ನೋಡಿ ತುಮಿ ತಕ್ಕ. ನಾಲಕೆಗೆ ಬಜಾ ತಿನ್ನಿಸ್ಲಿಲ್ಲಂತೆ ಮಮ್ಮಿ ಸಣ್ಣದಿರುವಾಗ, ಅದೇ ಹಾಗೆ ಮಾತಾಡುದು. ತುಮಿ ತಕ್ಕ, ತುಮಿ ತಕ್ಕ. ತಕ್ಕ. ತೂತ ಆಯ್ತಾ, ಊಟ ಆಯ್ತಾ, ತೂತ ಆಯ್ತಾ. ನೋಡಿ, ಲಕ್ಷ್ಮಿ ಬಂದ್ರು. ಹಾಯ್ ಲಕ್ಷ್ಮಿ, ಲೈಕ್ ಡನ್, ಥ್ಯಾಂಕ್ ಯು. ಹೇಗಿದ್ದೀರಿ? ಊಟ ಆಯ್ತಾ? ಟೀ ಆಯ್ತಾ? ನಿಮ್ಮೊಟ್ಟಿಗೆ ಸಚಿನ್ ಒಟ್ಟಿಗೆ ಮಾತಾಡಿದ್ರೆ ನಾವು ಕೂಡ ನಿಮ್ಮ ಭಾಷೆನೇ ಬರ್ತದೆ ನಮ್ಗೆ. ತುತ್ತೇನು ಅಂದ್ರೆ? ತುತ್ತೇನಂದ್ರೆ? ಅಂದ್ರೆ ಕಮಲ್ ತುತ್ತೇನು ಅಂದ್ರೆ? ನನ್ನ ಕಮಲ್ ಮಗ ಬಂದ್ರು. ಬಂದ್ರು. ಸೋ ಹ್ಯಾಪಿ.
ಮಗ ಹೇಗಿದ್ದೀರಿ? ತನುಕ ತಶ್ಮಿ ಹಾಯ್. ಊಟ ತಸ್ಮಿನ ಆಯ್ತು, ಊಟ ಮಾಡಿದ್ರಾ? ನಮ್ದಾಯ್ತು ಊಟ. ತಮಲ್ ಹಾಯ್. ಚಮಲ್ ಚಮಲ್ ಹಾಯ್. ಚಮಲ್ ಚಮಲ್ ಮಮ್ಮಿ ಮಗಳನ್ನು, ಹೌದೌದು, ಮಗಳನ್ನೇ ಕರ್ಸಿದ್ದು ಲೈವ್ಗೆ. ಸಾಂಗ್ ಹೇಳ್ಬೇಕಲ್ಲ ಅದಕ್ಕೆ. ನೀವು ಬನ್ನಿ ಮಗ, ಮಾತಾಡಿ. ಮುದ್ದು ಮಗ. ಯಾರು ಅಕ್ಕ ಅದು? ಅದು ತನುಜ. ಊಟ ಆಯ್ತಾ ಕಮ್ಮಲ್? ಚಚ್ಚಿ ತೋಟ ತಾಯ್ತ. ತಾಯತ ಚಚ್ಚ ಅಂದ್ರೆ ಎಂತ? ಚಚ್ಚಿ ತೋಟ ತಾಯತ ತೋಟ ತಾಯ್ತ ಅಂದ್ರೆ ಸಪೋರ್ಟ್ ಮೆಸೇಜ್ ಇರ್ಬೇಕು. ಇಲ್ಲ, ಎಂತ ಹೇಳ್ತಿದ್ದಾರೆ ತೋತ ಆಯ್ತ. ತನುಜ ಅಕ್ಕ, ನೀವು ಮಾತಾಡೋದು ಕಡಿಮೆ, ನಗೋದು ಜಾಸ್ತಿ. ಹ್ಮ್. ತಾಯಿತು ಚಮಲ್ ಚೆಂಚುಟ್. ಹ್ಮ್. ಏನೇನ್ ಭಾಷೆ ಮಾತಾಡ್ತಾರಪ್ಪಾ. ಊಟ ಆಯ್ತಾ ಮಮ್ಮಿ ಮತ್ತೆ ತನುಕ? ನಿಂದು ಊಟ ಮಾಡುವ ಬಂಗಾರ. ನಂದು ಊಟ ಆಯ್ತು ಕಮಲ್. ನಂದು ಊಟ ಆಯ್ತು ನೀರ್ ಕಮಲ್, ದೋಸೆ ನಂದು ತಿಂದೆ. ಊಟ ಆಯ್ತು. ನೀರಲ್ಲಿ ಮಾಡಿದ ದೋಸೆ ತಿಂದೆ ನಾನು, ನೀರ್ ದೋಸೆ. ತಾಯ್ತ ಕಟ್ಕೊಳ್ಳಿ ತಾಯ್ತ ಎಲ್ಲದು. ಕಟ್ಕೊಳ್ಳಿ, ಎಲ್ಲ ಯಾವಾಗ ಬರುತ್ತೆ. ಹೌದೌದು. ಇರ್ಲಿಲ್ಲ ದುಬೈಯಲ್ಲಿ ದೈವಲ್ಲ, ದೈವ ಅಲ್ಲ, ಎಂತ ಎಂತ ದೆವ್ವ. ಹೇಳಿದ್ರು? ದೈವ ಇಲ್ಲ ದುಬೈಯಲ್ಲಿ. ಚಚಿ ಅಂತ ನಗ್ತಿದ್ದರು. ಹ್ಮ ಕಮಲ್. ಲಕ್ಷ್ಮೀ ಬಾರಮ್ಮ. ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಮನೆಯನ್ನು ಬೆಳಗಲು ಲಕ್ಷ್ಮಿ. ಲಕ್ಷ್ಮಿ ನೀನೇ ದೆವ್ವನ? ಲಕ್ಷ್ಮಿ ನಗ್ತಿದ್ದಾರೆ ಕಮಾಲ್ ಅಂತ. ಬರ್ಲಿ ಒಂದ್ ಓಪನಿಂಗ್ ಸಾಂಗ್. ಒಂದಾಯ್ತು, ನೀವ್ ಇರ್ಲಿಲ್ಲ. ಒಂದ್ ಸಾಂಗ್ ಆಯ್ತು ಆಲ್ರೆಡಿ. ಹೌದು. ಯಾವ್ದದು? ಮಾಯದಂತ ಮಳೆ ಮಾಯದಂತೆ. ಬಂತಮ್ಮ. ಮಳೆ, ದುಬೈಗೆ ಮಳೆ ಬಂತಾಯ್ತು. ಎಲ್ಲರೂ ಎಲ್ಲರ ಭಾಗ್ಯಲಕ್ಷ್ಮಿ ಅಂತಾರೆ, ನೀನ್ ನೋಡಿದ್ರೆ ದೆವ್ವ. ಕಮಲ್ ಕುಡಿಯಲ್ಲ ಕಾಫಿ. ಇನ್ನು ಇದು ಒಂದು 90 ಕುಡಿದವರು, ಸ್ವಲ್ಪ ಲೇಟ್ ಆದ್ಮೇಲೆ. ಚಳಿ ಚಳಿ ತಾಳೆನು ಈ ಚಳಿಯ, ಆಹಾ. ಅದು ಚಳಿ ಟೈಮಿಗೆ ಹಾಡ್ಬೇಕು, ಮಳೆ ಬರುವಾಗ. ಈಗ ಬೇಡ. ನಿಮ್ಗೆ ಮಳೆ ಉಂಟಲ್ಲ, ಇಲ್ಲಿ ಮಳೆ ಇಲ್ಲ ದುಬೈಯಲ್ಲಿ. ಹಾಡಿ ಅದು ಸಾಂಗ್. ಚಳಿ ಚಳಿ ತಾಳೆ. ನೀವೇನಿಲ್ಲಿ ಅಲ್ಲಿ ಬಿಸ್ಲು ಇದೆನಾ ಏನು ಹಾಟ್ ಹಾಟ್ ಮಳೆನಾ? ಹಾಟ್ 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 ಬಿಸ್ಲು. ಬಿಸಿ ಬಿಸಿ ಬಿಸಿ. ತನುಜ, ನಿಮ್ಮ ಸ್ಮೈಲ್ ಸೂಪರ್ ಅಂತೆ ಅಮ್ಮ. ರಶ್ಮಿಕಾ ಸಾಂಗ್ ರಿಲಿಕ್ಸ್ ಸಾಕು ಹಾಡ್ತಾರೆ. ಹೌದೌದು, ಒಂದು ಹಾಕಿ. ಅಮ್ಮ ಅಕ್ಕ ನೀವೇನು ಇಲ್ಲಿ, ನಾನೇನ್ ಇಲ್ಲಿ, ನೀವೇನಲ್ಲಿ. ಓ, ಏನಪ್ಪಾ ಸಾಂಗ್ ಇದು. ಅದು ಗೊತ್ತುಂಟ ಸಾಂಗ್, ಹಾಡಿ ತನು. ಚಳಿ ಚಳಿ ಬಸಣ್ಣಿ ತಾಳೆನು. ಬಸಣ್ಣಿ ಬಾ ಇರ್ಲಿ ಬಾ ಸಾಂಗ್. ಚಳಿ ಚಳಿ ತಾಳೆನು ಈ ಚಳಿಯ, ಆಹಾ. ಗೆಳತಿಯ ಬಾರೆಯ ನೀ ಸನಿಹ. ನೀ ಸನಿಹ, ಆಹಾ. ಒಲವಿನ ವ್ಯಥೆಯ, ಲಿರಿಕ್ಸ್ ಹಾಕಿದ್ರೆ ಬರುತ್ತೆ. ಬನ್ನಿ ಅಕ್ಕ, ಸುಮ್ನೆ ತಮಾಷೆಗೆ. ಬ್ಲೂ ರಿಮೂವ್ ಯಾಕೆ ಸಾಗರ್? ನೀವೊಬ್ರೇ ಇರೋದು ರಿಮೂವ್ ಮಾಡಿ ಅಂತ. ಎಲ್ರು ಸಿಟ್ ಮಾಡ್ಕೊಳ್ಳುವವರು ಇರೋದು, ಬ್ಲೂ ಕೊಡಲ್ಲ ಅಂತ. ಹ್ಮ್. ಹೋಗ್ಲಿ ಬಿಡಿ, ಒಂದ್ ಪದ್ಯ ಆದ್ರೂ ಆಡಿ. ಸಾಂಗ್ ಬೇಡ್ವಾ, ಪದ್ಯ ಆಡುದಾ? ಓಕೆ, ಸಾಂಗ್ ಹಾಕು ಬೇಡಂತ ಪದ್ಯನ. ಯಾರಿಗೆ? ಸಾಂಗ್ ಬೇಡಂತೆ, ಪದ್ಯ ಹೇಳಿ. ಓಕೆ ಅಕ್ಕ, ಬಾಯ್. ಹೋಗ್ತಿದ್ದೀರಾ ಅದಕ್ಕೆ? ಓಕೆ, ಥ್ಯಾಂಕ್ ಯು ಸಾಗರ್.
ಅಮ್ಮು ಎಲ್ಲಿ ಬರ್ಲಿ ಸಾಂಗ್ ಧರಣಿ ಮಂಡಲ ಮಧ್ಯದಲ್ಲಿ ಮಧ್ಯದೊಳಗೆ ಪದ್ಯಾಡಿ ಸ್ಕೂಲಿನ ಧರಣಿ ಸಾಂಗ್ ಇದು. ಮಂಡಲ ಮಧ್ಯದೊಳಗೆ ಆಡುತ್ತಿಹ ಕರ್ನಾಟಕದಳು ಮರ್ತೋಗೈತಿ. ಮರ್ತೋಗಿದೆ ಈಗ ಅದು. ಧರಣಿ ಮಂಡಲ ಮಧ್ಯದೊಳಗೆ ಆಡುತ್ತಿಹ ಕರ್ನಾಟಕದಳು. ಸಾಗರ್ ಊಟ ಆಯ್ತಾ ಬ್ರೋ? ಲಿರಿಕ್ಸ್ ಹಾಕಿ ಹೇಳ್ತೀನಿ ಸಚಿನ್. ಧರಣಿ ಮಂಡಲ ಮಧ್ಯದೊಳಗೆ. ಸಚಿನ್ ಎಲ್ಲಿದ್ದಾರೆ? ಹೋದ್ರಲ್ಲ ಅವರು. ಕನ್ನಡ ಸಪೋರ್ಟ್ಸ್ ಹ್ಮ್ ಅಫಿಷಿಯಲ್ ಇದ್ದಾರೆ ಓಕೆ. ಬರ್ಲಿಲ್ಲ ಅಂದ್ರೆ ಹಾ ಅನ್ನಿ. ಬಂದ್ರೆ ಹ್ಞೂ ಅನ್ಬೇಕಾ? ಹ್ಮ್ ಹಾ ಬರುತ್ತೆ ಲಿರಿಕ್ಸ್ ಹಾಕಿ. ಯಾಕೆ ಚಪ್ಪಾಳೆ? ಹಾಡೇ ಆಡ್ಲಿಲ್ಲ. ಧರಣಿ ಮಂಡಲ ಮಧ್ಯದೊಳಗೆ ಅಷ್ಟೇ. ಹೊಡಿರಿ ಚಪ್ಪಾಳೆ. ಕಾಣ್ತಿಲ್ಲ ಸುಮಿ ಅಕ್ಕ, ಸ್ವಲ್ಪ ಹೈಟ್ ಕಡಿಮೆ ಇದೆ. ಹೌದೌದು, ನಾನು ಕುಳ್ಳಿ ಅಲ್ವಾ, ಅದೇ ಕಾಣ್ತಿಲ್ಲ. ವಾಟ್ ಆರ್ ಸಿಂಗಿಂಗ್, ಕ್ಲಾಪ್ ಕ್ಲಾಪ್. ಸ್ಕೂಲಿನ ಪದ್ಯನೇ ನೆನ್ಪೋಗಿದೆ. ಹಾಡಿ ಚಳಿ ಹಾಡಿ. ಚಳಿ ಅದು ಹಾಕಿ, ಚಳಿ ಚಳಿ ತಾಳಿ ಒಳ್ಳೇದುಂಟು ಅದು. ಅದು ಕಮಲ್ಗೆ, ಕಮಲ್ ಗರ್ಲ್ ಫ್ರೆಂಡ್ಗೆ ಅದು ಸಾಂಗ್. ಪ್ರಾಕ್ಟೀಸ್ ಆಗ್ತಾ ಉಂಟು ನೋಡಿ ತಾನದ್ದು. ಹಾಡು ಹಾಡಬಾರದು ಅಂತನಾ ಕಮಲ್ ಚಪ್ಪಾಳೆ. ಹೌದಾ, ಹಾಡಬಾರ್ದು ಅಂತನಾ? ತೊಟ್ಟೆ ಚಪ್ಪಾಳೆ, ನನ್ನಲ್ಲಿ ತೊಂದ್ರೆ. ಚಪ್ಪಾಳೆಯಲ್ಲಿ ತೊಂದ್ರೆ ಎಲ್ಲಾರು. ಸಂತೋನ್ ಸಂತೋನಲ್ಲಿರೋದು. ನಿದ್ದೆ ಮಾಡ್ತಿದ್ದಾರ ಅಂತ ಸಂತು. ಅವ್ರಿಗೆ ಕೂಡ ಕೊಡ್ತಾರ ಅಂತ GML 30. ಅದೇ ದಿನ ಮಧ್ಯಾಹ್ನ ನಿದ್ದೆ ಅವರಿಗೆ. ಪಾರ್ಶ್ವ ಬ್ರೋ ಹಾಯ್ ಅಂತಿದೆ. ಪಾರ್ಶ್ವ ಹೋಗಿ ತಾಶ್ವ ಆಯ್ತು ಅದು. ಪಾರ್ಶ್ವ ಹೋಗಿ ತಾಶ್ವ ಆಯ್ತು. ಮತ್ತೆ ಕಮಲ್ ವಿಶೇಷ ಹೇಳಿ ಮಗನೇ, ಏನೆಲ್ಲ ವಿಶೇಷ? ಗ್ರೂಪ್ ಅಲ್ಲಿ ಎಕ್ಸಿಟ್ ಆಗಿದ್ದಾರೆ ಸಚಿನ್ ಇವರು. ಕಮಲ್ ಯಾಕೆ ಅಂತ ಕೇಳಿ. ಲೈಕ್ ಕೊಡೋಕೆ ಹೋಗಿದ್ದೆ. ಒಬ್ಬ ಅಷ್ಟು ದೂರ ಉಂಟಾ ಲೈಕ್? ಏನ್ ಊಟ ಮಮ್ಮಿ? ನಾನು ನೀರಲ್ಲಿ ಮಾಡಿದ ನೀರ್ ದೋಸೆ ತಿಂದೆ. ಗೊತ್ತಿದೆಯಾ ನಿಮ್ಗೆ ನೀರ್ ದೋಸೆ? ನಗ್ತಾ ಇದ್ದಾರೆ ನೋಡಿ ಕಮಲ್. ಜೈ ಸ್ಪೋರ್ಟ್ಸ್ ಬ್ರೋ. ಸ್ಪೋರ್ಟ್ಸ್ ಬ್ರೋ. ಯಾಕೆ ಕಮಲ್ ಯಾಕೆ ಎಕ್ಸಿಟ್ ಕಮಲ್? ಗ್ರೂಪ್ ಇಂದ? ಅದೇ ಕೇಳಿ ನನ್ನಿಂದ ಎಕ್ಸಿಟ್ ಯಾಕೆ ಆಗಿದ್ದವರು. ಕಮಲ್? ನಾನಿದ್ದೆ ಅಲ್ಲ, ಅದಕ್ಕೆ ಎಕ್ಸಿಟ್ ಕಮಲ್. ಅಲ್ವಾ ಕಮಲ್? ನನ್ನ ಮುಖ ನೋಡ್ಲಿಕ್ಕೆ ಆಗುದಿಲ್ಲ ಅವರಿಗೆ. ನೀರ್ ದೋಸೆ. ಹೌದು, ತಿಂದಿದ್ದೀರಾ ಯಾವತ್ತಾದ್ರೂ? ಒಂದ್ಸಲ ಮಾಡಿ ನೋಡಿ, ಸೂಪರ್ ಇರುತ್ತೆ. ಅಂದ್ರೆ ಬಿಸಿ ಬಿಸಿ ತಿನ್ಬೇಕು ನೀರ್ ದೋಸೆ. ನೀವ್ ತಿಂದಿದ್ದೀರಾ? ಹಾ, ತಿಂದಿದ್ದೀನಿ. ಅದು ಫ್ರೈ ಪ್ಯಾನ್ ಉಂಟಲ್ಲ, ಅದ್ರಲ್ಲಿ ಅಷ್ಟು ಟೇಸ್ಟ್ ಬರಲ್ಲ. ಕಬ್ಬಿಣದ್ದು ಉಂಟಲ್ಲ ಹ್ಮ್ ಪ್ಯಾನ್, ಅದ್ರಲ್ಲಿ ತುಂಬಾ ಟೇಸ್ಟ್ ಆಗ್ತದೆ. ನೋಡಿ ಅಮ್ಮ ತಂದ್ರು ನೋಡಿ, ಬಾಸಣ್ಣಿ ಬಸಳೆ ತಂದ್ರು. ಬಸಣ್ಣಿ ಬಾ. ಬಸಳೆ ಬಸಣ್ಣಿ ಬಾ ಬಜಾರು ನಮ್ದೇ ಇವತ್ತು. ಬಸಣ್ಣಿ ಬಾ, ಬಸಣ್ಣಿ ಬಾ
ಬಸಣ್ಣಿ ಬಾ ಫಿಕ್ಸ್ ಮಾಡಬೇಕು ನಾ ಬಂದಾನ. ಸಾಕಾಗೈತಿ ಎಡವಟ್ಟಾಗೈತಿ ನೀ ಹೆಣ್ಣು ಆಗ್ಬೇಕಂತ ನಾ ಹಂಗ ಮಾಡ್ಲಿಕ್ಕೆ. ಲಾಸ್ಟ್ ಬೆಂಚ್ನ್ಯಾಗ ಮ್ಯಾಗೆ ಫಸ್ಟ್ ಗೆಳತಿ ಹೆಸ್ರು ಕೆತ್ತಿದ್ವಿ. ನೀನು ಅವತ್ತು ಸಿಗಬಾರ್ದಿತ್ತು ಅಂತ. ಓ ಬಸಣ್ಣಿದ ಇದು ಸಾಂಗ್. ಬಸಣ್ಣಿ ಬಾ ಬಾ ಬಜಾರು ನಮ್ದೇ ಇವತ್ತು ಬಸಣ್ಣಿ ಬಾ ಬಾ ಬಸಣ್ಣಿ ಬಾ ಫಿಕ್ಸ್ ಮಾಡಬಾರ್ದಂತ. ಬರಲ್ಲ ಅದು ಸಾಂಗ್. ಬೇರೆ ಹಾಕ್ರಿ ಇಳ್ಕಲ್ ಸೀರೆ ಮೊಳಕಲ್ ಮ್ಯಾಗ ಯಾತಕ್ ಕೊಡ್ಬಾರ್ದ ಹೆಣ್ಣು. ಫ್ಯಾಷನ್ ಆದ್ರೂ ಅದಕ್ಕ ಹುಟ್ಟೀನಿ ಗಂಡು. ಫ್ಯಾಷನ್ ಅಂದ್ರು ಅದಕ್ಕ ಹುಟ್ಟೀನಿ ಗಂಡು. ಮಕ್ಮಲ್ ಟೋಪಿ ನಮ್ ತಲಿ ಮ್ಯಾಲ್ ಯಾತಕ್ ಇರಬಾರ್ದು ಹೆಣ್ಣು. ಬರಲ್ಲ ಅದು ಲಿರಿಕ್ಸು. ಹಾಡ್ತಿದ್ದೀರಾ ಓದ್ತಿದ್ದೀರಾ? ಏನ್ ಲಿರಿಕ್ಸ್ ಸಾಕಮ್ಮನಿ. ಬರಲ್ಲ ಅದು. ಪುಷ್ಪ ಅವ್ರು ಬಂದ್ರು. ಸಾಕಮ್ಮಣ್ಣಿ. ಹಾಯ್ ಪುಷ್ಪ. ಕಾಫಿ ಇಲ್ಲ, ಫುಲ್ ಆತರ ಕಾಫಿ ಬರಲ್ಲ ಆಗಿಲ್ಲ. ಲಿರಿಕ್ಸ್. ಹಾಡ್ತಾ ಇದ್ದೀರಾ ಓದ್ತಾ ಬಾಡಿ ಇದ್ದೀರಾ? ಹಾಡು ಬರಲ್ಲ ಅಂದ್ರೆ ಓದುದೆ ಮತ್ತೆಂತ. ಬಾಡಿ ಎಲ್ಲ ರೆಡ್ ರೆಡ್. ಅದು ಸೋಪಿನಲ್ಲಿ ಸ್ನಾನ ಮಾಡಿ ಸಚಿನಿದ್ದು. ಮಕ್ಮಲ್ ಟೋಪಿ ಯಾರ್ದು? ಹಾಯ್ ಹೇಳ್ತಿದ್ದಾರೆ ಪುಷ್ಪ. ಶ್ರೀ ಬಂದ್ರು. ಹಾಯ್ ಸುಮಿ ಅಂತ. ಹಾಯ್ ಹಾಯ್ ಪುಷ್ಪ, ಹಾಯ್ ಶ್ರೀ. ನಿಮ್ದಾಯ್ತಾ ಟೀ ಕಾಫಿ? ಸುಮಿ ಕಾಫಿ ರೆಡಿ ಇದ್ದೇನಾ? ಅಯ್ಯೋ ಇವ್ರಿಗೆ ದಿನಾ ಕಾಫಿ ಬೇಕಂತ ಎಂತ ಮಾಡುದೀಗ? ಇರಿ ಆರ್ಡರ್ ಮಾಡ್ತೀನಿ, ಈಗ ಬರ್ತದೆ. ತಿನ್ಲಿಕ್ಕೆ ಏನಾದ್ರು ಬೇಕಾ? ಬರೀ ಕಾಫಿ ಸಾಕಾ? ಮಕ್ಮಲ್ ಟೋಪಿ ಕಿವಿ ಮೇಲೆ ಹೂವು. ಶ್ರೀ ಅಕ್ಕ ನಮಸ್ತೆ ಹೇಳ್ತಿದ್ದಾರೆ. ಯಾವಾಗ ಫ್ರೀ ಶ್ರೀ? ನಿಮ್ದು ಒಂದು ಇದು ವಿಡಿಯೋ ಹಾಕಿದ್ದೀರಲ್ವಾ, ನೋಡಿದೆ, ಎಡಿಟ್ ಮಾಡ್ತಿದ್ದೆ. ನಿಮ್ದು ನೋಡ್ಲಿಕ್ಕೆ ಉಂಟು, ರಮ್ಯದೊಂದು ವಿಡಿಯೋ ಬಂದಿದೆ, ನೋಡ್ಬೇಕು, ನೋಡ್ಲಿಲ್ಲ. ಲೈವ್ ಎಂಡ್ ಆದ್ಮೇಲೆ ನೋಡುವ. ಕಾಫಿ ಕೊಟ್ರೆ ಸಾಕು ಸುಮ್ಮನೆ. ಓಕೆ ಓಕೆ. ಅಲ್ಲಿ ಕಮಲ್ ಇದ್ದಾರೆ ನೋಡಿ, ನನ್ ಮಗ. ಅವ್ರ ಹತ್ರ ಹೇಳಿ, ಆರ್ಡರ್ ಮಾಡ್ತಾರೆ, ತೊಂದ್ರೆ ಏನಿಲ್ಲ. ಅವ್ರು ಕೊಟ್ರೆ ನಾನ್ ಕೊಟ್ಟ ಹಾಗೇನೆ. ಊಟ ಆಯ್ತಾ ಶ್ರೀ ಅಕ್ಕ ಹೇಳ್ತಿದ್ದಾರೆ. ಶ್ರೀ ಅಕ್ಕ ಹಾಯ್ ಹೇಳ್ತಿದ್ದಾರೆ. ಸಚಿನ್ ಹಾಯ್ ಕಮಲ್ ಹೇಳ್ತಿದ್ದಾರೆ. ಶ್ರೀ ಹಾಯ್ ಶ್ರೀ ಸಿಸ್, ಕಾಫಿ ಆಯ್ತಾ? ವಾವ್ ಡಿ ಪಿ ರಮ್ಯಾ ಸೂಪರ್. ಮುಂದೆ ಹೌದು ಹೋಗಿ. ರಮ್ಮಿ. ನಿದ್ದೆ ಇಲ್ವಾ ರಮ್ಮಿ ಇವತ್ತು? ವಿಡಿಯೋ ನೋಡಿದೆ, ನೋಡ್ಬೇಕಿತ್ತು, ನೋಡ್ಲಿಲ್ಲ. ಅಂದ್ರೆ ಅಪ್ಲೋಡ್ ಮಾಡಿದ್ದು ನೋಡಿದೆ, ನೋಡ್ಲಿಲ್ಲ. ಆನ್ ಮಾಡ್ಬೇಕಿನ್ನು. ಶ್ರೀ ಇದ್ದು ಕೂಡ ಉಂಟಾ ಅಂತ ಅಲ್ವಾ ಶ್ರೀ? ಅಯ್ಯೋ ಬನ್ನಿ ಶ್ರೀ. ಶ್ರೀ ಸಿಸ್, ಸುಮಿ ಸಿಸ್ ದಿನಾ ಬರ್ತೀವಿ, ಕೊಡಲ್ಲ. ಹಾಯ್ ರಮ್ಯ ಹೇಳ್ತಿದ್ದಾರೆ ಶ್ರೀ. ಹೇಗ್ ಕೊಡುದು ನಾನು? ಕೊಡುವ ಒಂದಿನ ಪಾರ್ಟಿ ಮಾಡೋ, ಊರಿಗೆ ಬರ್ತೇನಲ್ವಾ, ಎಲ್ರು ಬನ್ನಿ ಉಡುಪಿಗೆ. ತಮ್ಮ ಮುಂದೆ ತಂಡ್ಯ ತೊಡಗಿ ತಕ್. ಎಲ್ರಿಗೂ ವೈನಿ ಫ್ರೀ ಊಟ. ಬಂಗಾರ ಬಂತು. ತಮ್ಯ ತಂಡ್ಯ ಹುಡುಗಿ ತುಡುಗಿ ತಕ್ಕ. ಹಾಯ್. ಅಯ್ಯೋ ಹಾಯ್ ಅಮ್ಮು ಅಂಡ್ ಶ್ರೀ ಅಂಡ್ ಕಮಲ್ ಹಾಯ್ ಹೇಳ್ತಿದ್ದಾರೆ. ರಮ್ಮಿ ವೈನಿ ಬಂಗಾರ ಬಂತು. ಹೌದು. ಹಾಯ್ ರಮೇಶ್ ಇಸ್, ಕಾಫಿ ಆಯ್ತಾ? ಅಷ್ಟೊಂದು ಇಷ್ಟನಾ ನಿಮ್ಗೆ ಕಾಫಿ ಟೀ ಅಂದ್ರೆ? ದಿನಾ ಕಾಫಿ 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 ಕೊಡಿ, ಕಾಫಿ ಕೊಡಿ. ನೀವೇನ್ ಬೆಳಿಗ್ಗೆ ಕುಡಿತೀರಾ? ನಾನು ಕುಡಿದಿಲ್ಲ, ಅದಕ್ಕೆ ಹೇಳುದು. ಮತ್ತೇನು ಊಟ ಆಯ್ತಾ? ಇವ್ರದ್ದು ನೋಡಿ, ಇವ್ರು ಸ್ಟಾರ್ಟ್ ಆಯ್ತು. ಕಮಲ್ ನಾನು ಸುಮಿ ಕಾಫಿ ಹಾಕಿದ್ರು ಇವತ್ತು. ಆಕಳು ಹಾಕಿದ್ರೆ ನಾಳೆ ಮಿಲ್ಕ್ ಡೈರಿ ಹಾಕ್ತಾರೆ. ಕಮಲ್ ನಾನು ಸುಮಿ ಕಾಫಿ ಹಾಕಿದ್ರು ಇವತ್ತು. ಕರು ಆಕಳು ಹಾಕಿದ್ರೆ ನಾಳೆ ಮಿಲ್ಕ್ ಡೈರಿ ಹಾಕ್ತಾರೆ. ಯಾರು ಇದು ಗೆಸ್ಟ್? ಇದು ತನುಜ. ಆಯ್ತು ಕಮಲ್, ನಿದ್ದೆ ಮಾಡಿ ಈಗ. ಹೌದಾ, ಈಗ ನಿದ್ದೆ ಮಾಡಿ ಎದ್ರಾ? ಅಭ್ಯಾಸ ದಿನ ನಿದ್ದೆ ಮಾಡ್ತೀರಾ ದಿನ ಮಧ್ಯಾಹ್ನ? ಮನೇಲಿದ್ದಾರೆ ನೋಡಿ ಪುಷ್ಪ ಅವರು. ಹಾಯ್ ತನು. ಆಯ್ತಾನು. ಹಾಯ್ ರಮ್ಯಾ. ಒಂದು ಹಾಡು ಹಾಕಿ ರಮ್ಯಾ, ಒಳ್ಳೇದು. ಕಾಯ್ತಾ ಇದ್ದಾರೆ ಯಾರು ಹಾಡು ಹಾಕ್ತಾರೆ ಅಂತ. ರಮ್ಯಾ ಸಿಸ್ ಹಾಯ್ ಹಾಯ್. ಹೇಳ್ತಿದ್ದೀನಿ. ಯಾವ ತನುಜ?
ಅಕ್ಕ ರಮ್ಯಾ ರೆಕ್ಕ ಹಾಯ್. ಬಿಡಿಸ್ಬೇಕು. ಸ್ವಲ್ಪ ಈಗ ಸ್ಟ್ರೈನ್ ಆಗ್ತಾ ಇದೆ, ಅದಕ್ಕೆ ಸ್ವಲ್ಪ ಹೊತ್ತು ಮಲಗ್ತೀನಿ. ಹೌದಾ? ನಾನು ಮುಂಚೆ ಎಲ್ಲ ಸ್ವಲ್ಪ ಮಲಗ್ತಿದ್ದೆ, ಅಂದ್ರೆ ಮೊಬೈಲ್ ನೋಡುವಾಗ ಅಲ್ಲೇ ನಿದ್ದೆ ಬರ್ತಾ ಇತ್ತು. ಈಗ ಲೈವ್ ಎಲ್ಲ ಬರ್ತೀನಲ್ವಾ, ಈಗ ಇಲ್ಲ, ಮಾಡಲ್ಲ. ತನುಜ ಮತ್ತೆ ನಿದ್ದೆ ಎಲ್ಲಿ ಅವರು ನಿಮ್ ಹಾಗೆಲ್ಲ ಮಧ್ಯಾಹ್ನ ನಿದ್ದೆ ಮಾಡಬಾರದು ದಾವಣಗೆರೆ. ವೈನ್ಯ, ನಿದ್ದೆ ಮಾಡಬಾರ್ದಂತೆ ನೋಡಿ. ಕಮಲ್, ಊಟ ಏನು? ಹಾಯ್ ಪುಷ್ಪ ಹೇಳ್ತಿದ್ದೆ ಶ್ರೀ ಅವರು. ಅನ್ನ ಸಾಂಬಾರ್ ರಮ್ಯ ಸಿಸ್, ನಿಮ್ದು? ಖಾಲಿ ಅಷ್ಟೇನಾ, ಅನ್ನ ಮತ್ತೆ ಸಾಂಬಾರ? ನನ್ನ ಹತ್ರ ಆಗಲ್ಲಪ್ಪ ಖಾಲಿ ಅನ್ನ ಮತ್ತೆ ಸಾಂಬಾರ್ ತಿನ್ಲಿಕ್ಕೆ, ಸೈಡ್ ಅಲ್ಲಿ ಒಂದು ಚಟ್ನಿ ಆದ್ರೂ ಬೇಕು. 1 hour ಅಷ್ಟೇ. ನಾನು ರೊಟ್ಟಿ 1 hour ಚೌಳಿಕಾಯಿ ಮಲಗಿದ್ರೆ, ಪಲ್ಯ. ಮಧ್ಯಾಹ್ನ 1 hour ಮಲಗಿದ್ರೆ ರಾತ್ರಿ ಇಲ್ಲ, ನಿದ್ದೆನೆ ಚೌಳಿ ಬರುದಿಲ್ಲ ಎಲ್ಲ ನಂಗೆ. ಜವಳಿಕಾಯಿ. ಮೌನ ಕಮಲ್ ಆದ್ಮೇಲೆ ಚೌಳಿ ಎಲ್ಲ. ನಿದ್ದೆ ಮಾಡಿ ಸುಮ್ಮಿ. ಮೌನ ಆದ್ಮೇಲೆ ವಿಡಿಯೋ ಮಾಡ್ಬೇಕಲ್ಲ. ನಂದು ಊಟ ಕಮಲ್ ರೋಟಿ, ಅದು ಚೌಳಿಕಾಯಿ ಎಲ್ಲ ಜವಳಿಕಾಯಿ. ಚವಳಿಕಾಯಿ ಪಲ್ಯ ಅಂತೆ. ನಂಗೆಲ್ಲ ಊಟ ಹಾಗೆಲ್ಲ ಮಾಡಲ್ಲ, ಒಂದೇ ಸೂರಿ ಬಂದಾಗ ತಿಂಡಿ ತಿನ್ನೋದು 12 ಗಂಟೆಗೆ. ಹಬ್ಬ, ತಿಂಡಿ ತಿನ್ನೋದೇ 12 ಗಂಟೆಗ. ನಂಗೆ ಅದು ರೋಟಿ ಗೀಟ ಎಲ್ಲ ಆಗಲ್ಲಪ್ಪ, ನಂಗೆ ಸ್ವಲ್ಪ ರೈಸ್ ಬೇಕು. ಮೌನವಾದ್ರೆ ಎಲ್ಲರೂ ಮಲಗುತ್ತಾರೆ. ಈಗ ನಿಮ್ದು ಚಾನಲ್ ಇದೆ ಅಲ್ಲ, ನೀವು ಬನ್ನಿ ಲೈವ್ಗೆ. ಇನ್ನು ಕಮಲ್, ನಿಮ್ದು ಮೌನ ಆಗುತ್ತೆ, ಆಮೇಲೆ ನೀವು ಕೂಡ ನಿದ್ದೆ ಮಾಡ್ಬೋದು. ಮೌನ ಆನ್ ಆದ್ಮೇಲೆ. ಬ್ಲೂ ಕುಡಿ ಸಾಂಗ್ ಹಾಕ್ತೀನಿ. ಹಾ, ಓಕೆ ಓಕೆ. ಆಯ್ತು ತನುಕ, ಕರೆಕ್ಷನ್ ಮಾಡ್ತೇನೆ. ಮೌನ ಆದ್ಮೇಲೆ ನೆಮ್ಮದಿಯ ನಿದ್ದೆ ಬರುತ್ತೆ. ಈಗ ನಿದ್ದೆ ಮಾಡಿದ್ರೆ ಎಲ್ಲಾ ಟೈಪಿಂಗ್ ಚಾಟಿಂಗ್ ನಿದ್ದೆನೆ, ಚಾಟಿಂಗ್ ನಿದ್ದೆನೆ ಬರುತ್ತೆ. ಲೈವ್ ನಿದ್ದೆ ಕನಸು, ನಿದ್ದೆಲೇ ಕನಸು, ಲೈವ್ ನಿದ್ದೆಲೇ ಕನಸು. ತನು ಬನ್ನಿ. ಯಾವ ಸಾಂಗ್ ಬೇಕು ಕಮಲ್? ಕಮಲ್ ನನಗೆ ಗಿಫ್ಟ್ ಕೊಟ್ರಾ? ಆಯ್ತು ತನುಕ, ಕರೆಕ್ಷನ್ ಮಾಡ್ತೇನೆ ಹೇಳ್ತಿದ್ದಾರೆ. ಯಾವ ಸಾಂಗ್ ಬೇಕು ಕಮಲ್? ಕಮಲ್ ಅಲ್ಲ, ತನುಗೆ ಕೇಳಿ. ತನು ಬನ್ನಿ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ഇരുಳಿರಲಿ ನೀನಿರದೆ ನ ಹೇಗಿರಲಿ, ನಿನ್ನ ತುಂಬ ಹೃದಯ ನೀ ತುಂಬಿದೆ. ತುಂತುರು ಇಲ್ಲಿ ಪ್ರೀತಿ ಹಾಡು, ಕಂಪನ. ಹಾಡಾಕಿ, ತುಂತುರು ಹಾಡಾಕಿ. ತುಂತುರು ಇಲ್ಲಿ ಪ್ರೀತಿ ಹಾಡು, ಕಂಪನ. ನಂಗೆ ಲೈವ್ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ, ಅಷ್ಟು ತೊಂದ್ರೆ ಆಗಿದೆ ನಂಗೆ ಲೈವ್ ಇಂದ. ಹೌದಾ? ಯಾರದು ತೊಂದ್ರೆ ಮಾಡಿದವರು? ನಮ್ಮ ಲೈವ್ಗೆಲ್ಲ ಗಾರ್ಡ್ ಇದ್ದಾರೆ, ಹಾಗೆಲ್ಲ ಯಾರು ಬರುದಿಲ್ಲ ತೊಂದ್ರೆ ಮಾಡ್ಲಿಕ್ಕೆ. ನನ್ನ ಮಗ ಇದ್ದಾರೆ ನೋಡಿ, ಗಾರ್ಡ್ ಆಗಿ. ಯಾರು ಬರಲ್ಲ. 1-2 ದಿನ ಬಂದ್ರು, ಕವಿ ಓಡಿಸ್ಬಿಟ್ರು ಅವರನ್ನು, ಆಮೇಲೆ ಇಲ್ಲ. ಬಂತು ನೋಡಿ ತುಂತುರು ಮಿಂಚು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ഇരുಳಿರಲಿ ನೀನಿರದೆ ನ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ. ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಹಾಡುವೆನು. ತುಂತುರು ಹಾಡು,
ಕಂಪನ ಇಲ್ಲಿ ಪ್ರೀತಿ ಹಾಡು ಕಂಡನ್ ಕಣ್ಣ ಕಣ್ಣ ಹಾಡಂತೆ ಕಾಯುವೆನು ತುಂತುರು ಇಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಗಗನದ ಸೂರ್ಯ ಮನೆ ಮೇಲೆ ನೀ ನನ್ನ ಸೂರ್ಯ ಹಣೆ ಮೇಲೆ ಚಿಲಿಪಿಲಿ ಹಾಡು ಎಲೆ ಮೇಲೆ ನಿನ್ನ ಪ್ರೀತಿ ಹಾಡು ಎದೆ ಮೇಲೆ ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಈರುಳಿರಲಿ ನೀನಿರದೆ ನಾ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಹಾಡುವೆನು ಕಣ್ಣ ಹಾಡಂತೆ ಕಾಯುವೆನು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಗಗನದ ಸೂರ್ಯ ಮನೆ ಮೇಲೆ ನೀ ನನ್ನ ಸೂರ್ಯ ಹಣೆ ಮೇಲೆ ಚಿಲಿಪಿಲಿ ಹಾಡು ಎಲೆ ಮೇಲೆ ನನ್ನ ಪ್ರೀತಿ ಹಾಡು ಎದೆ ಮೇಲೆ ಗಾಳಿ 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 ತಂಪು ಗಾಳಿ ಊರ ತುಂಬ ಇದೆಯೋ ಊರ ತುಂಬ ಇದೆಯೋ ನಿನ್ನ ಹೆಸರು ಗಾಳಿ ಎಂದ ನನ್ನ ಉಸಿರಲ್ಲಿದೆಯೋ ಪ್ರೀಸವು ನಿನ್ನ ರವೇ ಚೈತ್ರ ಅಲ್ಲಿ ನನ್ನ ಇಂಚರ ಅಮರ ತುಂತುರು ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಚೆಲುವನೆ ನಿನ್ನ ಮಗಳು ನಗೆ ಹಗಲಲು ಶಶಿಯು ಬೇಡುವನು ರಸಿಕನೆ ನಿನ್ನ ರಸಿಕತೆಗೆ ಮದನನು ಮರುಗಿ ಸೊರಗುವನು ತಾಯಿ ತಂದೆ ಎಲ್ಲ ನೀನೇ ಯಾಕೆ ಬೇರೆ ನಂಟು ಸಾಕು ಎಲ್ಲ ಸಿರಿಗಳ ಮೇಲೆ ಮೀರೋ ನಿನ್ನ ಪ್ರೀತಿ ಗಂಟು ಜಗವೆಲ್ಲ ಮಾಡಿ ಈ ಸಾಕಂತೆ. ಪ್ರೇಮಕ್ಕೆ ಸಾಕು. ಲಿರಿಕ್ಸ್ ಹೋಯ್ತು. ಓಕೆ ಶ್ರೀ ಅಂತೀಯ ಶ್ರೀ ಗಿಫ್ಟ್ ಕೊಟ್ಟೆ ಮಮ್ಮಿ ಹೊಟ್ಟೆ ಪಾಡು ಬಂದ್ರು. ಸಾಕು ಯಾರು ಸಾಕು ಕಮಲ್? ಮಿಸ್ ಸಿಂಗರ್ ದುಬೈಗೆ ಯಾಕೆ ಬಂದಿದ್ದಾರೆ ಕಮಲ್ ಸಿಂಗರ್. ದುಬೈಗೆ ಬಂದ ಸಿಂಗರ್ ಇವರು. ತನು ಚಪ್ಪಾಳೆ ಓಕೆ ಕಮಲ್, ಥ್ಯಾಂಕ್ ಯು. ತನು ಅಂತ ಕ್ಲಾಪ್ ಆಗ್ತಾ ತನಕ ಇದ್ದಾರೆ. ಅವರು ಎಲ್ರು ನಮಸ್ಕಾರ ಮಾಡಿ. ಹೆಸರು ಪೂರ್ತಿ ಹೇಳದೆ ತುಟಿಯ ಹೆಸರು ಪೂರ್ತಿ ಹೇಳದೆ ತುಟಿಯ ಕಚ್ಚಿಕೊಳ್ಳಲೆ ಏನೋ ಹೇಳಿದೆ ಹಣೆಯ ಮೇಲೆ ಚಚ್ಚಿಕೊಳ್ಳಲೆ. ಲಿರಿಕ್ಸ್ ಬರಲ್ಲ. ತನು ಎಷ್ಟು ಹಾಡು ದಿನ ಅಂದ್ರೆ ನೋಡಿ ಪದ್ಯ ಓದಕ್ಕೆ ಹೋಗ್ತಾರೆ ತನಕ. ಹೆಸರು ಪೂರ್ತಿ ಹೇಳದೆ ತುಟಿಯ ಕಚ್ಚಿಕೊಳ್ಳಲೆ ಹರೆಯ ಏನೋ ಹೇಳಿದೆ ಹಣೆಯ ಚಚ್ಚಿಕೊಳ್ಳಲೆ ಮನಸ್ಸು ಎಲ್ಲ ತುಂಬಾ ಕಚ್ಕೊಳ್ಳಿ. ನಲಿದಿದೆ ಕೊಟ್ಟು ಬಿಡಲೆ ನಗುತ್ತಿದೆ ನದಿ ಯಾಕೆ ನೋಡುತ್ತ ನನ್ನನೆ ಹೃದಯವು ಹೆದರಲೇಬೇಕೆ ಬಯಸಲು ನಿನ್ನನು ಪೂರ್ತಿ ಹೆಸರು ಹೇಳದೆ ತುಟಿಯ ಕಚ್ಚಿಕೊಳ್ಳಲೆ ಹರೆಯ ಏನೋ ಹೇಳಿದೆ ನೆನ್ಪಿಲ್ಲ ಎಳೆ ಬಿಸಿಲ ಸಂಕೋಚವು ನಿನ್ನ ತುಂಟ ಕಣ್ಣಲ್ಲಿದೆ ಮಡಚಿದ್ದ ಆಕಾಶವು. ಅದ್ರಲ್ಲಿ ಹಾಡಿನ ಇದು ಗೊತ್ತಿಲ್ಲ, ನೆನ್ಪಿಲ್ಲ, ಬಹಳ ದಿವಸ ಆಯ್ತು. ಮತ್ತೆ ಪದ್ಯ ಯಪ್ಪ ಬನ್ನಿ ರಮಿ. ಅವರಿಗೆ ಗೊತ್ತಿದ್ದದೇ ಹಾಕಿ, ಇದೆಲ್ಲ ಗೊತ್ತಿಲ್ಲ ಅಂತ ಕಾಣ್ತದೆ ಅಲ್ವಾ ನಿಮ್ಗೆ? ಗೊತ್ತು ಅಂದ್ರೆ ಫುಲ್ ಗೊತ್ತಿಲ್ಲ. ಏನೋ ಸಾಂಗ್
ನೆನ್ಪಿಲ್ಲ, ಬರಲ್ಲ ಫುಲ್ಲು. ಅಷ್ಟು ಸಾಂಗ್ಗಳು ನಾನು ನೋಡಿಲ್ಲ. ಹೊಟ್ಟೆ ಪಾಡು ಮಮ್ಮಿ ಹಾಯ್ ಹೇಳ್ತಿದ್ದಾರೆ. ಬೇಗ ಒಂದು ತುಳು ಸಾಂಗ್ ಕಲ್ಸಿ ಹಾಡ್ಸಿ. ಸುಮಿ ಸಿಸಿ ಐ ತುಳು ಲವ್ ಯು. ಸಾಂಗ್ ಲವ್ ಯು 3 ರಮ್ಮಿ. ಪುನಃ ಬಂದ್ರು. ವೆಲ್ಕಮ್ ಬ್ಯಾಕ್ ಸಚಿನ್. ತುಳು ಸಾಂಗ್ ನಂಗೆ ಬರಲ್ಲ. ಯಾವ ಸಾಂಗ್ ಬೇಕು ತನು? ವೈನಿ ಮಂಜಣ್ಣ ಊಟಕ್ಕೆ ವೈನಿ ಬಂದಿಲ್ವಾ? ಮಂಜಣ್ಣ ಊಟಕ್ಕೆ ಬಂದಿಲ್ವಾ? ಯಾವ ಸಾಂಗು? ನಾನು ಬರ್ಲಾ? ಬನ್ನಿ ಬನ್ನಿ, ಯಾರಾದ್ರೂ ಬನ್ನಿ ನೋಡಿ. ರಮ್ಮಿದ್ದು ಕೆಂಪು ಕೆಂಪು ಹಾರ್ಟ್ ಬಂದಿದ್ರು, ಈಗ ಹೋದ್ರು. ವೈನಿ ಕಮ್ ಜಾಯ್ನ್ ಆಗು. ವೈನ್ ಇಟ್ಕೊಂಡೆ ಬನ್ನಿ. ರೆಡ್ ವೈನ್. ಅಕ್ಕ ರಾಜರಾಣಿ ನಿನ್ನ ಕೈಯೊಳಗೆ. ಕೈಯೊಳಗ ಹಿಡಿಯುವಣ್ಣು ನನ್ನ ಹಾಕಿ ಅದನ್ನ ಹಾಕಿ. ಎಕ್ಕ ರಾಜರಾಣಿ ನಿನ್ನ ಕೈಯೊಳಗ ಹಿಡಿ ಮಣ್ಣು ನಿನ್ನ ಬಾಯೊಳಗ ದಿಂದಿರ್ವಾ ದಿಂದಿರ್ವಾ ದಿಂದಿರ್ವಾ. ಅಮ್ಮು ನಂಗೆ ಸಾಂಗ್ ಬರಲ್ಲ. ಕನ್ನಡ ಸ್ಪೋರ್ಟ್ಸ್ ಯಾರು ಇದು? ಸಚಿನ್. ಅದು ಚಚ್ಚು, ಅದು ಚಚ್ಚಿನ ಅಕ್ಕ. ರಮ್ಯಾ ಅಕ್ಕ ಇದು ಹಾಕಿ. ಎಕ್ಕ ರಾಜರಾಣಿ ನಿನ್ನ ಕೈಯೊಳಗ. ಅದು ನಮ್ಮ ತೊದಲ್ ಚಚ್ಚಿನ್. ಜಿಂಜುರ್ವಾದ. ಓ ಚಚ್ಚಿನ್, ಹೇಗಿದ್ದೀರಾ? ನೋ ಕಮಲ್, ಲಿಟಲ್ ಬಿಸಿ. ಸಾಂಗ್ ಹೇಳ್ಬೇಕು, ತನದ್ದು ಕೇಳ್ಬೇಕು. ಚೆನ್ನಾಗಿದ್ದೀನಪ್ಪ, ನೀವು? ಮತ್ತೆ ಎಲ್ಲ ಹೇಳಿ ಮಗ, ಮಾತಾಡಿ, ಏನಾದ್ರು ಮಾತಾಡಿ. ತತಿನ್ ದೀಪಿ ತುಪ್ಪರಂತೆ. ಎಕ್ಕ ಬ್ಯಾಡಂತನಕ ನನ್ನಿಂದ ಆಗಕ್ಕಿಲ್ಲ. ಅಷ್ಟು ಯಾಕೆ ಹೇಳ್ತೀರಾ? ಯಾಕೆ ಕಮಲ್? ಕಣ್ಣಲ್ಲಿ ನೀರೇ ನೀರು. ಎಕ್ಕ ರಾಜ ನನ್ನ ಥ್ಯಾಂಕ್ಸ್ ಕೈಯೊಳಗ ಅಕ್ಕ. ಹಿಡಿ ಮಣ್ಣು ನನ್ನ ಬಾಯೊಳಗ ದಿಂದಿರ್ಬಾ ಜಿಂದಿರ್ಬಾ ಜಿಂದಿರ್ಬಾ. ನೀವು ನಾವು ಚೆನ್ನಾಗಿದ್ದೇವೆ. ನೀವು? ಶ್ರೀ ಕಿಚನ್. ವೆಲ್ಕಮ್. ಕಮ್ ವೆಲ್ಕಮ್ ಕಮಲು. ಇನ್ನೂ ತನ್ನಿಂದ ಏನೇನೋ ನೋಡ್ಬೇಕು. ಸಾಂಗ್ ಕೇಳಕ್ಕೆ ಬಂದೀಯ ವೈನಿ? ಕಮಲ್ ಇನ್ನು ತನ್ನಿಂದ ಏನೇನ್ ನೋಡ್ಬೇಕು? ತನು, ನಿಮ್ದು ಚಾನಲ್ ಇದೆಯಾ? ಇದೆ. ಇದೆ ಶ್ರೀ ಕಿಚನ್. ಎಂತ ಹೆಸರು ಹೇಳಿ ಚಾನಲ್ ಇದು? ತನುಜಾ ಅಡುಗೆ ಅರಮನೆ. ಓ, ಎಕ್ಕ ಅಡುಗೆಯಲ್ಲಿ ಅರಮನೆಯಾ? ರಾಜರಾಣಿ ಎಕ್ಕ ರಾಜರಾಣಿ ನಿನ್ನ ಕೈಯೊಳಗೆ ಹಿಡಿ ಮಣ್ಣು ನನ್ನ ಬಾಯೊಳಗೆ. ಎಕ್ಕ ರಾಜರಾಣಿ ನಿನ್ನ ಕೈಯೊಳಗ ಹಿಡಿ ಮಣ್ಣು ನನ್ನ ಬಾಯೊಳಗ. ಅಂದರ್ ಬಹಾರ್ ಆಂಜನೇಯಂಗೆ ಜೈ ಅಂದು ಬಿಡಿ, ಆಂಜನೇಯಂಗೆ ಜೈನಂದು ಬಿಡಿ, ದೇವರನ್ನೇ ನೀ ಕಾಡು ಹೊಡಿ. ಎಕ್ಕ ರಾಜರಾಣಿ ನನ್ನ ಕೈಯೊಳಗ ಹಿಡಿ ಮಣ್ಣು ನಿನ್ನ ಬಾಯೊಳಗ. ಎಕ್ಕ ರಾಜರಾಣಿ ನನ್ನ ಕೈಯೊಳಗ ಬಾಯೊಳಗ. ಅಂದರ್ ಬಹಾರ್ ಆಂಜನೇಯಂಗೆ ಜೈ ಅಂದು ಬಿಡಿ, ಆಂಜನೇಯಂಗೆ ಜೈ ಅಂದು ಬಿಡಿ, ದೇವರನ್ನೇ ನೀ ಕಾಡು ಹೊಡಿ. ಎಕ್ಕ ರಾಜರಾಣಿ ನನ್ನ ಕೈಯೊಳಗ ಹಿಡಿ ಮಣ್ಣು ನಿನ್ನ ಬಾಯೊಳಗ. ಒಳ್ಳೆ ಕಾಡು ಬಾಯೊಳಗ. ಒಳ್ಳೆ ಕಾಡು ಬಿತ್ತಂದ್ರೆ ಕತ್ತೆ ಕೂಡ ಗೆಲ್ಲುವುದು. ಒಳ್ಳೆ ಕಾಡು ಬಿತ್ತಂದ್ರೆ ಕತ್ತೆ ಕೂಡ ಗೆಲ್ಲುವುದು. ಸತ್ರುನು ಬೀಳೋದಿಲ್ಲ ಕಳ್ಳನ್ ಮಗಂದು. ನಾವ್ ಆಡ್ಬೇಕು. ತನು ಅಕ್ಕಗೆ ಜೈ. ಶಾರದಾ ಬಂದ್ರು.
ತನು ಅಕ್ಕ ಸ್ವಲ್ಪ ಆ ಕಡೆ ಸರಿನಾ ಬರ್ತೀನಿ ಸರಿತೀನಿ ಬರ್ರಿ ಸಚಿನ್ ಬರ್ತೀರಾ? ಬನ್ನಿ ಬನ್ನಿ. ತನು ಅಕ್ಕಗೆ ಜೈ ಎಂದು ಬಿಡಿ. ಕಪ್ಪು ನನ್ ಬೇಕಾ ಗ್ಲಾಸ್ ಎಕ್ಸಿಟ್ ಬೇಕಾ? ಆಗ್ಲಾ? ಸಚಿನ್ ವೆಯ್ಟ್ ಬರ್ತಾರೇನೋ ನೋಡ್ತೇನೆ ಅವ್ರು. ಸಚಿನ್ಗೆ ಎಂತ ಬೇಕು? ಕಪ್ಪು ಬೇಕಾ ಗ್ಲಾಸ್ ಬೇಕಾ? ಶಾರದಾ ಬನ್ನಿ ಅಕ್ಕ ಸಚಿನ್. ಸಾಂಗ್ ಕೇಳೋಕೆ ಬಂದ್ರಾ? ತನು ಸೂಪರ್ ಥ್ಯಾಂಕ್ ಯು ಶಾರದಾ. ನೆಚ್ಚಿಕೊಂಡಂದೆ ಹಠ ನಮ್ಗೆ ಸಪೋರ್ಟ್ ಕೊಡಿ ತಾನು. ಶಾರದಾ ಮೇಡಮ್. ಸಬ್ ಎಷ್ಟಿದೆ ತಾನು ಸಬ್ ಎಷ್ಟಿದೆ ಕೇಳ್ತಿದ್ದಾರೆ ನಿಮ್ದು. ಶ್ರೀ ನಂದು ಅವರು 151 ಇದೆ. 151 ಇದೆ. ತನು ಅಕ್ಕಗೆ ಜೈ ಜೈ ಜೈ. ಶಾರದಾ ಮೇಡಮ್ ಒನ್ಸ್ ಕೇಳಿಲ್ಲ ಮೋರ್. ಪ್ಲೀಸ್ ಕಮಲ್ ಹಾಕು. ಮುಂಜಾನೆ ನಾನು ಹಾಕ್ಬಿಟ್ಟೆ ಮೆಸೇಜಸ್. ಕಮಲ್ ಹಾಡು. ಕಮಲ್ ಹಾಕು. ಮುಂಜಾನೆ ನಾನ್ ಹಾಕ್ಬಿಟ್ಟೆ ಮೆಸೇಜಸ್. ಟೀ ಸಾಕಾ? ಓಕೆ ಓಕೆ. ಪೌಡರ್ ಟೀ ನಮ್ದು ಆಗ್ತದಲ್ವಾ ನಿಮ್ಗೆ? ಶಾರದಾ ಮೇಡಮ್ ಸಾಂಗ್ ಕೇಳಿಲ್ಲ ಪ್ಲೀಸ್ ಒನ್ಸ್ ಮೋರ್. ಶಾರದಾ ಯಾಕೆ ನೀವಿಲ್ಲ ಕಟ್ಟಿ? ಅಂದ್ರು ಕೂಡ ಕಮಲ್ ಅವಾಗವಾಗ ಕೇಳ್ತಿರ್ತಾರೆ ಶಾರದಾ ಮೇಡಮ್ ಊಟ ಆಯ್ತಾ ಅಂತ. ಹಾಯ್ ನಂಗ್ ಶಾರದಾ. ಬರಲ್ಲ ಹಾಯ್ ಅಂತ ಮೆಸೇಜ್ ನಾನ್ ಹಾಕಲ್ಲ. ಹೊಡ್ತಿದ್ದಾರೆ. ಕಾಪಿ ತಮ್ಮೆಕ್ಕ. ಕಮಲ್ ಬೇಡ ಕೇಳಿದ್ರೆ ಅವರು ಇರಲ್ಲ. ಶಾರದಾ ನೀವಿಲ್ಲ ಅಂದ್ರೆ ನಾನು ಕೂಡ ಕಮಲ್ ಅವಾಗವಾಗ ಕೇಳಿಸ್ತಾರೆ ಶಾರದಾ ಮೇಡಮ್ ಊಟ ಆಯ್ತಾ ಅಂತ. ನಂಗೆ ಬರಲ್ಲ, ಬಂದ್ರು ನಾ ಹಾಕಲ್ಲ. ಕಾಪಿ ಕಮ್ಮಿ ಕಮಲ್ ಮೇಲೆ ಹೋಗು. ಮೇಲೆ ಅಂದ್ರೆ ಫ್ಲೈಟಿಗ? ಎಕ್ಕ ರಾಜ ರಾಣಿ ಫ್ಲೈಟಿಗೆ ಹೋಗು. ನನ್ನ ಕೈಯೊಳಗ ಇಡೀ ಮಣ್ಣು ಬಾಯೊಳಗ. ಏಕ ರಾಜ ರಾಣಿ ನನ್ನ ಕೈಯೊಳಗ ಇಡೀ ಮಣ್ಣು ನನ್ನ ಬಾಯೊಳಗ. ಅಂದರ್ ಬಹಾರ್ ಅಂದರ್ ಬಹಾರ್ ಅಂದರ್ ಬಹಾರ್. ಆಂಜನೇಯಂಗೆ ಜೈ ಎಂದು ಬಿಡಿ. ಆಂಜನೇಯಂಗೆ ಜೈ ಎಂದು ಬಿಡಿ. ದೇವರಾಣೆ ನೀ ಕಾರ್ಡ್ ಹೊಡಿ. ದೇವರಾಣೆ ನೀ ಕಾರ್ಡ್ ಹೊಡಿ. ಏಕ ರಾಜ ರಾಣಿ ನನ್ನ ಕೈಯೊಳಗ ಇಡೀ ಮಣ್ಣು ನಿನ್ನ ಬಾಯೊಳಗ. ದುಂದರ್ ಬಾ ದುಂದರ್ ಬಾ ದುಂದರ್ ಬಾರ್. ಏನ್ ರಮ್ಯಾ ಲಿಂಕ್ ಹಾಕಿ ಶಾರದಾ ವಾಟ್ಸಪ್ ಮೇಡಮ್. ಅಲ್ಲಿ. ಶಾರದಾ ಇದ್ದೀರಾ ವಾಟ್ಸಪ್ ಅಲ್ಲಿ? ಲಿಂಕ್ ತನ್ನಿ. ತಕಳೆ ಸರ್ಕಂಡೆ. ಎಂತ ಏನು ತಕಳೆ? ತಿನ್ನಿ ಮೊದ್ಲು ತಿನ್ನು ಮತ್ತೆ ಆಡು. ತಕಳೆ. ರಮ್ಯ ಇದ್ದೀರಾ? ಲಿಂಕ್ ಹಾಕ್ತೀರಾ ಸ್ವಲ್ಪ? ಮತ್ತೆ ಅತಿನ್ ಬರ್ತಾರಂತೆ. ಈ ತತಿನ್ ಹಾಡ ಈ ಕೇಳಿ ಎಲ್ರೂ ಈ ಹಾಡು ಕಡೆ ಕೇಳಿ ಹೊಲಕ್ಕ ನೋಡ್ರಿ. ಎಲ್ಲೋ ಕಡೆ ಬರೆಯಲಾಗುಡೆ. ರಮ್ಮಿ ಲಿಂಕ್ ಹಾಕಿ. ಲೈವ್ ಇತ್ತು ನಂದು. ಅಮ್ಮು ಹಾಯ್ ಹೇಳ್ತಿದ್ದಾರೆ. ಬಂತು ನೋಡಿ ಲಿಂಕ್ ಕಮಾನ್. ನಾನ್ ಎಕ್ಸಿಟ್ ಆಗ್ಲಾ? ಕೇಳಿ ಅವ್ರ ಹತ್ರ. ಬರ್ತೀರಾದ್ರೆ ಎಕ್ಸಿಟ್ ಆಗಿ ಫೈನಲ್. ತನು ಅಕ್ಕಂಗೆ ಏನಾದ್ರೂ ತಿನ್ನಕ್ ಕೊಡ್ರಿ ಮಮ್ಮಿ. ಕಮಲ್. ಏನ್ ಬೇಕು ತನು? ಏನು ಬೇಡ. ಏನು ತಿನ್ಲಿಕ್ಕೆ ಮನಸ್ಸಾಗ್ತದೆ ಹೇಳಿ? ಮೆಸೇಜ್ ಹಾಯ್. ಲೈವ್ ಲಿಂಕ್ ಮೇಲಿದೆ ನೋಡಿ. ಬರ್ತೀರಾ ಆದ್ರೆ ಎಸ್ ಹೇಳಿ, ಎಕ್ಸಿಟ್ ಆಗ್ತಾರೆ ಅವರು. ಬರಲ್ಲ ಅಂದ್ರೆ ನೋ ನೋ. ಬರ್ತೀರಾದ್ರೆ ಎಸ್ ಎಸ್. ಅಮ್ಮು ಊಟ ಏನು? ಓಕೆ ಓಕೆ. ಡೋರ್ ಬೆಲ್ ಹಾಕಿ. ಜಸ್ಟ್ ಒನ್ ಸಾಂಗ್. ಓಕೆ ಓಕೆ. ತತಿನು ಹೋಗು ಮೇಲೆ. ನಾಲಿಗೆಲ್ಲ ಸರಿ ಮಾಡ್ಕೊಂಡ್ ಬನ್ನಿ. ತೊದಲು ನುಡಿ ಬೇಡ ಇಲ್ಲಿ.
ವೈಕೆ ಅಂದ್ರೆ ನನ್ನ ಲೈವ್ ಬರಲ್ಲ, ಯಾಕೆ ಅದಕ್ಕೆ ಭಯ ಶಾರದಾ ಇಲ್ಲಿ ಇದ್ರೆ ಅಂತ ಯಾಕೆ ಮೆಸೇಜ್ ಅಂತ ಅಳ್ತಿದ್ದಾರೆ, ಸುಮ್ನೆ ಅಂತೆ. ತನೂಜ ಮಿಸ್ ಯು. ಬನ್ನಿ ಸಚಿನ್. ಜಾಯಿನ್ ಆಗ್ತಿಲ್ಲ ಅಕ್ಕ, ಇದು ಬಡ್ಡಿ ಮಗಂದು. ಯಾಕೆ ಆಗ್ತಿಲ್ಲ? ಸುಮ್ನೆ ಹೇಳ್ಬೇಡ ಆಯ್ತಾ. ಅವ್ರು ಹೇಗೆ ಆದ್ರು? ಶಾರದಾ ಮೇಡ ಇಲ್ಲಿ ಉಂಟಲ್ಲ ಇನ್ಸ್ಟಾದಲ್ಲಿ, ಅಲ್ಲಿಂದಲೇ ಇವ್ರು ಬಂದದಲ್ವಾ. ಇನ್ಸ್ಟಾದಲ್ಲಿ ಇದೆ ನೋಡಿ, ಶಾರದಾ ಮೇಡಮ್ ಸುಳ್ಳೇ ಸುಳ್ಳು ಹೇಳ್ಬೇಡಿ. ತನಕ್ಕ ಮಿಸ್ ಯು. ನೀವು ಬನ್ನಿ ಫಸ್ಟ್, ಮತ್ತೆ ಮಿಸ್ ಮಾಡ್ಕೊಳ್ಳಿ. ದುಬೈಗೆ ಬಂದ್ಮೇಲೆ ಮಿಸ್ ಮಾಡ್ಕೊಳ್ಳೋದಲ್ವಾ. ತನಕ ಹೋದ್ರಾ? ಹೌದು, ಇವ್ರು ಬರ್ತಾನೆ ಅಂತ ಅವ್ರು ಲೆಫ್ಟ್ ಆದ್ರು. ಮಿಸ್ ಯು ಆಲ್, ಕಾನ್ ಜಾಯಿನ್ ಅಂತ ಬರ್ತಿದೆ. ಹೌದಾ, ಇಷ್ಟದಲ್ಲಿ ತನ್ನಿ. ನಂಗೆ ತನು ಅಕ್ಕ ಬೇಕು. ಅವ್ರು ನಿಮ್ಗೆ ಅಕ್ಕನಾ? ನಿಮಗಿಂತ ದೊಡ್ಡವರ ಏಜಲ್ಲಿ? ಬೇಕೇ ಬೇಕು, ತನು ಅಕ್ಕ ಬೇಕು. ಹೋದ್ರು ಕಮಲ್. ತನು ಅಕ್ಕ ಪಾಪ ನೀವೇ ಓಡಿಸಿದ್ದಲ್ಲ ಅವರನ್ನು ಬರ್ತೇನಂತ ಸುಳ್ಳು ಹೇಳಿ. ಹಾಡು ಕೇಳಲಿಕ್ಕೆ ಆಗ್ಲಿಲ್ವ ಏನು ನಿಮ್ಗೆ ಅವರದ್ದು, ಅದಕ್ಕೆ ಓಡಿಸಿದ್ದ? ಬನ್ನಿ ಕಮಲ್ ಬನ್ನಿ, ಯಾರಾದ್ರೂ ಒಬ್ರು ಬನ್ನಿ ಬೇಗ. 1 ಕಿಲೋ ಟೊಮೆಟೊ ಕೊಡ್ತೀನಿ ಬಂದವರಿಗೆ. ಎಲ್ಲಿವರೆಗೆ ಹೋರಾಟ? ತನು ಅಕ್ಕ ಬರುವವರೆಗೂ ಹೋರಾಟ. ನಿನ್ನೆ ಚೆನ್ನಾಗಿ ಇದ್ರು ಪಾಪ, ಇವಾಗಿಲ್ಲ. ಶಾರದಾನಲ್ಲಿದ್ದಾರೆ. ಜಾಯಿನ್ ಆಗ್ತಿದೆ ಸಚಿನ್. ಸುಮ್ನೆ ಹೇಳುದವ್ರು, ನಾಟಕ ಅಲ್ವಾ ಸಚಿನ್? ತನುಜಾ ನೀವು ಲೈವ್ ಒಂದು ದಿನನೂ ಮಾಡಿಲ್ವಾ? ಮಾಡಿದಾರೆಲ್ಲ, ಅವರದ್ದು ಉಂಟು. ಬೆಳಿಗ್ಗೆ ಬರ್ತಾರೆ ಅವರು. ಇವತ್ತು ಇರ್ಲಿಲ್ಲ ಅಂತ ಕಾಣ್ತದೆ ಅಲ್ವಾ ತನು? ಡೌನ್ ಮಮ್ಮಿ. ವಾಟ್ ಡೌನ್? ಡೈಲಿ ಮಾಡ್ತಾರೆ ಅಮ್ಮ. ಹಾಯ್ ಅಮ್ಮ, ನನ್ನನ್ನು ಹೈಡ್ ಮಾಡಿದ್ದಾರೆ ತನುಜ ಲೈವ್ ಅಲ್ಲಿ. ಹಾಯ್ ಅಮ್ಮ ಸಿಸ್ಟಿ ಹೇಳ್ತಿದ್ದಾರೆ. ಮಾಡಿದ್ದೀನಿ ಲೈವ್ ಹೇಳ್ತಿದ್ದಾರೆ ತನು. ಮಮ್ಮಿ ಡೌನ್. ಆಗ್ಲಿ ನಮಸ್ತೆ ಲೈವ್ ಅಲ್ಲಿ ಏಜ್ ಹೇಳಿದ್ರಿ ಬ್ರದರ್ ನೀವು. ಹೌದಾ, ಎಷ್ಟಂತೆ? ಹೋರಾಟ. ಬನ್ನಿ ಸಚಿನ್, ಅವರನ್ನು ಓಡಿಸಿ ಬಿಟ್ರಿ ನೋಡಿ. ತಾನು ನೋಡಿ ಮೋಸ ಮಾಡಿಬಿಟ್ರು ನಿಮ್ಗೆ. ಬೇಕೇ ಬೇಕು, ನ್ಯಾಯ ಬೇಕು. ಕಮಲ್ ಹೋಗಿ. ಇನ್ನೂ ಇಲ್ಲ ಶಾರದಾ, ನೀವೇ ಬನ್ನಿ. ಇನ್ನೂ ಇಲ್ಲ ಶಾರದಾ ಸಿಸ್, ನಿಮ್ದು ಹೇಳ್ತಿದ್ದಾರೆ. ಆನ್ ಇದ್ದೀನಿ. ಓಕೆ ಶ್ರೀ, ಥ್ಯಾಂಕ್ ಯು. ಉಗ್ರ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಹರ್ಷದಾಗೆ ಜ್ವರ ಇದೆ. ಹೌದಾ, ಎಲ್ರಿಗೂ ಜ್ವರ ಎಲ್ಲ ಉಂಟು ಈಗ. ಇಲ್ಲಿ ಕೂಡ ಶೀತ ಜ್ವರ, ಕ್ಲೈಮೇಟ್ ಅಲ್ಲಿ ಚೇಂಜ್ ಆಗ್ತದಲ್ಲ. ಎಲ್ಲಿವರೆಗೆ ಹೋರಾಟ? ತನು ಅಕ್ಕ ಬರುವವರೆಗೆ ಹೋರಾಟ. ನೀವೇ ಕಳ್ಸಿದ್ದಲ್ವಾ. ಅನ್ಯಾಯ. ಹೌದು ಸಚಿನ್, ಇದು ಒಳ್ಳೇದಲ್ಲ. ಮತ್ತೆ ತನುಜ ಒಂದು ಲೈವ್ ಇಲ್ಲ ನೋಡಿದ್ದೆ. ಮತ್ತೆ ತನುಜ ಒಂದು ಲೈವ್ ಅಲ್ಲಿ ನೋಡಿದ್ದೆ. ಅಯ್ಯಯ್ಯೋ ಅನ್ಯಾಯ. ಹೌದು, ಅವ್ರು ಬರ್ತಾರೆ ಬಿಡಿ, ಅವರಿಗೆ ಮನಸ್ಸಾದ್ರೆ ಈಗ ಬರ್ತಾರೆ. ಅನ್ಯಾಯ ಕೇಳೋಕೆ ಯಾರು ಇಲ್ವಾ? ಪಾಪ ಮಾರೆ, ಓಡಿಸ್ಬಿಟ್ರಿ ಅಲ್ವಾ. ಬನ್ನಿ ತಾನು, ಇದೇ ನೋಡಿ ಅಂತ ಹೇಳ್ತಿದ್ದಾರೆ. ಯಾರು ಬರಲ್ಲ, ನೀವೇ ಬನ್ನಿ. ಅಮ್ಮ ಬರ್ತೀರಾ? ಶಾರದಾ ಮೇಡಮ್ಗೆ ಧಿಕ್ಕರವಿರಲಿ. ತನು ಅಕ್ಕ ಮತ್ತೆ ಹುಟ್ಟಿ ಬನ್ನಿ. ಪಾಪ ಎಂತ ಹೇಳ್ತೀರಾ. ತನು ಲೈವ್ ಎಲ್ಲ ಪ್ರೈವೇಟ್ ಇಟ್ಟಿದ್ದಾರೆ. ಹೌದಾ, ಅದೇ ಕಾಣಿಸ್ತಲ್ಲ. ಯಾಕೆ ತನು? ಯಾರಾದ್ರೂ ಹಾಡು ಕೇಳ್ತಾರಂತನ? ಧಿಕ್ಕಾರ ಶಾರದಾ ಮೇಡಮ್ಗೆ ಧಿಕ್ಕಾರ.
ಎಲ್ರಿಗೂ ಧಿಕ್ಕಾರ. ಬನ್ನಿ ಬನ್ನಿ, ಯಾರಿಗೆ ಟೊಮೆಟೊ ಬೇಕು? ಟೊಮೆಟೊ ಬೇಕಾದವರು ಬನ್ನಿ ದುಬೈಗೆ, ಫ್ರೀ ಟೊಮೆಟೊ ಇಟ್ಕೊಂಡು ಹೋಗ್ಬೋದು. ರಮ್ಮಿಗೆ ಬೇಕಾ ಟೊಮೆಟೊ? ಟೊಮೆಟೊ ಅಲ್ಲ, ಟೊಮೆಟೊ. ತುಳುವಲ್ಲಿ ಟೊಮೆಟೊ ಹೇಳೋದು. ಖಂಡಿಸ್ತೀನಿ. ಪಬ್ಲಿಕ್ ಮಾಡಿ ತನುಜ, ಇಲ್ಲ ವಾಚ್ ಅವರ್ ಕೌಂಟ್ ಆಗಲ್ಲ. ಹೌದಾ? ದುಬೈ ಟೊಮೆಟೊ ಹೌದು. ಬೇಕಾ? ರೌಂಡ್ ಟೊಮೆಟೊ, ಉದ್ದ ಟೊಮೆಟೊ ಎಲ್ಲ ಉಂಟು ಇಲ್ಲಿ. ಕಮಲ್ ಹೋಗಿ ಒಂದು ಹಾಡು ಹೇಳಿ ಕೇಳೋಣ. ಪ್ರೈವೇಟ್ ಇಟ್ಟಿದ್ದೀರಾ ನೀವು? ಇಡ್ಬಾರ್ದಂತೆ. ಯಾಕೆ ಸುಳ್ಳು ಹೇಳಿದ್ದು ಸಚಿನ್? ಮೊದಲು ಹೇಳಿ ನೋಡುವ, ಯಾಕೆ ತನುವನ್ನು ಓಡಿಸಿದ್ದು ಹೇಳಿ. ನೋಡಿ, ಬಂತು ನೋಡಿ ಲಿಂಕ್. ಕಮಲ್ ಬನ್ನಿ. ಹತ್ತು ಜನ ಇದ್ದಾರೆ, 8 ಜನ. ಟೊಮೆಟೊ ಅಕ್ಕ, ತನು ಬರ್ಬೇಕು. ಪ್ರೈವೇಟ್ ಇಲ್ವಾ ಅಕ್ಕ? ನಿಜ ಜಾಯಿನ್ ಆಗ್ತಿಲ್ಲ. ಹೌದಾ? ಯಾಕೆ ಹಾಗೆ? ತನುಜ 2 days ಬ್ಯಾಕ್ ಗಿಫ್ಟ್ ಕೊಟ್ಟಿದ್ದೀನಿ. ತನು ನೀವು ರಿಟರ್ನ್ ಮಾಡಿಪಾ. ಯಾರು ಇಲ್ಲವೇ ದುಬೈಗೆ ಬರುವವರು? ಟೊಮೆಟೊ ಕೊಡ್ತೇನೆಂದ್ರು ಯಾರು ಬರುದಿಲ್ಲಲ್ಲ. ಪ್ರೈವೇಟ್ ಇದೆ ತನುಜ. ಓಕೆ ಹೇಳ್ತಿದ್ದಾರೆ. ನೀವು ವಾಟ್ಸಪ್ ಅಲ್ಲಿ ಇದ್ದೀರಾ? ತನುಜ ಎಲ್ಲೋ ಅಂತ ವಾಟ್ಸಪ್ ಅಲ್ಲಿ. ಶಾರದಾ ಇದ್ದೀರಲ್ವಾ ವಾಟ್ಸಪ್ ಅಲ್ಲಿ? ಇದ್ದಾರೆ ಶಾರದಾ ಅವರು. ಬಂದ್ರು. ಕವಿ ದುಬೈಗೆ ಬನ್ನಿ, ಟೊಮೆಟೊ ಕೊಡ್ತೀನಿ. ಹಾಯ್ ಆಲ್ ಅಂತೆ. ಕಾನ್ ಜಾಯಿನ್ ಅಂತ ಬರ್ತಿದೆ. ಮತ್ತೆ ಅವ್ರು ಹೇಗೆ ಜಾಯಿನ್ ಆದ್ರು? ಏನೋ ಪ್ರಾಬ್ಲಮ್ ಇದೆ ಹಾಗಾದ್ರೆ ನಿಮ್ಮ ಮೊಬೈಲ್ ಅಲ್ಲಿ. ಹಾಡುವ. ಹೌದಾ ಹೇಳ್ತಿದ್ದಾರೆ. ತನು ನೀವು ಕನೆಕ್ಟ್ ಆಗಿ ಈಗ. ಬಂದ್ರು ಕವಿಸಿಸ್. ಮೋನೋ ಸ್ಟಾರ್ ಕವಿತಾ ಅವರಿಗೆ ಜೈ. ಪ್ರಾಬ್ಲಮ್ ಇದೆ ಅಕ್ಕ. ವಾಟ್ ಪ್ರಾಬ್ಲಮ್? ದುಬೈ ಬರಕ್ಕೆ ಮನಸ್ಸಿಲ್ಲ ನಿಮ್ಗೆ ಅಲ್ವಾ? ನಾನು ಮೊನ್ನೆ ಆಗಿದ್ದೀನಿ ಹೇಳ್ತಿದ್ದಾರೆ. ಟೀಚರ್ ಹಾಯ್ ಹೇಳ್ತಿದ್ದಾರೆ. ಜಸ್ಟ್ ಮನೆಗೆ ಬಂದೆ, ನಾಳೆ ಜಾಯಿನ್ ಆಗ್ತೀನಿ. ವರ್ಕ್ ಇದೆ, ನಾನು ಬೇಗ ವರ್ಕ್ ಮುಗಿಸ್ಬೇಕು. ನಂದು ಲೈವ್ ಇದೆ. ಓಕೆ. ಟೊಮೆಟೊಕ್ಕೆ ಜನ ಬಂದ್ರು. ಬ್ಯಾಗ್ ಇಟ್ಕೊಂಡು ಬನ್ನಿ, ಇಲ್ಲಿ ಬ್ಯಾಗ್ ಎಲ್ಲ ಫ್ರೀ ಇಲ್ಲ. ಬ್ಯಾಗ್ ಇಟ್ಕೊಂಡು ಬಂದ್ರಾ? ಥ್ಯಾಂಕ್ ಯು ಜಾಯ್ನ್ ಅಮ್ಮ. ಆಗ್ತಿದೆಯಲ್ಲ ಸಚಿನ್? ರಮ್ಯಾ ಬ್ಯಾಗ್ ಇದೆಯಾ? ಬ್ಯಾಗ್ ಇದೆ. ಎಷ್ಟು ಕಿಲೋ ಆಗ್ಬೋದು ಬ್ಯಾಗ್ ಅಲ್ಲಿ? ಇಲ್ಲಿ ಬ್ಯಾಗಿಗೆಲ್ಲ ರೇಟ್ ಇದೆ. ನೀವ್ ಎಷ್ಟು ಕಿಲೋ ಕೊಡ್ತೀರಾ ಅಷ್ಟು ಕಿಲೋ ತಗೊಂಬರ್ತೀವಿ. ಎಷ್ಟು ಕಿಲೋ ಬೇಕಾದ್ರೆ ತಗೊಂಡು ಹೋಗಿ. ಹಾಯ್ ಅಲ್ಲೆಲ್ಲ. ಮೋನೋಸ್ಟಾರ್ಗೆ ಜಯಂತ ಪ್ರಾಬ್ಲಮ್ ಇದೆ ನೋಡಿ. ಕನೆಕ್ಟ್ ಆಯ್ತು ಸಚಿನ್, ನಿಮ್ದೇ ಏನೋ ಪ್ರಾಬ್ಲಮ್ ಇದೆ. ಹೌದು, ಫೋನ್ ಸರಿ ಇಲ್ಲ ಅಮ್ಮ ಸಚಿನ್. ನೀರಿಗೆ ಹಾಕಿಬಿಡಿ ಫೋನ್ ಅನ್ನು. ಕಾಫಿ ಆಯ್ತಾ? ನಾನು ಮೊನ್ನೆ ಆಗಿದ್ದೀನಿ ಅಂತಿದ್ದಾರೆ ಶಾರದಾ. ಟೀಚರ್ ಅಂತೆ ನಾನೇ. ಟೀಚರ್ ಮೆಸೇಜ್ ಓದಿದ್ರಾ? ಜಸ್ಟ್ ಮನೆಗ್ ಬಂದೆ, ಹೌದೌದು, ನಾಳೆ ಓದಿದೆ. ಜಾಯಿನ್. ಲೈವ್ ಇದೆ ಅಂತೆ, ವರ್ಕ್ ಇದೆ ಅಂತೆ. ರೆಸ್ಟ್ ಮಾಡಿ. ಇವತ್ ಲೈವ್ ಇದೆ ಅವ್ರದ್ದು. ಹಾಯ್ ಕಮಲ್ ಸಕ್ಕರೆ ಹುಡುಗಿ ರಮೇಶ. ಹಾಯ್ ಕಮಲ್ಗೆ ಪಾರ್ಶ್ವ ಮುಖ ನೋಡಿ. ಬ್ರದರ್. ಕಾಫಿ ಆಯ್ತಾ ಪಾರ್ಶ್ವ ಬ್ರದರ್? ಥ್ಯಾಂಕ್ ಯು ಅಮ್ಮು ಅಂತಿದ್ದಾರೆ ಟೀಚರ್. ಅತ್ತಿಗೆ ಅಂತಿದ್ದಾರೆ. ಹಾಯ್ ಕವಿತಾ ಸಿಸ್ಟಿ ಅಂತಿದ್ದಾರೆ. ಶಾರದಾ ಸಿಸ್ ಅಕ್ಕ ನಂದು ಜಾಯಿನ್ ನೋಡಿ, ಈಗ ಆಗ್ತಿಲ್ಲ. ನೋಡಿ, ಫಾಸ್ಟ್ ಬರ್ತಾ ಉಂಟು. ಓಕೆ ಸಚಿನ್. ಮಾವಿನಕಾಯಿ ಹೌದು ತನುಜ, ಬೇಕಾ? ನಿನ್ನೆ ತಂದಿದ್ದೆ, ನನ್ ಮಗ ಕಟ್ ಮಾಡ್ಕೊಡು ಅಂತ ಹೇಳ್ದ, ಕಟ್ ಮಾಡ್ತಾ ಇದ್ದೆ. ಹಾಯ್ ಶಾರದಾ ಸಿಸ್ ಅಂತಿದ್ರೆ. ಶ್ರೀ ಕಾಫಿ ಆಯ್ತಾ? ಕವಿತಕ್ಕೋ ನೀವೆಲ್ಲೋ ನಾವಲ್ಲೇ ಅಂತಿದ್ರೆ. ಪಾರ್ಶ್ವ ಬ್ರದರ್. ಸಚಿನ್ ವಾಚ್ ಕೊಟ್ಟೆಪಾ ಅಂತ ಹೇಳ್ತಾ ಇದ್ರೆ ಶ್ರೀ ಸಿಸು. ಕಮಲ್ ಯಾಕೆ ಮೂತಿ ತಿರುಗಿಸ್ತಿದ್ಯಾ? ಅತ್ತೆ ಜೊತೆ ಮಾತಾಡಲ್ವಾ?
ಹಾಯ್ ಪಾರ್ಶ್ವನಾಥ್ ಬ್ರೋ ಅಂತಿದ್ದಾರೆ. ಅತ್ತಿಗೆ ನಾನು ಮಾವಿನಕಾಯಿ ತಿಂತಾ ಇದ್ದೀನಿ ಅದಕ್ಕೆ ಅನ್ನೋದು ಅತ್ತಿಗೆ ನಾದಿನಿ 2 ದೇಹ ಒಂದೇ ಪ್ರಾಣ ಅನ್ಸುತ್ತೆ. ಹೌದಾ ಸೂಪರ್ ಸೂಪರ್. ಪಾರ್ಶ್ವಣ್ಣ ಹಾಯ್ ಅಂತಿದ್ರೆ ಟೀಚರು. ಬರ್ರಿ ಕಾಫಿ ಕುಡಿಯೋಣ. ಕೊಡ್ಸಿ ಕಮಲ್ ಕಳ್ಸಿ. ನನ್ಗೂ ಕಾಫಿ ಬೇಕಿವಾಗ. ತುಂಬಾ ತಲೆ ನೋಯ್ತಾ ಇದೆ. ಶ್ರೀ ನಾನ್ ಹಾಯ್ ಮಾಡ್ತೀನಿ ಕವಿತಾ ಬಿಡಿ. ಸಿಸ್ ಅಂತಿದ್ದಾರೆ. ಕಾಮು ಬಂಗಾರ ಇದೆ. ಹೌದು ಇದೆ ಕಾಮು ಬಂಗಾರ. ಅಯ್ಯೋ ಏನ್ ಪ್ರಾಬ್ಲಮ್ ಇಲ್ಲ. ಅವ್ರು ಸುಮ್ನೆ ಹೇಳಿದ್ದು ರಮ್ಯಾ ಸಿಸ್. ನವಾಜ ಲೈವ್ ನಲ್ಲೂ ಹಾಗೆ ಹೇಳಿದ್ದು. ಹೌದಾ ಸಚಿನ್ ನಾಟಕ ಆಡ್ತೀಯಾ? ಶ್ರೀ ವಾಚ್ ಅವರ್ ಕೊಡ್ತೀನಿ ನಿಮ್ಗೆ ಸಚಿನ್ ಅಂತಿದ್ದಾರೆ. ವಾಚ್ ಅವರ್ ಕೊಡ್ತೀನಿ ನಿಮ್ಗೆ ಸಚಿನ್ ಅಂತಿದ್ದಾರೆ ಶ್ರೀ. ಶ್ರೀ ಸಿಸ್ ಅಂತಿದ್ದಾರೆ ಕವಿತಾ ಟೀಚರು. ಶ್ರೀ ಸಪೋರ್ಟ್ ಮಾಡ್ತಿದ್ದಾರೆ. ವಾಚ್ ಅವರ್ ಅಂದ್ರೆ ಶ್ರೀ ಅಕ್ಕ ಅಂತಿದ್ದಾರೆ ಸಚಿನ್. ಯಮ್ಮಿ ಅಂತಿದ್ದಾರೆ. ಹೌದು ಸೂಪರ್ ಇದೆ. ವಾಚ್ ಅವರ್ ಅಂದ್ರೆ ಕಾಮು ವಿಡಿಯೋ ನೋಡ್ಬೋದು. ವಿಡಿಯೋ ನೋಡಿದ್ರೆ ವಾಚ್ ಅವರ್ ಬರ್ತದಲ್ವಾ, ಅದಕ್ಕೆ ಹೇಳೋದು. ವಾಚ್ ಅವರ್ ನೋಡಿ ನಿಮಗೆ ಅವ್ರು ವಾಚ್ ಅವರ್ ಕೊಡ್ತಾರೆ. ನೀವು ಅವ್ರ ವಿಡಿಯೋಸ್ ನೋಡಿ ಅಂತ. ಕಾಮಗೆ ಮತ್ತೊಂದು ಕಾ ಹಾಕ್ಬೇಡಿ ಆಯ್ತಾ. ಎಂಡಿಗೆ ಒಂದು ಕಾ ಹಾಕ್ಬೇಡಿ. ಬೇರೆನೆ ಆಗ್ತದೆ ಮತ್ತೆ ಅದು. ಒಂದೇ ಸ್ವಲ್ಪ ಕಾಸು ನಾನು ಬೇಡಪ್ಪ ನನ್ ವೈದ್ಯನ್ ನಂಗ್ ಕರಿಬೇಡಿ ಟೀಚರ್. ಕಮಲ್ ಅಂತಾನೆ ಕರೀರಿ. ಕಮ್ಮು ಕರೀರಿ ಇಲ್ಲ ಅಂದ್ರೆ. ಕಾಮು ಬೇಡ ಕಮ್ಮು. ಕಮಲೆ ಒಳ್ಳೇದುಂಟು. ಕಮ್ಮು ಗಿಮ್ಮೆಲೆ ಆಗ್ಲಿ ಅದು. ಕಮಲ್ ಅಂದ್ರೆ ಕಾಮು ಕಮಲ್ ಅದೇ ಹೌದು. ಒಳ್ಳೇದುಂಟಲ್ವಾ. ಹ್ಮ್ ಅದು ಹೆಸರೇ ಚಿಕ್ಕದು. ಕವಿತಾ ಅದನ್ನೇ ಕೂಡ ಪುನಃ ಶಾರ್ಟ್ ಮಾಡಿದ್ರೆ ಒಳ್ಳೇದಾಗುದಿಲ್ಲ ಅದು. ಇನ್ನ ಹೆಸರಿತ್ತು ಕಮಲ್ದು. ರಾಜ್ ಕಮಲ್ ಅಂತೇಳಿ. ಓ ಅದು ಸೂಪರ್. ಈಗ ಶಾರ್ಟ್ ಪ್ರಿನ್ಸ್ ಕಮಲ್ ಮಾಡ್ಕೊಂಡಿರೋದು. ಈಗ ಪ್ರಿನ್ಸ್ ಕಮಲ. ಹ್ಮ್ ಮದ್ವೆ ಆದ್ಮೇಲೆ ಚೇಂಜ್ ಆಗ್ತದೆ ಪುನಃ. ಜಾಯಿಂಟ್ ಆಗ್ತದಲ್ಲ ಫಸ್ಟ್ ಹೆಸರು. ಕಮಲ್ ಪರಿಚಯ ಆದಾಗ ಪ್ರಿನ್ಸ್ ಕಮಲ್ ಅಂತಾನೆ ಇದ್ದಿದ್ದು. ಅಲ್ಲ ಇದು ರಾಜ್ ಕಮಲ್ ಅಂತ. ಕೊಡ್ತೀನಿ ಈಗ ಸಚಿನ್ ಅಂತಿದ್ರೆ ಶ್ರೀ. ನಗ್ತಾ ಇದ್ರೆ ಯಪ್ಪ ನನ್ನ ತಮ್ಮ ನನ್ನ ಕಡೆ ತಿರುಗ್ತಾ ಇಲ್ಲ. ಅಯ್ಯೋ ನನ್ನ ತಮ್ಮ ನನ್ನ ಒಬ್ಬಂಟಿ ಮಾಡಿಬಿಟ್ಟೆ ಅಂತಿದ್ದಾರೆ. ರಮ್ಯಾ ಲೈವ್ ನಲ್ಲಿ ಇರೋ ಹಾಗೆ ಅಥವಾ ನಿಮ್ಗೆನಾ ಮ್ಯಾಂಗೋ ಕಟ್ಸ್? ರಮ್ಯಾ ಲೈವ್ ನಲ್ಲಿ ಇರೋರ್ಗ ಅಥವಾ ನಿಮ್ಗ ಮ್ಯಾಂಗೋ ಕಟ್ಸ್? ನನ್ ಮಗನ್ಗೆ. ನೀವು ಪೀಸ್ ತಗೊಳ್ಳಿ. ಹಾಸ್ಪಿಟಲ್ ಇಂದ ಬಂದ್ರ ಶ್ರೀ? ಯಾರಿಗೂ ಹುಷಾರಿಲ್ಲ ಅಂತಿದ್ರಲ್ಲ, ಈಗ ಹುಷಾರಿದ್ದಾರಾ? ಅಯ್ಯಯ್ಯೋ ನನ್ನ ಹೆಸರು ಕೆಡಿಸ್ತಾ ಇದ್ದಾರೆ. ಏನ್ ಕೊಟ್ಟಿದ್ದೀರಾ? ಸರಿಯಾಗಿ ಹೇಳಿದ್ರಿ ಅಕ್ಕ. ಗಿಫ್ಟ್ ಕೊಟ್ಟಿದಾರಂತೆ. ಅಂದ್ರೆ ವಿಡಿಯೋ ನೋಡಿ ಗಿಫ್ಟ್ ಕೊಟ್ ಬಂದೆ ಅಂತ ಹೇಳ್ತಿದ್ದಾರೆ ಸಚಿನ್. ಅಯ್ಯಯ್ಯೋ ನನ್ನ ಹೆಸರು ಕೆಡಿಸ್ತಾ ಇದ್ದಾರೆ ಅಂತಿದ್ದಾರೆ. ಅಯ್ಯೋ ನನ್ ರಾಜ್ಕಮಲ್ ಅದು ಬಂಗಾರ. ಅದು ಬಾಜು ಮನಿ ಅಕ್ಕೋರ್ ಗಂಡ ಅಂತಿದ್ದಾರೆ. ಅಯ್ಯಯ್ಯೋ ನನ್ನ ಹೆಸರು ಮಸಿ ಬಡಿತಾ ಇದ್ದಾರೆ. ಮಸಿ ಬಡಿತಾ ಅಲ್ಲ, ಬಳಿತಾ ಇದ್ದಾರೆ. ಮಸಿ ಬೆಳಿತಿದ್ದಾರೆ. ಕವಿಯಕ್ಕ ಹೇಳ್ತಿದ್ದಾರೆ ಸಚಿನ್ ಅಷ್ಟೇ. ಹ್ಮ್ ಇನ್ನು ಬರ್ಲಿ. ಟೊಮೆಟೊ ಬೇಕಿದ್ದವ್ರು ಹೇಳಿ, ಕಳ್ಸಿದ್ದೇನೆ ರಮ್ಯಾ ಹತ್ರ. 7 ಮೆಂಬರ್ಸ್ ಇದೀರಾ. ಫಾಸ್ಟ್ ಮೆಸೇಜ್ ಮಾಡಿಪಾ. ಚಾಚಿ ಸೂಪರ್ ಚಾಟ್. ಚರಿಬೇಡ. ಸಚಿನ್ ಹೇಳ್ತಿರೋದು ಸಚಿನ ಸೂಪರ್ ಚಾಟ್ ಮಾಡಕ್ ಮರಿಬೇಡ ಅಂತ. ಸಚಿನ್ ಲೈವ್ ಬರಲ್ಲ ಇವತ್ತು. ಚಿಲ್ ಚವಿ ಚಕ್ಕ. ಅಯ್ಯಯ್ಯೋ ನನ್ನ ಅಮ್ಮಗೆ ಜ್ವರ, ಮಲಗ್ಬಿಟ್ಟಿದ್ದಾಳೆ. ಅವಳಿಗೆ ಆಗ್ತಾ ಇಲ್ಲ. ಮಾತ್ರೆ ತಗೊಂಡ್ ಮಲಗಿದ್ದಾಳೆ. ಕಮ್ಮಿ ಡಾಲ್ ಆಯ್ತಾ? ಇಲ್ವಾ? ಡಾಲ್ ಕೊಟ್ಬಿಡಿ ಹತ್ತಿರದಲ್ಲಿ. ಮಲಗ್ತಾಳೆ ಡಾಲಿನೊಟ್ಟಿಗೆ. ನಿತ್ಯನಾ? ಮಲಗ್ಬಿಟ್ಟಿದ್ದಾಳೆ. ಜ್ವರ, ತಲೆನೋವು. ಹರ್ಷ ಯಾಕಮ್ಮ? ಮಲಗಿ. ಹಾಯ್. ನಿದ್ದೆ ಅವಳಿಗೆ. ಹಾಯ್ ಮಾಡ್ತಾವಳೆ. ಆಯ್ಮ. ಹಾಯ್. ಹುಷಾರಿಲ್ಲ ಕಮಲ್. ನೆನ್ನೆ ಸ್ಕೂಲಿಂದ ಬಂದಾಗಿಂದ ಯಾಕೋ ಜ್ವರ ಅವಳಿಗೆ. ಹಾಸ್ಪಿಟಲ್ ಕರ್ಕೊಂಡೋಗಿ ಬಂದ್ವಿ ನೆನ್ನೆ ಸಾಯಂಕಾಲನೇ. ಬಟ್ ಯಾಕೋ ಜ್ವರ ಕಮ್ಮಿ ಆಗಿಲ್ಲ. ಅದೇ 1 ಡೇ ಫುಲ್ ಇರುತ್ತೆ ಇವತ್ತು, ನಾಳೆ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಚರಿ ಎಲ್ಲ ಚಾನು. ಸರಿ ಎಲ್ಲ ಚಾನು ಅಂತ. ವರ್ಷ ಅಮ್ಮು ಮಲಗಿದ್ದೀಯಾ ಅಂತಿದ್ದಾರೆ ಕಮಲ್. ಮಲಗಿದ್ದಾಳೆ.
ಪ್ರಮೋದ್ ಚೆಚ್ಚಿ ಇವತ್ ಬರೋದೇ ಇಲ್ಲ ನಡಿ ನನ್ ಲೈವ್ಗೆ ಅಂತಿದ್ದಾರೆ. ಪ್ರಮೋದ್ ಚೆಚ್ಚಿ ಇವತ್ ಬರೋದೇ ಇಲ್ಲ ನೋಡಿ ನನ್ ಲೈವ್ಗೆ ಅಂತಿದ್ದಾರೆ. ರಮ್ಯಕ್ಕ 90 ಹಾಕಿ ಸಿಸ್ಗೆ ಒಂಚೂರು ಹುಷಾರಾಗ್ತಾರೆ. ಯಪ್ಪ ಯಪ್ಪ. ಔಷಧಿ ಕುಡ್ದಿದ್ದಾಳೆ. ಬಾಯಲ್ಲಿ ನೀರ್ ಬರ್ತದೆ ರಮ್ಯ ಅನ್ನೋದು. ಹೌದು, ಮ್ಯಾಂಗೋ ತಿಂತಿದ್ದಾರಲ್ಲ. ಪಾಪ ಬಿಡಿ ಪಾಪ ನಿಮ್ಗೆಲ್ಲ ಬನ್ನಿ ಶ್ರೀ ಕೊಡೋಣ, ಇಲ್ಲ ಕಳಿಸ್ತೀನಿ ಬಿಡಿ ಶ್ರೀ. ಡೆನ್ಸೋ ಮಾಡ್ಸೋಣ. ಅವತ್ತ ಬಂದ್ರು. ಎತ್ತಿರ್ಬೇಕು ಅಂತೀನಿ. ಹಾಯ್ ನವಾಜಾ, ವೆಲ್ಕಮ್ ಟು ಆಯ್ತಾ ಮೂಲೆ ಮನೆ ನವಾಜಾ ಅವ್ರೆ. ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ ರಮ್ಯಾ. ಇನ್ನ ಹುಷಾರಾಗಿಲ್ವಾ ಶ್ರೀ ಅವರಿಗೆ? ಹೌದಾ, ಹ್ಞೂ ಕಮಲ್ ಹುಷಾರಿಲ್ಲ. ಹಾಯ್ ನವಾಜಾ ಅಂತಿದ್ದಾರೆ. ಶ್ರೀ ಅಕ್ಕ ಗಿಫ್ಟ್ ಕೊಟ್ಟೆ ಅಂತಿದ್ದಾರೆ. ಬಾಯಲ್ಲೂ ನೀರ ಅಂತಿದ್ದಾರೆ. ಇನ್ನೆಲ್ ಬರುತ್ತೆ ನೀರು ಸಚ್ಚಿ? ಬಾಯಲ್ಲೂ ನೀರು, ಕಣ್ಣಲ್ಲೂ ನೀರು, 2 ಬಕೆಟ್ ಎಲ್ ಬೇಕು. ಬರುತ್ತಾ? ನಗ್ತಾ ರಮ್ಯಕ್ಕೋ ಇದ್ದಾಳೆ ಹಾಯ್. ಚಿನ್ಮಯ್. ಎಷ್ಟು ಬಂತು? ರಮ್ಯಕ್ಕ ನಮಸ್ತೆ ಅಂತಿದ್ದಾರೆ. ನವಾಜ ಥ್ಯಾಂಕ್ ಯು ಸಚಿನ್ ಅಂತಿದ್ದಾರೆ. ಶ್ರೀ ಇದು ಪವಾಡ, ಬಾಯಲ್ಲಿ ನೀರು ಅಂತಿದ್ದಾರೆ. ಸಚಿನ್ ಇಲ್ಲ ರಮ್ಯಾ ಅಂತಿದ್ದಾರೆ. ಶ್ರೀ ಹಾಯ್ ನವಾಜ ಅಂತಿದ್ದಾರೆ. ಅಮ್ಮು ರಮ್ಯಕ್ಕೋ ನಮಸ್ತೆ 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 ನವಾಜ. ಕಮಲ್ ಬಾಯಲ್ಲಿ ನೀರ್ ಬರಲ್ಲ, ಕಮಲ್ ಕಣ್ಣಲ್ಲಿ ನೀರ್ ಬರೋದಲ್ವಾ? ಎಲ್ಲಿ ಕಮಲ್? ಕಮಲ್ ಮಾಯನ ಕಮಲ್ ಮಾಯ ಕಿಡ್ನಾಪ್ ಮಾಡಿದ್ರು. ಮೂಗಿಗೆ ದೃಷ್ಟಿ ಆಗುತ್ತೆ ರಮ್ಯಾ. ನನ್ ಮೂಗಿಗ ಅವಳ ಮೂಗಿಗ ಶ್ರೀ? ಅತ್ತಿಗೆ ಮೋನೋ ಅನಾಥ್ ಖುಷಿನ ಇವತ್ತು ನೈಟಿ ತೊಟ್ಕೊಂಡ್ ಫೇಸ್ ಲೈವ್ ನೈಟಿ ಹೌದೌದು. ಹಾಕೊಂಡ್ ಫೇಸ್ ಲೈವ್. ಬೇಡ ಪ್ಯಾಂಟ್ ಹಾಕೊಂಡ್ ಬನ್ನಿ, ಪ್ಯಾಂಟ್ ಅಂಡ್ ಶರ್ಟ್. 90ನಾ? ಸಚಿನ್ 90 ಮೂಡ್ಗೆ ಹೋಗ್ಬಿಟ್ಟವ್ರೆ. ಯಾಕೋ ಇವತ್ತು ಪಾರ್ಟಿ ಮೂಡಲ್ಲ ಅವ್ರೆ. ಕೇಕ್ ಕಟ್ಟಿಲ್ವಾ ಕವಿದ್ದು? ಕೇಕ್ ಕಟ್ಟಿಂಗ್ ಕೇಕ್ ಇಲ್ವಾ ಕಟ್ ಕೇಳಿದೆ. ಮಾಡಲ್ವಾ? ನಾನು ಮಾಡೋಣ ಅನ್ಕೊಂಡು ನನ್ ಮೋನೋ ಆದಾಗ್ಲೂ ಮಾಡಿಲ್ಲ, 100 ಸಬ್ ಆದಾಗ್ಲೂ ಮಾಡಿ. ನಿಮ್ದು ಬೇರೆನೆ ಕೇಕ್ ತುಂಬಾ ಆಗಿದೆ ಅಲ್ವಾ ಬರ್ತ್ಡೇದ್ದು? ಅಯ್ಯೋ, ಆ ತಿಂಗಳಲ್ಲಿ ತುಂಬಾ ಕೇಕ್ಗಳಿದ್ರಲ್ಲ, ಹೌದು, ಅವರ ಅದಕ್ಕೆ ಬರ್ತ್ಡೇ ಮಾಡ್ಲೇ ಇಲ್ಲ. ಇನ್ನು ಇವತ್ತೊಂದು ಬರ್ತಡೇ ಇದೆ. ಇವತ್ ನನ್ ತಂಗಿ ಯಜಮಾನ್ರು ಬರ್ತಡೇ. ಇಲ್ಲ, ನಾನು ಬಹಳ ದಿನದಿಂದಾನೇ ಕೊಟ್ಟಿದ್ದೀನಿ ನಿಮ್ಗೆ ಕವಿತಾ ಲೈವ್ ನಲ್ಲಿ 2 ಲೈವ್ಗೆ ಗಿಫ್ಟ್ ಕೊಟ್ಟೆ, ನೆನ್ಪಿದ್ಯಾ ನಿಮ್ಗೆ? ಅವಾಗ ಕೊಟ್ಟೆ ಅಂತಿದ್ದಾರೆ ಶ್ರೀ. ಮತ್ತೆ ಇವಾಗ ಏನ್ ಕೊಟ್ರಿ ಶ್ರೀ ಅಕ್ಕ ಅಂತಿದ್ರೆ ಸಚಿನ್. ಅತ್ತಿಗೆ ನೀವು ನೈಟಿ ತೊಟ್ಕೊಂಡ್, ನೈಟಿ ಹಾಕಲ್ಲ ನಾನೀಗ, ತೊಟ್ಕೊಂಡ್ ಟುಗೆದರ್ ಜಾಯ್ನ್ ಆಗಿ ಇವತ್ತು. ಇಲ್ಲಪ್ಪ, ನಾನು ನೈಟಿ ಹಾಕಲ್ಲಪ್ಪ. ಸಚಿನ್ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಇದೇ ಕೊಟ್ಟಿದ್ದೆ. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಹಿಂದೆನೆ ಕೊಟ್ಟಿದ್ದೆ ಅಂತಿದ್ದಾರೆ. ಇವತ್ತು ನೈಟಿ. ಓಹೋ, ಸಚಿನ್ ಯಾಕೋ ನೈಟಿ ಮೂಡಲ್ಲ ಇದ್ದಾರೆ. ವಿಡಿಯೋ ನೋಡಿದ್ದೆ ಸಚಿನ್ ಅಂತ ವಾಚರ್ ಅಂತಾರೆ, ಅದನ್ನ ವಾಚರ್ ಅಂತಾರೆ. ಯಪ್ಪೋ, ಏನ್ ಹೇಳ್ತಿದ್ದೀರಾ ಶ್ರೀ ಅಕ್ಕ? ಒಂದು 15 ಮಿನಿಟ್ಸ್ ಇದ್ದಿದ್ರೆ 15 ಮಿನಿಟ್ಸ್ ವಾಚ್ ಅವರ್ ಬರ್ತದೆ. ಅದಕ್ಕೆ ಹೇಳೋದು ಫುಲ್ ನೋಡ್ಬೇಕಂತ. 1999 ಡೇಟ್ ಆಫ್ ಬರ್ತ್ ನಿಮ್ದು, ಇದು ಇಯರಾ? 1999. ಓಕೆ, ಯಾರಾದ್ರೂ ಜಾಯಿನ್ ಆಗಿ. ನಾನು ಎಕ್ಸಿಟ್ ಆಗ್ತೀನಿ, ಸ್ವಲ್ಪ ಕೆಲ್ಸ ಇದೆ. ಪಾಪ ಅಮ್ಮು ಬೇರೆ ಹುಷಾರಿಲ್ಲ, ಅವಳಿಗೆ ಹಾಲ್ ಮಾಡ್ಕೊಡ್ಬೇಕು. ಆಯ್ತು ರಮ್ಯ, ಓಕೆ ಶ್ರೀ. ಯಾರ್ ಬರ್ತೀರಾ? ಯಾರು ಬರುವವರು ಕಾಣುದಿಲ್ಲ ಇಲ್ಲಿ. ಕಮಲ್ ಎಲ್ಲಿ ಪೋಯ? ಶ್ರೀ ಅಲ್ಲಿ ಇದ್ದಾರೆ, ಇಲ್ಲಾದ್ರೆ ಅವರು ಬರ್ತಾರೆ. ಶ್ರೀ ಹಾಸ್ಪಿಟಲ್ ಅಲ್ಲಿ ಇದ್ದಾರಲ್ಲ. ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಒಂದೇ ಚಾನಲ್ ಇತ್ತ. ಈಗ ಸಚಿನ್ ಕನೆಕ್ಟ್ ಆಗು. ಸಚಿನ್ ಈಗ ತಾತಿನ್ ಬನ್ನಿ ತಾತಿನ್, ಟ್ರೈ ಮಾಡಿ. ಡೌನ್ ಸಚಿನ್ಗೆ.
ಒನ್ಸ್ ಅಗೇನ್ ಟ್ರೈ. ಬಾ ಬಾ ಮ್ಯಾಂಗೋ ಇವಾಗ ಕನೆಕ್ಟ್ ತೋರಿಸ್ಕೊಂಡು ಆಗುತ್ತೆ, ನಾನು ಎಕ್ಸಿಟ್ ಆಗ್ತೀನಿ. ಮ್ಯಾಂಗೋ ತೋರಿಸ್ಕೊಂಡು ಹೋದ್ರಾ ಅಂತೆ. ನೀರ್ ಬಂತ ಬಾಯಲ್ಲಿ ಶ್ರೀಗೆ. ಬನ್ನಿ ಶ್ರೀ ಕೊಡೋಣ. ಜಾಯ್ನ್ ಆಗ್ತಿಲ್ವಾ? ಬೇರೆ ಐಡಿಯಿಂದ ನೋಡಿ. ಕವಿತಾ ಅಕ್ಕ ಇವತ್ತು ಖುಷಿಗೆ ಫುಲ್ ಟ್ರಿಮ್ ಟ್ರಿಮ್ ಆಗಿ ಬ್ಯೂಟಿಫುಲ್ ಆಗಿ ಆಗಿ ಬ್ಯೂಟಿಫುಲ್ ಅಪಿರಿಯನ್ಸ್ ವಿತ್ ಹ್ಯಾಪಿ ಇಂದ ಬರ್ಬೇಕು ನೋಡೋಣ ನಿಮ್ಮ ಬ್ಯೂಟಿನ ಅಕ್ಕ ಅಂತಿದ್ದಾರೆ. ನೋಡ್ಬೇಕು ನಾವು ನಿಮ್ಮ ಬ್ಯೂಟಿನ. ಡೇಟ್ ಆಫ್ ಬರ್ತ್ ಸಚಿನ್ ಇದ್ದು, ಹೌದು. 1999. ಓಕೆ ಸುಮಿಸಿಸ್, ಬಾಯ್ ಥ್ಯಾಂಕ್ ಯು ಬಾಯ್ ರಮ್ಮಿ. ಬಾಯ್ ಬಾಯ್. ಶ್ರೀ ಬಾಯ್, ಸಚಿನ್ ಬಾಯ್, ಆಲ್ ಬಾಯ್, ಟೊಮೆಟೊ ಟೀಚರ್ ಬಾಯ್. ಟೊಮೆಟೊ ಬೇಡವಾ? ಅಲ್ಲಿ ಹೇಗಿದೆ ಟೊಮೆಟೊ ರೇಟು? ಇಲ್ಲಿ ಚೀಪ್ ಅಲ್ಲ, ನಾನು ತೋರಿಸಿದಲ್ಲ ಅದೇ ರೇಟ್ ಇರ್ತದೆ. 2 ದಿರಮ್ ಹೌದಾ? 3 ದಿರಮ್ ಕೆಜಿಗೆಲ್ಲ, ವೀಕೆಂಡಿಗೆ. ವಿಡಿಯೋ ನೋಡಿಲ್ಲ ನಾನು. ಅಲ್ಲ ಮುಂಚಿದ್ದು ಗ್ರೋಸರಿದಲ್ಲಿ ಇತ್ತಲ್ಲ, ಅದ್ರಲ್ಲಿ ಇತ್ತಲ್ಲ ಅಷ್ಟೇ ಇದೆಯಾ? ಟೊಮೆಟೊ. ಅಷ್ಟೇ ಇರೋದು, ಜಾಸ್ತಿ ಕೆಲವು ಸಲ ಆಗ್ತದೆ ಮಧ್ಯವರ್ತದಲ್ಲಿ, ಆದ್ರೆ ವೀಕೆಂಡ್ಗೆ ಅಷ್ಟೇ 350 ದಿರಮ್ಸ್ ಎಲ್ಲ. ಫುಲ್ ಓಕೆ ಸಾರಿ ಓಕೆ. ಹಾಕೊಂಡೇ ಬರ್ತೀನಿ. ಬೇಡ, ಸಾರಿಯಲ್ಲಿ ನೋಡಿ ನೋಡಿ ಸಾಕಾಗಿದೆ ನಿಮ್ಮನ್ನು, ದಿನಾ ಸಾರಿಯಲ್ಲಿ ನೋಡೋದು. ಇವತ್ತು ನಿಮ್ಗೋಸ್ಕರ ಬೇಡ, ಸಾರಿ ಬೇಡ. ಬೇರೆ ಐಡಿಯಲ್ಲಿ ಟ್ರೈ ಮಾಡಿ ಸಚಿನ್, ಆಗ್ತದೆ ನೋಡಿ. ದಿನಾ ಸಾರಿಯಲ್ಲೇ ನೋಡುದಲ್ವಾ, ಇವತ್ತು ಸ್ವಲ್ಪ ಚೇಂಜ್ ಇರ್ಲಿ ಡ್ರೆಸ್ ನಿಮ್ದು. ಕವಿ ನೈಟಿನಲ್ಲಿ ಬನ್ನಿಪಾ. ನೈಟಿ ಹಾಕೊಂಡೇ ಬರ್ತೀನಿ ಹಾಗಾದ್ರೆ. ಆಯ್ತಾಯ್ತು, ಒಂದಿನ ನೈಟಿಯಲ್ಲಿ ಬನ್ನಿ, ಒಂದಿನ ಪ್ಯಾಂಟ್ ಶರ್ಟ್ ಅಲ್ಲಿ ಬನ್ನಿ, ಒಂದಿನ ಚೂಡಿದಾರ್ ಹಾಕೊಳ್ಳಿ. ಸಾರಿ ಬೇಡ, ಸಾರಿಯಲ್ಲೇ ನೋಡುದು ದಿನಾ ನಾವು. ಕಿವಿಯದ್ದು ಮಿಂಚಿಂಗ್ ಹಾಕೊಂಡ್ ಬನ್ನಿ. ನಿಮ್ಮ ಹುಡುಗನಿಗೆ ಖುಷಿ ಆಗುವಂತೆ ಡ್ರೆಸ್ ಹಾಕೊಂಡ್ ಬನ್ನಿ, ಒಮ್ಮಿ ಬಂಗಾರಗೆ. ಓಕೆ ಬಾಯ್ ರಮ್ಮಿ. ಪ್ಯಾಂಟ್ ಶರ್ಟ್ನ ಹಾಕೊಳ್ಳ ಸುಮ್ಮನೆ? ಹೌದೌದು, ಪ್ಯಾಂಟ್ ಶರ್ಟ್ ಹಾಕೊಳ್ಳಿ, ನೋಡುವ ಹೇಗೆ ಕಾಣ್ತೀರಂತ. ಈಗ್ಲೇ ಟಿಕೆಟ್ ಬುಕ್ ಮಾಡ್ತಾರೆ ಒಮ್ಮೆ ನಿಮ್ಗೆ. ರೆಡ್ ಗೌನ್ ಹಾಕೊಂಡೇ ಬರ್ತೀನಿ. ಆಯ್ತಾಯ್ತು. ನಾಳೆ ಬರ್ತೀರಾ? ನಾಳೆ ಬಂದ್ರೆ ಪುನಃ ಚೇಂಜ್ ಮಾಡಿ ಡ್ರೆಸ್. ಅವನಿಗೆ ಸಾರಿನೇ ಇಷ್ಟ, ಸಾರಿ ಅಲ್ಲೇ ಇಷ್ಟ ಆಗೋದು, ಹೌದಾ? ಆದ್ರೆ ನಮ್ಗೆ ಬೇರೆ ಡ್ರೆಸ್ ಅಲ್ಲಿ ನೋಡ್ಬೇಕು ನಿಮ್ಮನ್ನು, ಹೇಗ್ ಕಾಣ್ತೀರಾ ಅಂತ. ಸಾರಿಯಲ್ಲಿ ಬೋರ್ ಆಗಿದೆ, ನೋಡಿ 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 ನೋಡಿ. ವಿಡಿಯೋದಲ್ಲಿ ಕೂಡ ಸಾರಿದ್ದೇ ಉಂಟಲ್ವಾ? ಅಂದ್ರೆ ನೀವು ಬೇರೆ ಡ್ರೆಸ್ ಹಾಕ್ಲಿಲ್ಲಲ್ಲ, ಅದಕ್ಕೆ ಗೊತ್ತಿಲ್ಲ ಅವ್ರಿಗೆ ಹೇಗೆ ಕಾಣಿಸ್ತದೆ ಅಂತ. ಬೇರೆ ಚೇಂಜ್ ಮಾಡಿ ನೋಡಿ, ಹೇಳ್ತಾರೆ ನೋಡಿ. ಓಕೆ, ಗೌನ್ ಫಿಕ್ಸ್, ಆಯ್ತಾಯ್ತು, ನೋಡುವ. ಮತ್ತೆ ನಾಳೆ ಬರೋದಾದ್ರೆ ಬೇರೆ ಚೇಂಜ್ ಮಾಡಿ ಪ್ಯಾಂಟ್ ಶರ್ಟ್. ಬನ್ನಿ, ಗೌನ್ ಚೆನ್ನಾಗಿದೆ ನಿಮ್ಗೆ, ಹೌದೌದು, ಗೌನಲ್ಲಿ ನೋಡುವ. ಖಾಲಿ ಮುಖ ಅಲ್ಲ ತೋರ್ಸುದು, ಫುಲ್ ಬಾಡಿ ತೋರ್ಸ್ಬೇಕು. ಫೋನ್ ದೂರದಲ್ಲಿ ಇಟ್ಟು ಸರಿ ತೋರ್ಸಿ, ಫುಲ್ ಬಾಡಿ. ಡ್ರೆಸ್ ಎಲ್ಲ ಫುಲ್ ತೋರ್ಸ್ಬೇಕು. ಇಷ್ಟೆಲ್ಲ ಅಂದ್ರೆ ಹಾಕಿ, ಪರವಾಗಿಲ್ಲ, ನಾವು ನೋಡ್ತೇವಲ್ಲ. ಹೇಳ್ತಾ ಇದ್ರಲ್ಲ ನನ್ನಾಗೆ ಡ್ರೆಸ್ ಮಾಡ್ಕೊಂಡ್ ಬರ್ತೀನಿ ಅಂತ, ಮಾಡ್ಬೇಕು ನೀವು. ಹೇಳಿದ್ದು ಮಾಡಿ ತೋರಿಸ್ಬೇಕು, ಓಕೆನಾ?
ಎಲ್ರು ಹೋದ್ರಾ ಮೆಸೇಜ್ ಮಾಡುವವರ? ಓಕೆ ಸುಮಿ. ಮತ್ತೆ ಶ್ರೀ ವಿಶೇಷ ಯಾವಾಗ ಮನೆಗೆ ರಿಟರ್ನ್? ನಿಂತರ ಸಣ್ಣ ಆದ್ಮೇಲೆ ಹಾಕೋ. ನಾನೇನು ಸಣ್ಣ ಇಲ್ಲ, ತೋರ ಇದ್ದೀನಿ, ನಿಮ್ಮಷ್ಟಿದ್ದೀನಿ ನಾನು. ಅಷ್ಟು ಸಪರ ಇಲ್ಲ. ಈಗ ಎಕ್ಸರ್ಸೈಸ್ ಕೂಡ ಸರಿ ಆಗ್ತಾನೆ ಇಲ್ಲ, ಅಷ್ಟು ಸಪರ ಇಲ್ಲ ನಾನು, ತೋರ ಇದ್ದೀನಿ ಈಗ. ಅದು ಕರೆಕ್ಟ್ ಸುಮಿ, ನಿನ್ಗೆ ಕಮೆಂಟ್ ಹಾಕ್ತಾರೆ ಎಲ್ರು, ಆತರ ಟ್ರೈ ಮಾಡ್ಬೇಕು. ಹೌದೌದು, ಆತರ ಟ್ರೈ ಮಾಡಿ. ನೀವು ಮಾಡ್ಬೋದು, ಡ್ರೆಸ್ ಅಲ್ಲಿ ಏನುಂಟು, ಯಾವ ಡ್ರೆಸ್ ಹಾಕ್ಬೋದು. ಶ್ರೀ ನೀವು ಕೂಡ ಹಾಕ್ಬೋದು, ಬೆಂಗಳೂರಲ್ಲೆಲ್ಲ ಹಾಕ್ತಾರಲ್ಲ ಪ್ಯಾಂಟ್ ಶರ್ಟ್ ಎಲ್ಲ, ನೀವು ಯಾಕೆ ಹಾಕೋದಿಲ್ಲ? ದಿನಾ ಮಿಸ್ ಆಗ್ತಾ ಉಂಟು ಎಕ್ಸರ್ಸೈಸ್, ಕರೆಕ್ಟ್ ಮಾಡ್ಬೇಕು. ಮತ್ತೆ ಶ್ರೀ ವಿಶೇಷ, ಟೀ ಕುಡ್ದ್ರಾ ಶ್ರೀ? ಮಿಸ್ ವರ್ಲ್ಡ್ ಮಮ್ಮಿ ಇದ್ದೀರಾ? ಹೈಡಲ್ಲೇ ನೋಡ್ತಿದ್ದಾರಲ್ಲ. ಇಲ್ಲಪ್ಪ, ಈಗ ತೋರ ಆಗಿದ್ದೇನೆ ಸ್ವಲ್ಪ. ಸರಿ 1 ಗಂಟೆ ಮಾಡ್ಬೇಕು ಎಕ್ಸರ್ಸೈಸ್, ಆಗ ಕರೆಕ್ಟ್ ಆಗ್ತದೆ. ಆನ್ ಇರುತ್ತೆ, ಕಮೆಂಟ್ ಮಾಡಲ್ಲ, ಬಿಸಿ. ಓಕೆ ಓಕೆ, ಅಡಿಗೆ ಮಾಡಿ ಬೇಗ, ಗೌನ್ ಹಾಕೊಂಡು ಬೇಗ ಬನ್ನಿ, ವಿ ಆರ್ ವೇಟಿಂಗ್. ಹಾಸ್ಪಿಟಲ್ ನಲ್ಲಿ 50 ml ನ ಸಿಗೋದು ಸುಮಿ. 50 ml ಸಿಗೋದಾ? ಎಂತ ಸಿಗುದು 50 ml? ಟೀನಾ? ಪ್ಯಾಂಟ್ ಬೇಕಾದ್ರೆ ಕಮಲ್ ಹತ್ರ ಕೇಳಿ, ಕೊಡ್ತಾರೆ ಅವರದ್ದು ಪ್ಯಾಂಟ್ ಶರ್ಟ್. ಇಲ್ಲ ಅಂದ್ರೆ ಅಲ್ವಾ ಕಮಲ್, ನಿಮ್ಮ ಸೈಜ್ ಕರೆಕ್ಟ್ ಆಗ್ತದೆ ಅವರಿಗೆ. ಎಷ್ಟು ಸೈಜ್ ನಿಮ್ದು ಕವಿ? ಪ್ಯಾಂಟ್ ಸೈಜ್ ಎಷ್ಟು ನಿಮ್ದು? ಪ್ಯಾಂಟ್ ಸೈಜ್ ಹೇಳಿ, ಆಗ ಗೊತ್ತಾಗ್ತದೆ ಯಾರು ಫ್ಯಾಟ್ ಅಂತ. ನಾನ್ ತೋರನ ನೀವ್ ತೋರನ? ಕವಿಕಲ ಬ್ಯಾಂಡ್ ಇದೆಯಾ ಇವತ್ತು? ನೀವು ಹೋಗಿ ಬ್ಯಾಂಡ್ ಬರೆಸ್ಲಿಕ್ಕೆ. ₹18 ಸುಮಿ. ಯಾಕೆ ಟೀಗ? 50 ml ಟೀಗ? ₹1 ಕೂಡ ಆಗ್ಲಿಲ್ಲ ₹18 ಅಂದ್ರೆ. ₹1 ಅಂದ್ರೆ 22 ಆಗ್ತದೆ ಇಲ್ಲಿ. ಮತ್ತೆಂತ ಹಾಕೋದು ನೀವು, ಚಡ್ಡಿ ಹಾಕುದ? ಲುಂಗಿಯ? ಲುಂಗಿ ಹಾಕುದಾ? ಅಲ್ಲ ಬರ್ಮುಡ ಹಾಕುದಾ? ಅದು ವಿಡಿಯೋದಲ್ಲಿ ಪ್ಯಾಂಟ್ ಅಲ್ಲಿ ಇದ್ರಿ, ಅದು ಯಾರ್ದು ಪ್ಯಾಂಟ್ ಮತ್ತೆ? ಬರ್ಮುಡ. ಅದು ಆಗ್ಬೋದು, ಅದೇ ಸ್ಟೈಲ್ ಅಲ್ವಾ ಈಗ. ಪ್ಯಾಂಟ್ ಎಲ್ಲ ಕಮ್ಮಿ ಈಗ ಹುಡುಗಿಯರು, ಬರ್ಮುಡ ಚಡ್ಡಿಯಲ್ಲೇ ಇರೋದು. ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ನನ್ನ ತಮ್ಮ ಕಮಲ್ ಬೈತಾನೆ, ನಮ್ಮ ತಮ್ಮನಿಗೆ ಇಷ್ಟ ಆಗದೆ ಇರೋದು, ನಾ ಮಾಡಲ್ಲ. ಇಲ್ಲ, ಇವತ್ತೊಂದಿನ ಬೈಯಲ್ಲ ಅವರು, ಎಂಜಾಯ್ ಮಾಡಿ ಅಲ್ವಾ ಕಮಲ್? ಇದೇ ಕಮಲ್ 380ಗೆ ಮೈ ಲೈವ್. 330 ಸಾರಿ 830 830 ಅಂದ್ರೆ 7 ಆಗ್ತದೆ ಇಲ್ಲಿ. ಕವಿಕಾ, ನಿಂಗೆ ಯಾರು ನಿಂಗೆ ಕೇಳಿದ್ದು ಇವರು?
ಕವಿಕಾ ನಿಂಗೆ ಕೇಳಿದ್ದಿವರು. ಒಂದಿನ ಬಿಡಿ ಹಾಕೊಳ್ಳಿ, ಬೈಬೇಡಿ, ನೋಡು ಹೇಗ್ ಕಾಣ್ತಾರಂತ. ಮೋನೋ ಆದ ಖುಷಿಯಲ್ಲಿ ಒಂದಿನ ಪ್ಯಾಂಟ್ ಹಾಕೊಳ್ಳಿ. ಏನಂತೀರಿ? ಪರ್ಮಿಷನ್ ಒನ್ ಡೇ ಆದ್ರೆ ಪರ್ಮಿಷನ್ ಕೊಡಿ ನಿಮ್ಮ ಅಕ್ಕನಿಗೆ. ನಮ್ಮಕ್ಕ ಅವೆಲ್ಲ ಹಾಕಲ್ಲ. ಒಂದಿನ ಒನ್ ಡೇ, ಓನ್ಲಿ ಒನ್ ಡೇ. ಮೋನ ಆದ ಖುಷಿಯಲ್ಲಿ ಒನ್ ಡೇ ಪರ್ಮಿಷನ್ ಬರ್ಲಿ. ನೀವು ಪರ್ಮಿಷನ್ ಕೊಟ್ರೆ ಖಂಡಿತ ಆಗ್ತಾರೆ ಅವರು, ಅಲ್ವಾ ಕವಿ? ಇವತ್ತು ಸೀರೆ ಹಾಕೊಂಡು ಕೈ ತುಂಬಾ ಬಳೆ ಹಾಕೊಂಡು ಲೈವ್ ಮಾಡ್ತಾರೆ. ಇಲ್ಲ ಇಲ್ಲ, ಗೌನ್ ರೆಡಿ ಆಗಿದೆ, ಫಿಕ್ಸ್ ಆಗಿದೆ. ಗೌನ್, ರೆಡ್ ಗೌನ್ ಅಂತೆ. ದಿನಾ ಸೀರೆಯಲ್ಲೇ ಬರುದಲ್ಲ, ನೋಡಿ ಸಾಕಾಗಿದೆ ಸೀರೆಯಲ್ಲಿ. ನೋವೇ, ಚಾನ್ಸೇ ಇಲ್ಲ. ಏನು ಸಿದ್ದು, ಕಂಗ್ರ್ಯಾಚುಲೇಷನ್ ಅಕ್ಕವ. ಲೈವ್ ಅಲ್ಲಿ ಕೇಳುವ, ಎಷ್ಟು ಜನ ವೋಟ್ ಮಾಡ್ತಾರೆ, ಸೀರೆಗೆ ಎಷ್ಟು ಜನ ವೋಟ್ ಮಾಡ್ತಾರೆ, ಪ್ಯಾಂಟ್ಗೆ ಎಷ್ಟು ಜನ ವೋಟ್ ಮಾಡ್ತಾರೆ, ಗೌನ್ಗೆ ಎಷ್ಟು ಜನ ವೋಟ್ ಮಾಡ್ತಾರೆ. ಯಾವ್ದು ವೋಟ್ ಜಾಸ್ತಿ ಇರ್ತದೆ ಅದನ್ನೇ ಹಾಕ್ಬೇಕು, ಆಯ್ತಾ? ನಂಗೆ ಪರ್ಮಿಷನ್ ಕೊಟ್ರು ನಾ ಹಾಕಲ್ಲ ಸುಮಿ. ಮೊನ್ನೆ ಎಂತ ಹೇಳ್ತಿದ್ರಿ ನೆನ್ಪಿದ್ಯಾ? ನನ್ನ ಸ್ಟೈಲೇ ಬೇರೆ ಇದೆ ಸುಮಿ, ನೋಡು ಮೌನ ಆದ್ಮೇಲೆ. ನೆನ್ಪಿದ್ಯಾ ಹೇಳಿದ್ದು? ಮಾಡ್ಲೇಬೇಕು, ನೀವು ಮಾಡಿ ತೋರಿಸ್ಲೇಬೇಕು. ಹಾಯ್ ಸುಮಿ ಅಕ್ಕವ, ಏನ್ ಸಿದ್ದು, ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡದೆ, ಎಲ್ಲಿ ಹೋಗಿದ್ರಿ? ಥ್ಯಾಂಕ್ ಯು ಸಿದ್ದು ಹೇಳ್ತಿದ್ದಾರೆ. ಇವತ್ತು ಸೀರೆ ಬೇಡ, ರೆಡ್ ಗೌನೇ ಬೇಕು. ಕವಿಕಾ ಪೇಡೆ ತಗೊಂಡ್ ಬಾ ಇವತ್ತು. ಒಂದೊಂದು ಬಿಸಾಡ್ಬಿಡಿ, ನಾವು ಕ್ಯಾಶ್ ಮಾಡಿ ತಿಂತೇವೆ ಇಲ್ಲಿ. SS ಕೊಹ್ಲಿ ಬಂದ್ರು, ಕಂಗ್ರ್ಯಾಚುಲೇಷನ್ ಅಂತ. ಮಾತು ತಪ್ಪಬಾರದು. ಹೌದು, ಮಾತು ತಪ್ಪಬಾರದು, ಹೇಳಿದ ಮಾತು ತಪ್ಪಬಾರದು. ಹಾಯ್ ಅಕ್ಕ ಹೇಳ್ತಿದ್ದಾರೆ ಕೊಹ್ಲಿ. ಸ್ಟೈಲ್ ಬೇರೆ ಬಟ್ ಸಂಸ್ಕೃತಿ ಬೇರೆ, ಮರೆತು ನಾ ಸ್ಟೈಲ್ ಮಾಡಲ್ಲ ಸುಮಿ. ಮಾಡ್ಬೇಕು, ನೀವು ಹೇಳಿದ ಮಾತು ತಪ್ಪ ಆಗಿಲ್ಲ. ಮೌನ ಆದ್ಮೇಲೆ ನೀವು ಸ್ಟೈಲ್ ಮಾಡ್ತೀನಿ ಸುಮ್ಮಿ. 0 ಅಂತ ಸೈಜ್ ಆಗ್ತೇನೆ ಹೇಳಿದ್ರಿ, ಆಗ್ಲೇಬೇಕದು, ಮಾಡಿ ತೋರಿಸ್ಲೇಬೇಕು. 0 ಸೈಜ್ ಆಗಿ ಪ್ಯಾಂಟ್ ಹಾಕೊಂಡು ಬರ್ಬೇಕು. 0 ಸೈಜ್ ಆಗದಿದ್ರು ಪರವಾಗಿಲ್ಲ, ಪ್ಯಾಂಟ್ ಹಾಕಿ ತೋರಿಸಿ ಒಮ್ಮೆ. ಪ್ಯಾಂಟ್ ಹಾಕೊಂಡು ನಂಗೆ ಒಂದು ಪಿಕ್ ಆದ್ರೂ ಸೆಂಡ್ ಮಾಡಿ ಸಾಕು, ನಾನು ಒಬ್ಳೆ ನೋಡ್ತೀನಿ, ಅವರೆಲ್ಲ ಬೇಡ ನೋಡುದು. ವಾಟ್ಸಪ್ ಅಲ್ಲಿ ಕಳ್ಸಿ, ನೋಡ್ತೀನಿ ನಾನು. ಕವಿಕ ಮಮ್ಮಿ ಜೊತೆ ವಾದ ಸರಿ ಇಲ್ಲ. ಏನು ನೀವು ಬಾಯಿ ಮುಚ್ಚಿ. ಲೈವ್ ಅಲ್ಲೇ ಹೇಳಿದ್ದಲ್ವಾ ಅವರು, ಅದು ಮಾಡ್ಲೇಬೇಕು. ಏನಂತೀರಿ ಸಿದ್ದು? ಜೀರೋ ಸೈಜ್ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ನನ್ನ ಹುಡುಗೆ ತೊಡುಗೆ ಯಾವತ್ತೂ ಬದಲಾಗ್ಲ. ಒಂದಿನಾದ್ರೂ ಹಾಕಿ ನನ್ಗೋಸ್ಕರ ಒಂದು ಪಿಕ್ ಸೆಂಡ್ ಮಾಡಿ. ಪ್ಯಾಂಟ್ ಇಲ್ಲ ಅಂದ್ರೆ ಕಮಲ್ ಕೊಡ್ತಾರೆ. ಪ್ಯಾಂಟ್ ಅಂಡ್ ಶರ್ಟ್ ಒಳ್ಳೇದಾಗ್ತದೆ, ಕಮಲ್ ಇದ್ದು ಸೂಟ್ ಆಗ್ತದೆ ನಿಮ್ಗೆ, ಸೈಜ್ ಎಲ್ಲ ಕರೆಕ್ಟ್ ಇರ್ಬೋದು. ಒಂದಿನ ಕೊಡಿ ಕಮಲ್ ಬಾಡಿಗೆಗೆ. ಅಮ್ಮ ಬನ್ನಿ ಬನ್ನಿ ಬೇಗ ಬನ್ನಿ, ಟೊಮೆಟೊ ಎಲ್ಲ ಖಾಲಿ ಆಗ್ತದೆ. ಇದು ಸಾಧ್ಯವಿಲ್ಲ, ಇಲ್ಲದ ಮಾತು. ಯಾವುದು ಸಾಧ್ಯ ಇಲ್ಲ? ಮಾಡಿದ್ರೆ ಎಲ್ಲನೂ ಸಾಧ್ಯನೇ. ಕವಿಕ ಹಿಂಗ್ ಮಾಡ್ತಾರೆ. ಹೌದು, ಅದು ಯಾರಿಗೆ ಕವಿ ಹಂಗ ಮಾಡುದು? ಬೇಡ ಸುಮಿ, ನನ್ನ
ನನ್ನತನ ಮರೆತು ನಾ ಯಾವತ್ತು ಬದುಕಲಿ ಈ ವಿದೇಶ ಹುಡುಗಿ. ಎಂತ ವಿದೇಶ, ಅಲ್ಲಿ ಬೆಂಗಳೂರಲ್ಲಿ ಹಾಕ್ತಾರಲ್ವಾ, ಈ ಜೀವ ಇರೋವರೆಗೂ ಹಾಕಲ್ಲ. ಬೆಂಗಳೂರಲ್ಲಿ ಅದೇ ಸ್ಟೈಲ್ ಅಲ್ವಾ. ಹೆಣ್ಣು ಯಾವ್ದಾದ್ರೆ ಹೇಗೆ ಇರ್ಬೇಕು, ಅವತ್ತು ಲೈವ್ ನಲ್ಲಿ ಈ ಕವಿಕ ಬರೆ ಬರೆದನ್ನೆಲ್ಲ ಹಾಗೆ ಇದ್ದು ಬನ್ನಿ. ಬರಿತ್ಯ ನಾರಿ ಅನ್ಬೆ. ಅಯ್ಯೋ, ಇದು ನೀವೇ ಓದಿ ಕವಿ. ಎಲ್ಲಾರೋ ಹೇಗೆ ಬನ್ನಿ, ಹಾಗೆ ಬನ್ನಿ. ನೀನು ಏನಿದ್ದಾರೆ ಹಾಗೆ ಇರಬೇಕು. ಇವತ್ತು ಲೈವ್ ನಲ್ಲಿ ಈ ಕವಿತಾ ಹಂಗೆ ಸೀರೆಯಲ್ಲೇ ಬರ್ಬೇಕಾಗಾದ್ರೆ. ಅಕ್ಕವ್ವ ಡೈರೆಕ್ಟ್ ಬೇಡ, ಸುಮ್ನೆ ಭಾವ ಬೈತಾರೆ ಅನ್ನಿ. ಭಾವಗೆಲ್ಲ ಹೆದರುದಿಲ್ಲ, ಅವರಿಗೆ ಮನಸ್ಸಿಲ್ಲ ಅಷ್ಟೇ. ನನ್ನ ಹಸ್ಬೆಂಡ್ ಯಾವತ್ತೋ ಪರ್ಮಿಷನ್ ಕೊಟ್ಟಿದ್ದಾರೆ, ಬಟ್ ನಾನು ಒಬ್ಬಳು ರೈತಳ ಮಗಳು ಸುಮಿ. ನಮ್ಮ ತಂದೆ ತಾಯಿಗೆ, ರೈತ ಕುಟುಂಬಕ್ಕೆ ಅವಮಾನ ಮಾಡಲ್ಲ ನಾವು. ಓಕೆ, ಜಸ್ಟ್ ಹಾಕಿ ಫೋಟೋ ಕ್ಲಿಕ್ ಮಾಡಿ ಸೆಂಡ್ ಮಾಡಿ, ಅಷ್ಟಾದ್ರೆ ಆಗ್ತದ. ಓಕೆನಾ? ನಿಮ್ಮ ಹಸ್ಬೆಂಡ್ ಒಂದು ಪ್ಯಾಂಟ್ ಹಾಕೊಳ್ಳಿ. ಸಿತ್ತು, ಮತ್ತೆ ವಿಶೇಷ? ಅಮ್ಮ ನೋಡಿ ಬರ್ಲೇ ಇಲ್ಲ. ಸಿದ್ದು ಜಾಯ್ನ್ ಆಗ್ತೀರಾ? ಇಲ್ಲ ಸಿದ್ದು, ಅವರು ಯಾವತ್ತೂ ನನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡಿಲ್ಲ. ಆದ್ರೆ ನಾನು ಅಪ್ಪಟ ರೈತನ ಮಗಳು, ಅದಕ್ಕೆ ಅದು ಹೇಳುದಕ್ಕೆ ಇಂತ ಮುಂಚೆ ಯೋಚಿಸ್ಬೇಕಿತ್ತು ಕವಿ. ಮತ್ತೆ ಹೇಳಿದ್ದು ನನ್ನ ಸ್ಟೈಲ್ ನೋಡು ಸುಮಿ, ಮೌನ ಆದ್ಮೇಲೆ ಅಂತ ಹೇಳಿದ್ರಲ್ವಾ, ಇದು ತೋರಿಸ್ಲೇಬೇಕು ನೀವು ಒಂದಿನಾದ್ರೂ. ಶಮೀಮ್ ಬಂದ್ರು, ಹಾಯ್ ಟೆಕ್ ಡನ್, ಥ್ಯಾಂಕ್ ಯು. ಸಪೋರ್ಟ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು. ನೀವು ಹೇಳಿ ಅಕ್ಕವ, ಬನ್ನಿ ದುಬೈ ಬನ್ನಿ, ಟೊಮೆಟೊ ಇಟ್ಕೊಂಡು ಹೋಗಿ. ಕವಿ ಬಂದಿದ್ರೆ ಜೋಶ್ ಬರ್ತಿತ್ತು, ಇವತ್ತೇನ್ ಜೋಶ್ ಇಲ್ಲ ಲೈವ್ ಅಲ್ಲಿ. ಮತ್ತೆ ಏನು ವಿಶೇಷ? ಏನು ಅಡಿಗೆ ಆಗ್ತಾ ಉಂಟಾ ಕವಿ? ಏನು ಅಡಿಗೆ? ವೆಜ್ ಇದೆಯಾ, ನಾನ್ ವೆಜ್ಜಾ? ತ್ರೀ 45 ಆಯ್ತು ಇಲ್ಲಿ. ಮಮ್ಮಿ, ಏನ್ ಮಗ? ಹೇಳು ಮಗ, ಏನು ಚೌಕಿ ಬೇಕಾ? ಮೆಸೇಜ್ ಹೈಡ್ ಆಯ್ತು ಶಮೀಮ್ ಅಂತ. ಎಂತ ಹೈಡ್ ಆಗ್ತಾ ಉಂಟು ಅವ್ರ ಮೆಸೇಜ್ ಎಲ್ಲ, ಸಪೋರ್ಟ್ ಮೆಸೇಜ್ ಅಂತ. ಕಮಲ್ ಮಗ ಹೇಳು. ಓಕೆ ಅಕ್ಕವ, ಗುಡ್ ಹೇಳ್ತಿದ್ದಾರೆ. ಮಮ್ಮಿ ಮಮ್ಮಿ ಮಮ್ಮಿ, ನನ್ನ ಮುದ್ದಿನ ಮಮ್ಮಿ. ಹೌ ಸಪೋರ್ಟ್ ಮೆಸೇಜಾ? ರನ್ 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 ಫಾಸ್ಟ್. ಮಿಸಸ್ ನವಸ ಬನ್ನಿ, ಒಟ್ಟಿಗೆ ಹಾಡು ಹೇಳುವ ಬನ್ನಿ. ಮಮ್ಮಿ ಮಮ್ಮಿ ಹಾಡು ಹೇಳುವ ಬನ್ನಿ.
ಫಾಸ್ಟ್ ರನ್ ಫಾಸ್ಟ್ ಫಾಸ್ಟ್ ಫಾಸ್ಟ್. ಸುಮಿ ಸ್ಟೈಲ್ ಖಂಡಿತ ಮಾಡ್ತೀನಿ. ನನ್ನ ಏನು ಸ್ಟೈಲ್ ಮಾಡಿದ್ರು ಸಾರಿಯಲ್ಲಿ ಸ್ಟೈಲ್ ಮಾಡ್ತೀನಿ ನೋಡು. ಬೇಡ, ನಾನು ಸಾರಿಯಲ್ಲಿ ಸ್ಟೈಲ್ ಮಾಡಲ್ಲಲ್ಲ. ಓಕೆ, ನಿಮ್ಮ ಇಷ್ಟ, ಏನಾದ್ರು ಮಾಡಿ. ಬಂತು ಬಂತು ಮಂಗ ಬಂತು. ಯಾರು ಮಂಗ? ಡಿಲೀಟ್ ಯಾಕಾಯ್ತು ಅವರದ್ದು? ಏನೋ ಅದು ಮೆಸೇಜ್ ಸರಿ ಇಲ್ಲ. ಅದು ಆಲ್ಫಾಬೆಟ್ ಹಾಕ್ತಾರೆ ಏನೋ ಗೊತ್ತಿಲ್ಲ. ಆಲ್ಫಾಬೆಟ್ ಅಲ್ಲಿ ಇರ್ತದಲ್ಲ, ಅದಕ್ಕೆ ಇದಾಗ್ತದೆ, ಹೈಡ್ ಆಗ್ತದೆ. ಹೈ ನವಾಸ ಅಕ್ಕವ ಹೇಳ್ತಿದ್ದಾರೆ. ಹಲೋ ಸಿದ್ದು ಹೇಳ್ತಿದ್ದಾರೆ. ನವಾಸ ದೀಪಾ ಹತ್ತಾ ಇದ್ದೀನಿ. ಆಯ್ತಾಯ್ತು, ನಮಗೂ ಬೇಡ್ಕೊಳ್ಳಿ ಬೇಗ ಆನ್ ಆಗ್ಲಿ ಅಂತ. ಆಯ್ತಾ? ಸುಮ್ನೆ ನವೀಕ್ ಬನ್ನಿ. ಟೊಮೆಟೊ ಕೊಡ್ತೇನೆ ಹೇಳಿದ್ರು, ಯಾರು ಬರಲ್ಲಪ್ಪ. ಸಿದ್ದಿನ ಇದು ಚಾನಲ್ ಅಲ್ಲಿ ಹಕ್ಕಿ ಆಡ್ತಾ ಉಂಟಲ್ಲ ಅಕ್ಕವ. ಬ್ಲೂ ಕೊಡ್ತೀನಿ ಆಯ್ತಾ. ಅಕ್ಕವ ಬೆಳಕ ನವಾಸ ಮೌನ ಆಗಿಲ್ಲ ಅನ್ನದೇ. ಕವಿತನದ್ದು ನವಸದ ಸ್ಟೈಲ್ ಬೇರೆ ಅಲ್ಲ, ಸ್ವಲ್ಪ ಚೇಂಜ್ ಉಂಟು. ಕನ್ನಡ ಬೇಬೆ ಹೇಳ್ತಾರೆ ಅವರು. ಕೊಕೊನಟ್ ಅಂತೆ. ಎಲ್ಲಿಗೆ ಬರ್ಲಿ ಸುಮಿ? ದುಬೈಗೆ ಬನ್ನಿ, ಟೊಮೆಟೊ ಕೊಡ್ತೇನೆ ನಿಮ್ಗೆ. ಬರ್ತೀರಾ? ಪ್ಲೇ ಗ್ರೇಟ್ 5 ಅಂದ್ರು. ಇದು ಯಾರಪ್ಪ ಡ್ಯಾನ್ಸ್ ಮಾಡ್ತಾ ಉಂಟು? ಇದ್ಯಾರು ನೋಡಿ, ಪ್ಲೇ ಗ್ರೇಟ್ ನೋಡು ಯಾರಂತ. ಚಾನಲ್ ಇದ್ದೇವ್ರದ್ದು ಪ್ಲೇ ಗ್ರೇಟ್. ಸುಮಿಸಿಸ್ ಕವಿತಕ್ಕಾಗೆ ಅಷ್ಟೇ ಬೇ ಅನ್ನೋದು, ಮತ್ತೆ ಯಾರಿಗಲ್ಲ ಅನ್ನಲ್ಲ, ಹೌದಾ? ಅವ್ರು ಬೇನ. ಗ್ರೀಟಿಂಗ್ ಮೈ ಬ್ಯೂಟಿಫುಲ್ ಹೌಸ್. ಥ್ಯಾಂಕ್ ಯು. ಪ್ಲೇ ಪ್ಲೀಸ್ ಕನೆಕ್ಟ್ ಮೈ ಚಾನಲ್. ನೋಡಿ, ಹಿಡ್ಕೊಂಡು ಬಿಟ್ರಿ ಅಲ್ಲ ಅವರನ್ನು ಕೂಡ. ದುಬೈನಲ್ಲಿ ಕೊಕೊನಟ್ ಫ್ರೀ? ಇಲ್ಲ, ಫ್ರೀ ಇಲ್ಲ. 2 ದಿರಮ್ ಜಾಸ್ತಿ ಉಂಟು ಒಂದು ಕೊಕೊನಟ್ಗೆ. ಅಗತ್ಯ ಸುಮಿ, ಗೆದ್ದೆ ಗೆಲುವು ನೀವು ಒಂದು ದಿನ ಗೆಲ್ಲಲೇಬೇಕು, ನಿಮ್ಮ ಒಳ್ಳೆತನ. ಥ್ಯಾಂಕ್ ಯು ಕವಿ. ಹೈ ನವಾಸ, ನಿಮ್ಮ ಬಾಯಿಂದ ಆಗ್ಲಿ, ಬೇಗ ಆಗ್ಲಿ ಮೌನ. ಎಲ್ರಿಗಿಂತ ನಾನು ತುಂಬಾ ಹಿಂದೆ ಇದ್ದೀನಿ. ಹೆಲೋ ಎವ್ರಿ ಒನ್ ಅರೌಂಡ್ ಹಾಯ್ ಹೇಳ್ತಿದ್ದಾರೆ. ಪಾರ್ಶ್ವನಾಥ್ ಕಾಫಿ ಆಯ್ತಾ? ರಮ್ಯಕ್ಕ ಕೇಳ್ತಿದ್ದಾರೆ. ರಮ್ಯಕ್ಕ ಇಲ್ಲಲ್ಲ, ಹೋಗಿದ್ದಾರೆ ಅವರು. ಕವಿತವಾ ಟೀ ಹೇಳ್ತಿದ್ದಾರೆ. ತುಂಬಾ ಅಪ್ ಡೌನ್ ಡಿಯರ್ ಫುಲ್ಲಿ. ಥಮ್ಸ್ ಅಪ್ ಡೌನ್ ಡಿಯರ್ ಫುಲ್ಲಿ. ಹೈ ಪ್ಲೇ ಬಾಯ್ ಹೇಳ್ತಿದ್ದಾರೆ ಸಿದ್ದು. ಸುಮ್ನಿರೇ ಸುಮಿಸಿಸ್, ನಾನು ನಿನ್ನ ಹಿಂದೆ ಅದೀನಿ, ತಿರುಗಿ ನೋಡು ಸ್ವಲ್ಪ. ಎಲ್ಲಿ ತಿರುಗಿದ್ರು ಇಲ್ಲ, ಗೋಡೆನೆ ಕಾಣ್ತಾ ಉಂಟು. ಹಾಯ್ ನಾಟಿ ನವಾಸ ಹೇಳ್ತಿದ್ದಾರೆ. ಹಾಯ್ ನಾಥ್. ನಮ್ಮ ಶೆಟ್ರು ಬಂದಿಲ್ಲ, ಮಂಜು ಶೆಟ್ರು ಅವರು ಮನೆಗೆ ಬಂದಿಲ್ವೇನು. ನಾಟಿ ನವಾಸನ ನೀವು?
ನಮಸ್ತೆ, ಬನ್ನಿ ಪಾರ್ಟಿ ಮಾಡುವ ಬನ್ನಿ. ನಾಟಿ ಕೋಳಿದೆ ನವಸಾಗಿ. ಸಾರಿ ಅಂತೆ. ವೈ ಸಾರಿ? ಇವತ್ತು ಶಿಲ್ಪ ನಾನು ಮಿಸ್ ಮಾಡ್ಕೊಂಡಿದ್ದೆ. ಅವ್ರಿಗೆ ಗೊತ್ತಾಯ್ತು ಏನು ನಾನು ಮಿಸ್ ಮಾಡ್ಕೊಂಡದ್ದು. ಅವರದ್ದೇ ಮೆಸೇಜ್ ಬಂತು ಮತ್ತೆ ಬೆಳಿಗ್ಗೆ. ಚುಮಿ ಹೇಗಿದ್ದೀ ಅಂತ. ಸಾರಿ ದಿಸ್ ರಾಂಗ್. ಹೌದಾ? ಹೌದೌದು. ಒಂದ್ ಸ್ವಲ್ಪ ದಿನ ಮೆಸೇಜ್ ಇಲ್ಲ ಅಂದ್ರೆ ಬರ್ತಾರೆ. ಹೇಗಿದ್ದೀರಿ ಸುಮಿ? ಬೆಸ್ಟ್ ಫ್ರೆಂಡ್ ಅಲ್ಲ ನಾನ್ ಮತ್ತೆ. ಅವ್ರ ಹೆಸರು ಎಂತ? ಉದಯ್. ಉದಯ್ ಮತ್ತೆ ನಾನು ಸಪೋರ್ಟ್ ಮೆಸೇಜ್ ಆಗ್ತಾ ಇದ್ದೀರಾ? ಇದಕ್ಕೆ ಅದು ಸಪೋರ್ಟ್ ಮೆಸೇಜ್ ಅಂತೆ. ಹೌದಾ ಅಲ್ವಾ? ಅಲ್ಲ ಅಲ್ಲ. ಹೋದವ್ರದೆಲ್ಲ ಬ್ಲೂ ತೆಗಿಬೇಕೀಗ. ಕಮಲದ್ದು ಬೇಡ, ಬರ್ತಾರೆ ಬಿಡಿ. ಅಮ್ಮ ಬರ್ಲಿಲ್ಲ ನೋಡಿ ಇವತ್ತು. ಸೊಳ್ಳೆ ಬಿರಿಯಾನಿ? ಅದೆಂತ ಸೊಳ್ಳೆ ಬಿರಿಯಾನಿ? ನಂದು ತೆಗಿ ಮಮ್ಮಿ. ನೀವ್ ಎಂಡಾದ್ಮೇಲೆ ತೆಗ್ತೀನಿ. ಮತ್ತೆ ನೀವು ಸಿಟ್ ಮಾಡ್ಕೊಂಡ್ರೆ ಹಂಗೆ ಆಗಲ್ಲಪ್ಪ ನಿಮ್ಮ ಸಿಟ್ ನೋಡ್ಲಿಕ್ಕೆ. ಯಾವ್ದಾದ್ರೂ ಆಗ್ತದೆ, ಸಿಟ್ಟು ನೋಡ್ಲಿಕ್ಕೆ ಆಗುದಿಲ್ಲ. ಬೇಡ ಅಂತೆ. ಬೇಜಾರ್ ಮಾಡ್ಕೊಂಡು ಹೋಗೋದು ಬೇಡ, ಇರ್ಲಿ. ಪಿಗ್ ಬಿರಿಯಾನಿ, ಕೌ ಬಿರಿಯಾನಿ ಅದೆಲ್ಲ ಓಕೆ. ಮತ್ತೆ ಇದು ಸೊಳ್ಳೆ ಬಿರಿಯಾನಿ ಬೇಡ. ಕೋಳಿ ಜಗಳ. ಹೌದು, ನಂದು ಮತ್ತೆ ಕಮಲ್ ಇದ್ದು ಕೋಳಿ ಜಗಳನೆ ಅಲ್ವಾ ಕಮಲ್? ಕೋಳಿ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಮಮ್ಮಿ ಮಮ್ಮಿ ಏಳು ಜನ ನೋಡ್ತಾ ಇದ್ದಾರೆ. ಎಂತ ನೋಡ್ತಾರಪ್ಪ, ನಾಚಿಕೆ ಆಗ್ತದೆ ನಂಗೆ. ಹಾಗೆ ನೋಡ್ಬೇಡಿ. ಬೌ ಬಿರಿಯಾನಿ, ದೊಣ್ಣೆ ಬಿರಿಯಾನಿ. ಅದಾನಿ ನಾನು. ಇವರದ್ದು ಲ್ಯಾಂಗ್ವೇಜ್ ನಂಗೆ ಸರಿ ಕರೆಕ್ಟ್ ಅರ್ಥನೇ ಆಗೋದಿಲ್ಲ. ಅದಾನಿ ನಾನು, ಇದ್ದೇನೆ ನಾನು, ಅದಾನಿ ನಾನು ಎಂತದು? ಹವಸ ಬನ್ನಿ, ಟೊಮೆಟೊ ಫ್ರೀ ಇದೆ ಬನ್ನಿ. ಸ್ವಲ್ಪ ರಮ್ಮನೆಗೆ ಕೊಟ್ಟೆ. ಮತ್ತೆ ಎಲ್ಲಿ ಹೋದದ್ದು ನೀವು? ತೆಗ್ನಾ? ಬ್ಲೂ ತೆಗಿತೀಯೇನೋ? ಹೌದು, ಹೋದ್ರೆ ಬ್ಲೂ ತೆಗಿಯುದು. ಎಲ್ಲಿದ್ದೀಯ ನವ ಸಾಕವಾ? ಭೂಮಿ ಮೇಲೆ ಸಿದ್ದು. ಭೂಮಿ ಮೇಲೆ ಇದ್ದಾರೆ. ಅದು ಬ್ಲೂ ಇಟ್ರೆ ವಾಚ್ ಅವರ್ ಲೆಸ್ ಆಗ್ತದೆ ಹೇಳ್ತಾರೆ, ಕಮ್ಮಿ ಬರ್ತದೆ ಹೇಳ್ತಾರೆ. ಅದಕ್ಕೆ ತೆಗಿಯುದು ಹೋಗುವಾಗ. ಮತ್ತೆ ನಾಳೆ ಕೊಟ್ರೆ ಆಯ್ತಲ್ಲ. ಎಂಡಾದ್ಮೇಲೆ ಯಾಕೆ ಬ್ಲೂ? ಭೂಮಿ ಅಲ್ವಾ? ಲೈವ್ ಎಂಡ್ ಆದ್ಮೇಲೆ ಯಾಕೆ ಬ್ಲೂ? ಯಾಕೆ? ನೋ ನೀಡ್.
ಮನೆಯಲ್ಲಿಲ್ವಾ? ಮನೆಯಲ್ಲಿಲ್ಲ ಅಂತೆ, ಹೊರಗೆ ಬಂದು ಭೂಮಿ ಮೇಲೆ ನಿಂತಿದ್ದಾರೆ ಅವರು. ಭೂಮಿ ಮೇಲಿದ್ದಾರೆ. ಕಮಲ್ ನನ್ನ ಮಾತಾಡ್ಸಲ್ವಾ? ಅವ್ರು ಬಂಗಾರ ಅಲ್ವಾ, ಅದಕ್ಕೆ ಸ್ವಲ್ಪನೇ ಮಾತಾಡೋದು, ಕರಗ್ತದೆ ಅದು ಬಂಗಾರ. ಎಷ್ಟು ಬೇಕಷ್ಟೆ. ಇದು ಯಾರು ಸುಂದರಿ ಅಂತ ನೋಡ್ತಿದ್ದಾರೆ. ಸುಮಿಸಿಸ್ ಭೂಮಿಸಿಸ್. ಎಂತ ನೋಡ್ತೀನಿ, ಸಿದ್ದು ಡಿಪಿ. ಇದು ಸಿದ್ದುನಾ ಗಾಡಿ ಎದುರಲ್ಲಿ? ನೀವೇನಿದು ಸಿದ್ದು ರೆಡ್ ಶರ್ಟ್ ಹಾಕೊಂಡು? ನಿಮ್ದೇನ ಗಾಡಿ ಇದು ಸಿದ್ದು? ಬಾಡಿ ಕೊಡ್ತೀರಾ? ಊರಿಗೆ ಬಂದ್ಮೇಲೆ ಟೂರಿಗೆ ಹೋಗ್ಬೇಕು ನಮ್ಗೆ, ಕೊಡ್ತೀರಾ ಬಾಡಿಗೆ ಹೇಳಿ? ಎಸ್ ಎಸ್ ನೀವೇನ ಚಿದ್ದು? ಓಕೆ ಓಕೆ, ಸೂಪರ್ ಸೂಪರ್. ಓನಾ ಗಾಡಿ? ಇದೇ ಗಾಡಿಯಲ್ಲೆಲ್ಲ ನಾವು ತಿರ್ಗೋದು, ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ರು ಒಟ್ಟಿಗೆ. ಒಂದಿನ ಫ್ರೀ ಕೊಡಿ ನಮ್ಗೆ ತಿರ್ಗ್ಲಿಕ್ಕೆ, ಒಟ್ಟಿಗೆ ಕರ್ಕೊಂಡು ಹೋಗಿ ಆಯ್ತಾ ಎಲ್ರನ್ನು. ಗಾಡಿ ನಂದಲ್ವಾ? ಪರವಾಗಿಲ್ಲ, ನಿಮ್ಮ ಹತ್ರ ಉಂಟಲ್ಲ ಗಾಡಿ, ಒಂದಿನ ಹೇಳಿ ಕೊಡ್ಸಿ ನಮ್ಗೆಲ್ಲ. ನವಸ, ನಾನು, ಕಮಲ್, ರಮ್ಮಿ, ಕವಿ ಎಲ್ರು ಬರ್ತೀವಿ. ಆರು ವಾಟ್ಸಪ್ ಗ್ರೂಪ್, ಇನ್ಸ್ಟಾ ಗ್ರೂಪ್ ಇದ್ದವರೆಲ್ಲ ಒಟ್ಟಿಗೆ. ನವಕ ಟೀ ಆಯ್ತಾ? ಓಕೆ ಆಯ್ತು. ನೀವು ಬರೋದು ಹೆಚ್ಚಾ, ನಾವು ಕೊಡೋದು ಹೆಚ್ಚಾ? ನೋಡುವ, ಪ್ರಾಮಿಸ್ ಮಾಡ್ಬೇಕ. ನನ್ ಮಗ ಇದ್ದಾರಲ್ಲ ಡ್ರೈವ್ ಮಾಡ್ಲಿಕ್ಕೆ, ಕಮಲ್ ಬಂಗಾರ ಡ್ರೈವ್ ಮಾಡ್ತಾರೆ ಅವರಲ್ವಾ ಕಮಲ್? ನಾವಂತೂ ಬಂದೇ ಬರ್ತೇವೆ, ನೀವು ಕೊಡೋದು ನೋಡಿ ಫಸ್ಟ್. ಬನ್ನಿ ಸುಮಿ ಅಕ್ಕವ. ಓಕೆ ಓಕೆ ಬರ್ತೀವಿ. ಆರು ಜನ ನೋಡ್ತಾ ಇದ್ದಾರೆ. ಬುರ್ಕ ಹಾಕೊಳ್ಳುದು ನಾನು? ನೋಡಿ, ಹೇಳಿದಾಗ ಹೋಗೇ ಬಿಟ್ರು ನೋಡಿ, ಗಾಯಬಾದ್ರು ಒಂದ್ ಜನ. ನೋಡಿ ಹೇಗೆ ಹೋಗಿ ಬಿಟ್ರು ನೋಡಿ, ಮಾಯ ಆಗಿ ಬಿಟ್ರು. 3 ಜನ ಹೋಯ್ತು ಮಂಡೆ, 3 ಮಂಡೆ ಉಂಟು. ಸಿದ್ದು ಏಕೆ ಹಾಗೆ ನೋಡ್ತೀರಿ? ನಮ್ಮಕ್ಕ ಹೋದ್ರು ಅಂತ ಕಾಣ್ತದೆ. ನೀವು ಮಾತಾಡ್ಲಿಲ್ಲಲ್ಲ, ಅದಕ್ಕೆ ಹೋದ್ರು ಬೇಜಾರು ಮಾಡ್ಕೊಂಡು. ನವಕ್ಕ ಹದ್ದಿನ ಕಣ್ಣು, ಹೌದಾ? ಓ ಇದ್ದಾರೆ ನೋಡಿ. ಆಯ್ತು ಕಮಲ್, ಯು ಹೇಳ್ತಿದ್ದಾರೆ. ಮಂಡೆ 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 ಅಂದ್ರೆ ತಲೆ. ಈಗ 6 ಮಂಡೆ ಬಂತು ನೋಡಿ. ನಿಮ್ದೊಂದು ಮಂಡೆ, ನವಸದ್ದೊಂದು ಮಂಡೆ, ಸಿದ್ದುದೊಂದು ಮಂಡೆ, ಮತ್ತೆ 3 ಮಂಡೆ ಯಾರ್ದ ಗೊತ್ತಿಲ್ಲ. ನಂದು ಆಯ್ತು ನಮ್ಮಕ್ಕ. ನವಕ್ಕಗೆ ತವಕ ಜಾಸ್ತಿ ಅಲ್ವಾ? ನಮ್ಮ ನವಕ ನೋಡಿ ಸಾರಿಯಲ್ಲಿದ್ದಾರೆ, ಸೂಪರ್ ನೈಸ್ ನೈಸ್. ಬ್ಯಾಗಲ್ಲಿ ಇಟ್ಕೊಂಡು ಎಲ್ಲಿಗೆ ಹೊರಟ್ರಿ? ಮದ್ವೆಗ? ನವಸ ನೈಸ್ ಸಾರಿ ಕಲರ್. ಲೈಕ್ ಕೊಟ್ಟು ಹೋಗ್ಲಿಕ್ಕೆ ಬಂದೆ. ಓಹೋ, ಮೆಲ್ಲ ಇಳೀರಿ.
ವಿಲೇಜ್ ಲೈಫ್ ವಿತ್ ಮಾಣಿ. ನಿಮ್ಗೆ ಇದಾಗಿದ್ದೀನಿ, ಸಬ್ ಆಗಿದ್ದೀನಿ. ನಿಮ್ ಕಮೆಂಟ್ಸ್ ಮಾಡಿದಾರಲ್ಲ, ಅದಕ್ಕಿಂತ ಮುಂಚೆನೆ ಸಬ್ ಆಗಿದ್ದೀನಿ ನಾನು. ಬಾಯ್ ಭಟ್ರೆ, ಹ್ಯಾಪಿ ಜರ್ನಿ. ಕಾಫಿ ಆಯ್ತಾ ಕೇಳ್ತಿದ್ದಾರೆ ಮಾರಿ. ಮಾರಿ ಅಲ್ಲ, ಮಾಡಿ. ನಾನೆಲ್ಲ ಕಾಫಿ ಎಲ್ಲ ಕುಡಿಯಲ್ಲ. ಮಗನ ಮಂಡೆ ಅಂತೀಯ ಮಮ್ಮಿ. ಮಂಡೆ ಅಲ್ವಾ ಮತ್ತೆ ನಿಮ್ಗೆ. ಭಟ್ರು ಬಂದ್ರು ಹೋದ್ರು, ಅರ್ಜೆಂಟ್. ಫ್ಲೈಟ್ ಇದೆ ಅಲ್ಲ, ಬುರ್ರ ಅಂತ ಬರ್ತಾರೆ, ಬುರ್ರ ಅಂತ ಹೋಗ್ತಾರೆ. ಅವರಿಗೆ ಏನು ಮಾರಿ ನಮ್ಮಾಗ. ಕಮಲ್ ಕನೆಕ್ಟ್ ಆಗಿ. ಹಾಗೆಲ್ಲ ಕನೆಕ್ಟ್ ಆಗಲ್ಲ ಅವರು. ಮಣಿಗೆ ಬ್ಲೂ ಕೊಡುವ. ಮಣಿ ಮಣಿ ಸಿದ್ದು ಕನೆಕ್ಟ್ ಆಗಿ. ಹ್ಮ್, ಭಟ್ರೆ ಹೆಡ್ನಲ್ಲಿ ಇದ್ದಾರೆ, ಬನ್ನಿ. ಹೌದೌದು, ಇರ್ತಾರೆ ಅವರು. ಅವರಿಗೆ ಸಮಾಧಾನ ಇಲ್ಲ, ಸಪೋರ್ಟ್ ಮಾಡ್ತಾ ಇರ್ತಾರೆ. ಹೈಡಲ್ಲಿ ಇರ್ತಾರೆ ಕೆಲಸ ಎಲ್ಲ. ಕಾಫಿ ಆಯ್ತಾ, ಹೋಗ್ತೇನೆ ಅಂತ ಹೇಳುದು, ಮತ್ತೆ ಇರ್ತಾರೆ ಅವರು, ಹೋಗುದಿಲ್ಲ. ಕಳ್ಳ ಭಟ್ರು. ಕಾಫಿ ಆಯ್ತಾ ಸಿಸ್? ನಂದಾಗ್ಲಿಲ್ಲ. ಮನಿ ಸಿಸ್ ಕನೆಕ್ಟ್. ಯಾರನ್ನು ಬಿಡ್ಬೇಡಿ ಹೊಸಬ್ರು ಅಂದ್ರೆ. ಮನಿ ಹಾಯ್ ಹೇಳ್ತಿದ್ದಾರೆ ಸಿದ್ದು. ಯಾರು ಬರ್ತಾರೆ ನೋಡುದು, ಹೊಸಬರು ಹಿಡ್ಕೊಳ್ಳೋದು ಪಟಕ್ ಅಂತ ಅಲ್ವಾ ನವಸ. ನವಸಸ್ಸಿಗೆ ಹಾಗಿದ್ದಾರಂತೆ ನೋಡಿ. ನೆನ್ಪೋಗಿದೆ ನವಾಸಗೆ. ರಿಟರ್ನ್ ಮಾಡ್ಲಿಲ್ವಾ ನವಾಸ? ಹಾಯ್ ಸಿದ್ದು ಬ್ರೋ, ಕನೆಕ್ಟ್ ಆಗಿ ಬ್ರೋ. ಹೌದಕ್ಕ, ಓಕೆ ಹೇಳ್ತಿದ್ದಾರೆ. ಲಿಂಕ್ ಹಾಕಿ ಮಾಣಿ. ಸಿದ್ದುಗೆ ಬ್ಲೂ ಇಲ್ವಾ? ಸೋ ಸಾರಿ ಸಿದ್ದು. ಕೇಳ್ತಾನೆ ಇಲ್ಲ ಸಿದ್ದು. ನೀವೇ ಆಗಿ, ಬ್ಲೂ ಬಂತು ನೋಡಿ, ನೀವೇ ಜಾಯ್ನ್ ಆಗಿ. ಇಟ್ಕೊಳ್ಳೋಕೆ ನಾವೇನ್ ಕುರಿ ಕಾಣೋಣ? ಹಾಗೇನೆ, ಹಾಗೆ ಅನ್ಕೊಳ್ಳಿ. ನೀವು ಕೋಣ. ಕಮಲ್ ಕೋಣ. ಸುಮ್ನೆ ಸಿಸ್ ನೀನು. ನಂಗೆ ಇನ್ನು ಗಿಫ್ಟ್ ಒನ್ಕೆ ಆಗ್ಲಿಲ್ಲ. ಇಲ್ವಾ, ಒನ್ಕೆ ಆಗ್ಲಿಲ್ವಾ? ನಮ್ಮ ಕಮಲ್ಗೆ ಒಂದು ಗಿಫ್ಟ್ ಬೇಕಲ್ಲ ಈಗ, ಬೇಗ ಬೇಗ. ಅವರನ್ನೀಗ ಹಿಂದಿ ಲೈವ್ಗೆ ಕಳಿಸ್ಬೇಕು, ಅಲ್ಲಿ ಸಿಗ್ತದೆ ಗಿಫ್ಟ್. आपका नाम क्या है, कहाँ से हो आप, कैसे हो आप? ಮಾತಾಡಿ ಮಾತಾಡಿ ಗಿಫ್ಟ್ ಕೊಡ್ತಾರೆ. ಲುಕ್ ಹೇಳಿದ್ರೆ ಅಷ್ಟೇ ಕೊಡ್ಬೇಕು ಅಂತೆ ಮಮ್ಮಿ ನೋಡಿ. ಹೌದು, ನಂಗೆ ನೆನಪಾಗುದಿಲ್ಲ ಮಾರೆ. ಕೆಲ್ಸ ನೆನಪಾಗ್ತದೆ ನೋಡಿ, ಎಷ್ಟು ಜನರಿಗೆ ಕೊಡ್ತೇನೆ. ಇವರೊಂದೇ ಮಿಸ್ಸಿಂಗ್. ಸಿದ್ದು ಪಾಪ, ಅವ್ರು ಕೇಳ್ತಾನೆ ಇಲ್ಲ. ಅವ್ರ ಜಗಳಕ್ಕೆ ಕೂಡ ಬರಲ್ಲ ನಿಮ್ಮಾಗೆ. ಪಾಪ ಸಿದ್ದು ನಮ್ಮದು, ಅಲ್ವಾ ಸಿದ್ದು? ಹೌದಾ ಹೌದಾ ಮಾನಿ, ಹಳೆ ಫ್ರೆಂಡ್. ಕಚ್ ಅಂತು. ಯಾಕೆ ಕಚ್ಕಂತು? ನಾಲ್ಗೆ ಕಚ್ಕೊಂಡ್ರ? ನವಾಸ ಹೋಗ್ತಿದ್ದಾರೆ ನೋಡಿ. ನವಾಸ ಡ್ರೆಸ್ ತೆಗಿಲ. ಬಾಡಿಗೆ ಆಗ್ತದೆ ಇಲ್ಲಾಂದ್ರೆ. ಫ್ರಾಕ್ ಕೊಟ್ಟು ಬಿಡಿ. 700 ಆಗಿದೆ ಅಷ್ಟೇನಾ? ಹಿಂದಿ ಲೈವ್ಗೆ ಹೋಗಿ, ತುಂಬಾ ಜನ ಸಿಗ್ತಾರೆ ಅಲ್ಲಿ. ನಾನು ಹಿಂದಿ ಲೈವ್ ಹೇಳಿ ಸಿಸ್, ಹೋಗ್ತೀನಿ ನಾನು. ಇರ್ತಾರಲ್ಲ ಕೆಲವು ಜನ ಹಿಂದಿ ಲೈವ್ ಅಲ್ಲಿ. ಕಮಲ್ ಯಾರು ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಸಿಟ್ಟು ಬರ್ತದೆ. ಕಮಲ್ ನನ್ ಮಗ, ಬಂಗಾರ. ಓ ಅಂತ ಬಂದ್ರೆ ಮತ್ತೆ ಸಚಿನ್. ಟೀ ಕುಡ್ಕೊಂಡ್ ಬಂದ್ರ? ಇಲ್ಲಿ ಕಮಲ್ ನೋಡಿ, ಕಚ್ಚಾಗಿದೆ ಅಂತೆ ಕಮಲ್ಗೆ. ಪಾಪ ಅವನು ಸಿದ್ದು ಪಾಪ ಆಗಿದೆ ಎಲ್ಲ ಅಲ್ಲಿ.
ಸಿದ್ದು ಪಾಪ ಅಲ್ವಾ, ಹಾಗೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಸಿದ್ದು. ಟೀ ಕುಡ್ಕೊಂಡು ಬಂದ್ರಾ? ಹತ್ತಿರದಲ್ಲಿ ಇದ್ದೇನೆ, ಒನಕೆ ಆಗೋದ್ರಲ್ಲಿ ಇದ್ದೇನೆ ನಾನು. ಹೌದಾ, ಓಕೆ ಓಕೆ. ಮಾಡಿದ್ದ ಲಿಂಕ್ ಬಂದಿದೆ. ಏನು ಬಂಗಾರು, ಬೇಸರ ಮಾಡ್ಕೊಳ್ಬೇಡಿ. ಮಾನಿಸಿಸ್ ಕೇಸರಿ ಬಾತ್ ಸ್ವೀಟ್ ಜಾಸ್ತಿ ಆಗಿದೆ. ಹೌದಾ, ಶುಗರ್ಲೆಸ್ ನೀವು? ಕನ್ನಡ ಸ್ಪೋರ್ಟ್ಸ್ ಹಾಯ್ ಹೇಳ್ತಿದ್ದಾರೆ ಮಾನಿ ಅವರು. ಅವರ ಹೆಸರು ಸಚಿನ್ ಅಂತ ಕರೀರಿ. ಮಾನಿಸಿಸ್ ವಾಚ್ ಕಂಪ್ಲೀಟ್ ಆಯ್ತಾ? ಥ್ಯಾಂಕ್ ಯು ಸಿದ್ದು ಬ್ರೋ ಹೇಳ್ತಿದ್ದಾರೆ. ಬೇಜಾರು ಇಲ್ಲ ಸುಮಿಸಿಸ್, ಗೊತ್ತುಂಟು ನಿಮ್ಗೆ ಬೇಜಾರು ಇಲ್ಲ ಅಂತ, ಬೇಜಾರು ಆಗುದಿಲ್ಲ ಅಂತ ಗೊತ್ತುಂಟು. ಒಂದು ನೀವು, ಒಂದು ಮಂಜು, ಅವರಿಗೆ ಬೇಜಾರೇ ಆಗುದಿಲ್ಲ. ಮಾಣಿ ಮೇಡಮ್ ಅದು ಸಚಿನ್ ಅಂತ ಅವರ ಹೆಸರು, ನಾನು ಹೇಳಿದ್ದೆ ಅಲ್ವಾ ಮೊದ್ಲೇ. ಹೌದು, ಹಾಗಾದ್ರೆ ಕಮಲ್ ಸನ್ನ ಕನೆಕ್ಟ್ ಆಗಿ. ಕಮಲ್ ಸನ್ ಅಲ್ಲ, ಮಮ್ಮಿ ಸನ್ ಅವರು. ಕಮಲ್ ಸನ್ ಅಲ್ಲ, ಮಮ್ಮಿಯ ಸನ್ ಅವರು ಕಮಲ್. ಮೂರನೇ ಸಣ್ಣ ಅಲ್ಲ, ಮೊದಲನೇ ಸಣ್ಣ ಅವರು. ಸುಮಿಸಿಸ್ ವಿಡಿಯೋ ನೋಡಿ ನಂದು ಪ್ಲೀಸ್. ಒಂದು ನೋಡಿದೆ ಅಲ್ವಾ, ನೆಕ್ಸ್ಟ್ ನೋಡ್ತೀನಿ. ಇದು ಜಾಯ್ನ್ ಆಗಿದೆ ಅಲ್ವಾ, ಬರ್ತದಲ್ವಾ ಇನ್ನು ಅಪ್ಲೋಡ್ ಮಾಡಿದ್ದೆಲ್ಲ ನೋಡ್ತೀನಿ ಆಯ್ತಾ. ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ, ನಂದು ತುಂಬಾ ಕಮ್ಮಿ ಇದೆ. ಕನೆಕ್ಟ್ ಬೇಡ ಬೇಡ, ಮಳೆಗಾಲ ಮುಗಿದ ಮೇಲೆ ಆಗ್ತೀನಿ. ಗದ್ದೆಯಲ್ಲಿ ನೀರಿದೆ ಈಗ, ಬೇಡ, ನೀರೆಲ್ಲ ಹೋಗ್ಲಿ, ಮತ್ತೆ ಆಗ್ತಾರೆ ಅಲ್ವಾ. ಕಮಲ್ ಅಂತ ಅಳ್ತಾ ಇದ್ದಾರೆ ನೋಡಿ ಪಾಪ. ಒಳ್ಳೇದುಂಟು ನಿಮ್ದು, ನೋಡಿದೆ ನಾನು, ನೋಡ್ತೀನಿ ನೆಕ್ಸ್ಟ್. ಲೈವ್ ಅಂದ್ರೆ ಟೈಮ್ ಸಿಗಲ್ಲ. ನೀವು ಬ್ಲೂ ಕೊಟ್ರೆ ಮಾತ್ರ ನಾನು ಲೈವ್ಗೆ ಬರ್ತೀನಿ ಅಂತ ಯಾರಿಗೂ ಇವತ್ತಿನವರೆಗೂ ಹೇಳಿಲ್ಲ ನಾನು. ಅದೇ ಕೇಳಿದ್ದು. ಒಂದು ನೀವು, ಒಂದು ಮಂಜು. ಬ್ಲೂ ಕೇಳಲ್ಲ. ಸಿಟ್ಟು ಬರ್ತದೆ, ಇದು ಮಾಡ್ತೀರಿ, ಅದು ಇವರಿಗೆ ಸಪೋರ್ಟ್ ಐಡಿಯಲ್ಲಿ ಬಂದು ಇದು ಮಾಡ್ತಾರಲ್ಲ ಅವರಿಗೆ. ಮತ್ತೆ ನಂಗೆ ಗೊತ್ತಿಲ್ಲ, ಕೇಳಿಬೇಕಾದ್ರೆ ಇವರನ್ನೇ. ಇವರಿಗೆಲ್ಲ ಬೇಸಿಕ್ ಕಾಲದಲ್ಲಿ ಕನೆಕ್ಟ್ ಆದದ್ದು. ಹೌದು, ನೀರಂದ್ರೆ ಆಗುದಿಲ್ಲ ಅವರಿಗೆ ಅಲ್ವಾ ಕಮಲ್. ಮಳೆಯಲ್ಲಿ ಚಳಿ ಆಗ್ತದೆ ಅವರಿಗೆ. ಚಳಿ ತಾಳೆನು ಈ ಚಳಿಯ ಅಂತ ಅವ್ರು ಹೊರಗೇನೆ ಹೋಗ್ತಿಲ್ಲ. ಮಾಣಿ ನಗ್ತಿದ್ದಾರೆ. ಎಸ್ ಎಸ್ ಮಿಸ್ಸಸ್, ಎಸ್ ಐ ನೋ. ಮಂಜು ಶೆಟ್ರು ಇರ್ತಾರೆ, ಅವರು ಕೂಡ ಪಾಪ. ಬ್ಲೂ ಬೇಡ, ನಾನು ಕೇಳಲ್ಲ, ನಂಗೆ ಸಿಟ್ಟೇ ಬರಲ್ಲ, ನೀವು ಎಷ್ಟೇ ಬೈರಿ, ನಂಗೆ ಸಿಟ್ಟೇ ಬರಲ್ಲ ಹೇಳ್ತಾರೆ. ಕಮಲ್ಗೆ ಉಂಟಲ್ಲ, ನನ್ನ ಮಗನಿಗೆ ಮೂಗಿನ ಮೇಲೆ ಉಂಟು ಸಿಟ್ಟು ಅಲ್ವಾ ಕಮಲ್. ಕಚ್ಕಾಗ್ತದೆ ಅವರಿಗೆ ಚೂರು ಹೇಳಿದ್ರೆ. ನೀವು ಹೊರಗೆ ಹೋಗುದಿಲ್ಲಲ್ಲ ಮಳೆಗೆ, ಅದೇ ಬಿಸಿ ಆಗಿದೆ. ಒಂದ್ಸಲ ಹೊರಗೆ ಹೋಗಿ ಮಳೆಯಲ್ಲಿ ನೆಂದ್ರೆ ತಣ್ಣಗಾಗ್ತದೆ, ಕಚ್ಕೂ ಆಗುದಿಲ್ಲ, ಪುಚ್ಕೂ ಆಗುದಿಲ್ಲ. ಅದೇ ಪ್ರಾಬ್ಲಮ್ ನಿಂದು. ಸಚಿನ್ ಟಿವಿ ಜಿನಿ ಮಳೆಯಲ್ಲಿ ನೀನ್ ಎಲ್ಲಿ ಹೋಗಿದ್ಯೋ ರಾತ್ರಿ, ನೀ ಎಲ್ಲಿ ಮಲಗಿದ್ಯೋ ರಾತ್ರಿಗೆ.
ಅವರು ಟಿಪ್ ಟಿಪ್ ಇದು ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಲ್ವಾ ಸಚಿನ್? ಟಿಪ್ ಟಿಪ್ ಬರಸ ಪಾನಿ ಅಂತ. ಸಿದ್ದು ಹೋದ್ರು ಎಲ್ಲಿಗೂ ಕನೆಕ್ಟ್ ಆಗ್ಲಿಕ್ಕೆ ಹೋದ್ರ ಅಂತ. ಮಳೆ ತುಂಬಾ ಇಷ್ಟ, ಆದ್ರೆ ಹೊರಗಡೆ ಹೋಗಕ್ಕೆ ತುಂಬಾ ಬೇಜಾರು. ಅದು ಒಂದು ಸಲ ಹೋದ್ಮೇಲೆ ಸರಿ ಆಗ್ತದೆ. ಹೋಗುದಾ ಬೇಡ ಅಂತ ಒಂದ್ಸಲ ಹೊರಗೆ ಹೋಗಿಬಿಡಿ, ಮತ್ತೆ ಏನಾಗೋದಿಲ್ಲ. ಕೋಪ ಬಲ ಇದೆ ನನ್ಗೆ, ಆದ್ರೆ ಬ್ಲೂ ಬಗ್ಗೆ ಇಲ್ಲ. ರೆಸ್ಪೆಕ್ಟ್ ಕೊಡದೆ ಇರೋರ್ಗೆ ಮಾತ್ರ ಕೋಪ. ಹೌದಾ? ಓಕೆ. ಮಣಿ ಮೇಡಮ್ ಹೋದ್ರಾ? ನೀವು ಜಾಯ್ನ್ ಆಗುದಿಲ್ಲ ಹೇಳಿದ್ರಲ್ಲ, ಹೋದ್ರು. ಟೆನ್ಷನ್ ಅಲ್ಲಿ ಹೋಗಿ ಬಿಟ್ರು. ಇದು ಮಗ ಸರಿ ಇಲ್ಲ ಅಂತ ಹೋಗಿಯೇ ಬಿಟ್ರು. ಗಿಫ್ಟ್ ರಿಟರ್ನ್ ಆಗಿದೆ ಮಣಿ. ಅವ್ರು ಹೋಗಿದ್ದಾರೆ ಕಮಲಲ್ಲಿ, ಸಿಟ್ಟು ಮಾಡ್ಕೊಂಡು ಹೋಗಿದ್ದಾರೆ. ಬೇಜಾರಾಯ್ತು ಅವರಿಗೆ. ಎಷ್ಟು ಇದೆ ಸಿದ್ದು ನಿಮ್ಮ ಹತ್ರ? ನಂಗೊಂದ್ 2 ಬೇಕಿತ್ತು ರೌಂಡ್ ಫಿಗರ್ ಮಾಡ್ಲಿಕ್ಕೆ. ಅಯ್ಯೋ ಪಾಪ ಮಾಣಿ ಮೇಡಮ್ಗೆ ನೆಕ್ಸ್ಟ್ ಟೈಮ್ ಕೊಡುವ. ಓಕೆ ಬಿಡಿ ಹೇಳ್ತಿದ್ದಾರೆ. ಮಾಣಿ ಲೈಫ್, ವಿಲೇಜ್ ಲೈಫ್ ವಿತ್ ಮಾಣಿ. ಮತ್ತೆ ನಾನ್ ಕೊಡ್ಲಾ ಮಮ್ಮಿ? ಕೊಡಿ, ನೀವು ಕೊಡಿ, ಹೋಗಿ ಬನ್ನಿ, ಶುಭವಾಗಲಿ. ನೀವು ಕೊಟ್ಟಿದ್ದೀರಲ್ವಾ ನಂಗೆ ಗಿಫ್ಟ್, ನಂಗೆ 2 ಗಿಫ್ಟ್ ಬೇಕಿತ್ತು. ಯಾರು ಕೊಡ್ತೀರಿ? ಮಿಲಿಯನ್ ಇಂದು ಕೊಡ್ತೇನೆ. ಥ್ಯಾಂಕ್ ಯು ಅಂತ ಇದ್ದಾರೆ ನೋಡಿ. ಆಯ್ತಾ? ಇನ್ಕ್ರೀಸ್ ಆಯ್ತಾ? ಎಷ್ಟಾಯ್ತು? ನಗ್ತಿದ್ದಾರೆ ಸಿದ್ದು. 380 ಇದೆ ಬಸ್ಸಸ್. ಹೌದಾ? ಕೊಡೋದಾದ್ರೆ ಕೊಡಿ, ಇಲ್ಲಾಂದ್ರೆ ಪರವಾಗಿಲ್ಲ. ವಾಚ್ ಅವರ್ ಬೇಕಿತ್ತು. ಸಿದ್ದು ವಿಡಿಯೋ ನೋಡಿ ವಾಚ್ ಅವರ್ ಕೊಡಿ ಆಯ್ತಾ? ಒಂದು 2K ಕೂಡ ಆಗ್ಲಿಲ್ಲ ನಂದು, ಗೊತ್ತುಂಟಾ? 2 ವರ್ಷ ಆಯ್ತು. ಏನ್ ಮಾಡುದು? ನಾನು ನೋಡ್ತೇನೆ ಸಿಸ್. ಓಕೆ, ಥ್ಯಾಂಕ್ ಯು. ನೀವು ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿ, ಮತ್ತೆ ಪ್ಲೇ ಲಿಸ್ಟ್ ಆನ್ ಮಾಡಿ ನೋಡುವ ಒಂದೊಂದ್ ದಿನ. ಅವರದ್ದೆಲ್ಲ ನೋಡಿ ಆಗಿದೆ ಪ್ಲೇ ಲಿಸ್ಟ್. ನಿಮ್ದು ಆನ್ ಮಾಡಿ ನೋಡ್ತೀನಿ. ಥ್ಯಾಂಕ್ ಯು ಯಾಕೆ? ಥ್ಯಾಂಕ್ ಎಲ್ಲ ಹೇಳ್ಬಾರ್ದು, ಸಿಟ್ಟು ಬರ್ತದೆ ಸಿದ್ದುಗೆ. ವಾಪಸ್ ತಗೊಳ್ಳಿ. ಮಗ ಮಾತಾಡಿ ಮಗ, ಬೋರ್ ಆಗ್ತದೆ. ನಗ್ತಿದ್ದಾರೆ ಸಿದ್ದು ಅಲ್ವಾ? ಥ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು. ಎಷ್ಟು ಸೀಟ್ ಇದೆ ನಿಮ್ಮ ಗಾಡಿಯಲ್ಲಿ? ಎಷ್ಟು ಜನ ಬರ್ಬೋದು? ಬ್ಲೂ ಮಾಡಿ ಮಾಡ್ತೀನಿ. ಎಷ್ಟು 4:30 ಆಯ್ತಪ್ಪ. ಐ ಆಮ್ ವಿಲಿಯನ್. ಇದ್ಯಾರು ಮಾರೆ? ನೀವೆಲ್ಲ ಸಿದ್ದಲ್ಲ ಇದು?
ಮಮ್ಮಿ ಬಂತಾ ಏನು? ನಾನ್ ನೋಡ್ಲಿಲ್ಲ, ಇನ್ ನೋಡ್ಬೇಕು ಎಂಡ್ ಆದ್ಮೇಲೆ. ಗಿಫ್ಟ್ ನೋಡ್ತೀನಿ ಮತ್ತೆ. ಆಡ್ ಬೇಕಿತ್ತು. ಎಷ್ಟು ಕೊಟ್ರಿ? 13 ಮೆಂಬರ್ಸ್ ಅಷ್ಟೇನಾ? ಗಾಡಿ ದೊಡ್ಡದು ಕಾಣ್ತಾ ಉಂಟು. ಅಷ್ಟೇ ಆಗುದಾ? ನಾನೊಂದು 25-30 ಆಗ್ತದೆ ಅಂತ ಎಣಿಸಿದ್ದು. 13 ಅದು ಸ್ಮಾಲ್ ಆಯ್ತು. ನಾವು ಜಾಸ್ತಿ ಇದ್ದೇವೆ ಜನ. ಎಷ್ಟು ಅಷ್ಟೇನಾ? ಹೌದಾ? ಅಲ್ಲ ನೋಡಿ ಬಂದ್ರು ನೋಡಿ. ನಮಸ್ತೆ ನಮಸ್ತೆ ಸಿಟ್ರೆ, ನಮಸ್ತೆ. ಶುಭ ಸಂಜೆ ಮಂಜು ಶೆಟ್ರೆ. ಹಾ ನೀವಾ ವಿಲಿಯನ್? ಬಾಯ್ ಬಾಯ್ ಬಾಯ್. ಏನ್ ಮ್ಯೂಸಿಕ್ ಮ್ಯೂಸಿಕ್ ನಾನೇ ಮಾಡೋದು ನೋಡಿ. ನೀವು ಬಂದ್ರಲ್ವಾ ಅದಕ್ಕೆ ಖುಷಿಗೆ. ಇರಿ ಮಗನೇ, ಯಾಕೆ ಹೋಗ್ತೀರಿ? ಬಾಯ್, ಟೇಕ್ ಕೇರ್ ಆಲ್. ಮಗನ ರೂಪದಲ್ಲೇ ಬನ್ನಿ, ಇದು ಬೇಡ. ಯಾವ್ದ್ರಲ್ಲಿ? ಇದು ನನ್ನ ಟೇಬಲ್ ಉಂಟಲ್ಲ, ಟೇಬಲ್ ಕಾಲು ಉಂಟಲ್ಲ, ಅದು ಕಬ್ಬಿಣದ್ದು ನೋಡಿ. ಕಬ್ಬಿಣದ ಕಾಲು. ಇದು ಟೇಬಲ್ ಇರೋದು ವುಡ್ಡಿದ್ದು. ಅದರ ಕಾಲು ಉಂಟಲ್ಲ ಕಬ್ಬಿಣ, ಅದ್ರಲ್ಲಿ ನಾನು ಇದು ಮಾಡುದು. ನೀವು ಬಂದ್ರಿ ಅಂತ ಲೈಕ್ 10 ಅಕ್ಕವ. ಈಗ ಕೊಟ್ರ ಲೈಕ್. ಮತ್ತೆ ಹೆಂಡು ಮಾಡುವಾಗ ಬಂದ್ರಿ ನೀವು ಮಂಜು. ಬರ್ಲಿ ಪಟ ಪಟ ಮೆಸೇಜ್ ಆದ್ರೂ ಬರ್ಲಿ. ಸ್ಟೂಲ್ ಅಲ್ಲ, ಟೇಬಲ್, ಡೈನಿಂಗ್ ಟೇಬಲ್. ಮ್ಯೂಸಿಕ್ ನಿಮ್ಮ ಮೂವಿಗೆ, ನೀವು ಮೂವಿ ಮಾಡ್ತಾ ಇದ್ದೀರಲ್ವಾ ಅದಕ್ಕೆ. ನಂಗೆ ಯಾವಾಗ ಚಾನ್ಸ್ ಕೊಡ್ತೀರೊಂದು ಮಮ್ಮಿ ಪಾತ್ರ? 3 ಮಕ್ಕಳ ತಾಯಿಯ ಪಾತ್ರ ಬೇಕು. ಇದೆಯಾ? ಟೆಸ್ಟ್ ಮೂವಿ. ಟೆಸ್ಟ್ ಟ್ವಿಸ್ಟ್ ಅದು. ಯಾಕೆ ಅಂದ್ರೆ ಆಕ್ಟ್ ಮಾಡ್ಬೇಕು ನಂಗೆ ಮಮ್ಮಿ ಪಾತ್ರದಲ್ಲಿ. ದೊಡ್ಡ ಮಗ ಇಲ್ಲೇ ಇದ್ದಾರೆ ಲೈವ್ ಅಲ್ಲಿ. ಮಂಜು ಶೆಟ್ಟಿ ಕನೆಕ್ಟ್ ಆಗಿ ನೋಡಿ, ಯಾರನ್ನು ಬಿಡಲ್ಲ ಅವರು, ವಾಣಿ ಅವರು. ಬ್ಲೂ ಬೇಕಾ ಮಂಜುಗೆ? ಕನೆಕ್ಟ್ ಆಗ್ತೀರಾ? ಬಿಡಲ್ಲ ಬಿಡಲ್ಲ, ಯಾರನ್ನು ಬಿಡಲ್ಲ. ಪಾರ್ಶ್ವನಾಥ್, ಎಂತ ಇದು? ಹೇಳಿದ್ದು ಸುಳ್ಳಾಗಬಹುದು. ದುಬೈ ನಮ್ಮ ಅಕ್ಕನಿಗೆ ಪ್ರೆಷರ್ ಕೊಡ್ಬೇಡಿ. ಪ್ಯಾಂಟು ಶರ್ಟ್ ಹಾಕಿ, ಪ್ಯಾಂಟ್ ಶರ್ಟ್ ಹಾಕ್ಲಾ? ನಂದು ಚಾನಲ್ ಇಲ್ಲ ಹೇಳ್ತಿದ್ದಾರೆ. ಅಲ್ಲೇ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಶೆಟ್ರು. ಪರ್ಮಿಷನ್ ಇದೆಲ್ಲ ಪಾರ್ಶ್ವನಾಥ್. ಲಿಂಕ್ ಡ್ರಾಪ್ ಮಾಡಿ ಮಾಣಿಯವರೇ. ಕಾಯ್ತಾ ಇರ್ತಾರೆ, ಬಲೆಗೆ ಮೀನು ಯಾವಾಗ ಬೀಳ್ತದೆ ಅಂತ ಕಾಯ್ತಾರಲ್ಲ ಹಾಗೆ ಸಬ್ ಇಟ್ಕೊಳ್ಳಿಕ್ಕೆ ಕಾಯ್ತಾ ಇರೋದು. ವಿಲೇಜ್ ಲೈಫ್. ಹೌದು. ನನ್ನ ಮಗ ಹೋಗಿಬಿಟ್ರು, ಯಾವಾಗ ಬರ್ತಾರ ಇನ್ನು ಗೊತ್ತಿಲ್ಲ. ಇನ್ನು 3 ದಿನ ರಜೆ ಉಂಟು. ನಾನು ಲೈವ್ಗೆ ಬರ್ತೇನೆ ಇಲ್ವಾ ಗೊತ್ತಿಲ್ಲ. ಬಂದ್ರೆ ಸಾಟರ್ಡೆ ಬರ್ಬೋದು. ನಾಳೆ ಚೋಚ, ಲೇಟ್ ಹೇಳುದು. ನಾನು ನಿದ್ದೆ ಪ್ರಿಯೆ, ಅವಳು ನಿದ್ದೆ ಪ್ರಿಯೆ. ಮೂರು ಮಂಡೆ ಉಂಟು ಯಾರ್ದೆಲ್ಲ.
GML ಈಗ ಬಂದ್ರ ಫ್ರೀ ಆದ್ರ ಏನು ತರ್ಲಿಲ್ಲಲ್ಲ, ಕೆಲ್ಸ ಇದೆ ಇನ್ನು. ಬರಿಗೈಯಲ್ಲಿ ಬಂದಿದ್ದೀರಿ, ಒಳ್ಳೇದಾಯ್ತು. ನೀವು ಕೊಟ್ಟದ್ದು ಕೂಡ್ರೆ ಇಲ್ಲಿ ಮತ್ತೆ ಲೈವ್ ಯಾರು ಮಾಡುದು? ಐಡಲ್ ಇದ್ದೀರಾ GML? ಕೇಸರಿ ಬಾತ್ ವಿಡಿಯೋ ಲೈಕ್ ಡನ್. ಸಕ್ಕರೆ ಜಾಸ್ತಿ ಆಗಿದೆ ಅಂತೆ. ಹೇಗಿತ್ತು ನಿಮ್ಗೆ ಟೇಸ್ಟ್ ಕೇಸರಿ ಬಾತ್ ಇತ್ತು? ನಿಮ್ಗೆ ಸಕ್ಕರೆ ಜಾಸ್ತಿನ ಕಮ್ಮಿ? ಥ್ಯಾಂಕ್ ಯು. ಸ್ವಲ್ಪ ಜಾಸ್ತಿನೇ ಮಾಡಿಬಿಡಿ ಕೇಸರಿ ಬಾತ್, ಎಲ್ರು ಬರ್ತಾರೆ ತಿನ್ಲಿಕ್ಕೆ. ನಾನು ಈಗ ಇದ್ರಲ್ಲಿ ಒಂದು ಕೊಡ್ತೀನಿ ನೋಡಿ, ಇದ್ರಲ್ಲಿ ಆಗಿದ್ದೇನೋ ಇಲ್ವಾ ನೋಡ್ತೀನಿ. ಉಪ್ಪಿಗಿಂತ ರುಚಿ ಇಲ್ಲ. ಇದ್ರಲ್ಲಿ ಆಗಿದ್ದೀನಿ, ನಾನು 2 ಗಿಫ್ಟ್ ಕೊಟ್ಟಿದ್ದೀನಿ ನಿಮ್ಗೆ. ವಾಣಿ ಅವ್ರಿಗೆ 2 ಗಿಫ್ಟ್ ಇದೆ.
ಬಾಂಬೆ ರವೆ ಹಾಕ್ಬೇಕು, ಹೌದಾ? ನಾನ್ ಮೊನ್ನೆ ಸಜ್ಜಿಗೆ ಮಾಡಿದ್ದೆ, ಉಪ್ಪಿಟ್ಟು ಅಂತ ಹೇಳ್ತಾರೆ, ಆಮ್, ಸಜ್ಜಿಗೆ ಹೇಳ್ತೇವಲ್ಲ ನಾವು, ಒಳ್ಳೇದಾಗಿತ್ತು. ರವೆಯಲ್ಲಿ, ವೈಟ್ ರವೆಯಲ್ಲಿ ಮಾಡಿದ್ದು. ನಂದು 2 ಗಿಫ್ಟ್ ಆಗಿದೆ ಪಾಣಿ ನಿಮ್ಗೆ. ಒಂದು SK ಅಲ್ಲಿ ಇದು ಬರ್ತದೆ ನೋಡಿ ಈಗ, ನೋಡಿ ಇದ್ರಲ್ಲಿ ಒಂದಾಗಿದೆ, ಮತ್ತೆ ಮೈನ್ ಅಲ್ಲಿ ಒಂದು ಕೊಟ್ಟಿದ್ದೀನಿ, 2 ಕೊಟ್ಟಿದ್ದೀನಿ. 3.5. ಹೌದಾ? ನಾನು 3 ಗ್ಲಾಸ್ ಹಾಕಿದ್ದು ನೀರು, ಸರಿ ಆಗ್ತು. ಮುಂಚೆ ವಿಡಿಯೋದಲ್ಲಿ ಹಾಕಿದ್ದೆಲ್ಲ, ಅದ್ರಲ್ಲಿ 2 ಗ್ಲಾಸ್ ಹಾಕಿದ್ದು ನೀರು, ಅದು ಸ್ವಲ್ಪ ಹಾಡಾಗಿತ್ತು, ಅದ್ರ ಟೇಸ್ಟ್ ಇತ್ತು. ನೆಕ್ಸ್ಟ್ ಟೈಮ್ ಮಾಡಿದೆ 2.5 ಹಾಕಿದೆ ನೀರು, ಕರೆಕ್ಟ್ ಆಗಿತ್ತು. ಥ್ಯಾಂಕ್ ಯು ಎಲ್ಲ ಯಾಕೆ, ಥ್ಯಾಂಕ್ಸ್. ನೀರಿಗೆ ಪೆನ್ಪಾಲ್ ಹಾಕ್ಬೇಕಾ? ಅದೆಂತ ಹಾಗಂದ್ರೆ? ಟೂರ್ ನೋಡಿ ಬ್ರೋ, ಸಕ್ಕರೆ ಕೊನೆಯಲ್ಲಿ ಹಾಕ್ಬೇಕು, ಹೌದಾ? ನಾನ್ ಸಕ್ಕರೆ ಹಾಕಲ್ಲ, ನಂಗೆ ಖಾರ ಇಷ್ಟ, ಖಾರ ಉಪ್ಪಿಟ್ಟು ಇಷ್ಟ ಆಯ್ತು ನಂಗೆ, ಖಾರ ಖಾರ ಹಾಕಿ. ಕೇಸರಿ ಬಾತಿಗೆ ಶುಗರ್ ಹಾಕ್ಲಿಕ್ಕೆ ಬೇಕಲ್ಲ, ಅದು ಸ್ವೀಟ್ ಅಲ್ಲ. ಉಪ್ಪಿಟ್ಟಿಗೆ ಹೇಳಿದ್ ನಾನು. ಶುಗರ್ ಎಲ್ಲ ಕಮ್ಮಿ ತಿನ್ನೋದು ಈಗ ನಾನು, ಹೆದರಿಕೆ ಆಗ್ತದೆ ಶುಗರ್ ತಿನ್ಲಿಕ್ಕೆ. ಪೈನಾಪಲ್, ಓಕೆ ಓಕೆ. ಹೌದು, ಪೈನಾಪಲ್ ಹಾಕ್ತಾರಲ್ವಾ, ಅದಕ್ಕೆ ಬಟ್ಟವಾ ನೀವು? ನಾನು ಕೇಸರಿ ಬಾತ್ ಹೇಳ್ತಾ ಇರೋದು. ಹೌದೌದು, ಕೇಸರಿ ಬಾತ್ ಇದೆ. ಉಪ್ಪಿಟ್ಟಿಗೆ ಖಾರ ಉಪ್ಪಿಟ್ಟು ಇಷ್ಟ ನಂಗೆ. ಕೇಸರಿ ಬಾತ್ ರೆಸ್ಟೋರೆಂಟ್ ಹೋದ್ರೆ ನಾನು ತಗೊಳ್ತೇನೆ, ಕೇಸರಿ ಬಾತ್ ನಂಗೆ ಇಷ್ಟ. ಮತ್ತೇನು ಟೀ ಎಲ್ಲ ಆಯ್ತಾ ಮಂಜು? ಉಪ್ಪಿಟ್ಟಿಗೆ ಗದಗ್ ರವೆ, ಇಲ್ಲಿ ಒಂದೇ ಟೈಪ್ ಇದ್ರೆ ರವೆ ಸಿಗ್ತದೆ, ಅದನ್ನೇ ಹಾಕೋದು. ಫ್ರೈಗೆಲ್ಲ ಹಾಕ್ತೇವಲ್ಲ ಅದು ರವೆ, ಫ್ರೈಗೂ ಅದೇ, ಉಪ್ಪಿಟ್ಟಿಗೂ ಅದೇ. ಹೌದು, ಪಾತ್ರೆ ತೊಳಿತಾ ಇರೋದು, ಸ್ವಲ್ಪ ಬಾಕಿ ಇತ್ತು, ಅಂತ ಇದ್ದೇನೆ. ಡಿಸ್ಟರ್ಬ್ ಆಗ್ತದಾ ನಿಮ್ಗೆ? ತೊಳಿತಾ ಇರೋದು, ಊಟ ಮಾಡಿದ್ ಸ್ವಲ್ಪ ಬಾಕಿ ಇತ್ತು. ಇಲ್ಲ, ಓಕೆ. ನಂದು ಇವತ್ತು ಬಸಳೆ ಕಲಿತು, ಬಸಳೆ ಮತ್ತೆ ಬಕ ಎಟ್ಟಿ. ಯಾರಿಲ್ಲಲ್ಲ, ತುಳು ಮಾತಾಡು ಆಯ್ತಾ. ಬಸಳೆ ಬಕ ಎಟ್ಟಿ ಮಾಡಿದ್ದೀನಿ. ನಾನು ಬೆಳಿಗ್ಗೆ 11 ಗಂಟೆಗೆ ಲೈವ್ ಬರ್ತೀನಿ ಸಿಸ್. 11 ಗಂಟೆ ನಾನು ಲೈವ್ಗೆ ಜಾಯ್ನ್ ಆಗುದು ಬಾರಿ ಕಡಿಮೆ, ನಂಗೆ ಎಡಿಟ್ ಎಲ್ಲ ಇರ್ತದಲ್ಲ. 2 ದಿನದಿಂದ ಎಡಿಟ್ ಅಲ್ಲೇ ಉಂಟು, 2 ದಿನ ಅಲ್ಲ, ಸ್ಯಾಟರ್ಡೇ ಸಂಡೇ ಏನು ಹೋದದ್ದು, ಇವತ್ತು ಗುರುವಾರ, ಇನ್ನೂ ಆಗ್ಲಿಲ್ಲ.
ಫ್ರೀ ಇದ್ರೆ ಬರ್ತೀನಿ. 11:30 ಅಂದ್ರೆ ಇಲ್ಲಿ ಎಷ್ಟು 9:30 ಆಗುದು. ಬಿಸಿ ಅಡಿಗೆಯಲ್ಲಿ ಬಿಸಿ. ನಾಗು ಏನ್ ಅಡಿಗೆ? ಬಸಳೆ ಮತ್ತೆ ಎಟ್ಟಿ ಅದು ನಿನ್ನೆ ಬಸಳೆ ಮತ್ತೆ ಡ್ರೈ ಫಿಶ್ ಹಾಕಿದ್ದು ಸೂಪರ್ ಆಗ್ತದೆ, ಒಳ್ಳೆ ಟೇಸ್ಟ್ ಆಗ್ತದೆ. ಇವತ್ತು ಎಟ್ಟಿ ಹಾಕಿದ್ದು, ಫ್ರೆಶ್ ಎಟ್ಟಿ. ನಾಗು ಪರವಾಗಿಲ್ಲ ಬಿಡಿ ಸಿಸ್, ಲೈಕ್ ಡನ್. ಥ್ಯಾಂಕ್ ಯು ನಾಗು. ನೀವು ಮಾತ್ರ ನಮ್ಮೂರು ದೊಡ್ಡಬಳ್ಳಾಕ್ಕೆ ಬರಬೇಡಿ. ಯಾಕೆ? ಫ್ಲೈಟ್ ಚಾರ್ಜ್ ಜಾಸ್ತಿ ಕೊಟ್ಟು ನಾವು ಸುಮ್ಮನೆ ಬರ್ಬೇಕು. ನಾನ್ ಜಾಯ್ನ್ ಆಗೋದು ಕಮ್ಮಿ, ಅಂದ್ರೆ ಮೆಸೇಜ್ ಮಾಡ್ತಾ ಇರ್ಬೇಕಲ್ಲ, ಮತ್ತೆ ಕೆಲ್ಸನೇ ಆಗೋದಿಲ್ಲ. ಒಂದ್ಸಲ ಬಿಟ್ಬಿಟ್ಟೆ ಅದು ರಗಳೆ ಆಗಿ, ಪುನಃ ನಂಗೆ ವಾಚರ್ ಆಗ್ಲಿಲ್ಲ, ಅದಕ್ಕೆ ಬಂದೆ. ಬರುವವರು ಬರ್ತಾರೆ ಅಂತ. ಹೋಗುವ ನಾನು ನೀವು ಕೂಡ ಮೇಡಮ್. ಹೋಗುವ ನಾನು ನೀವು ನಾಗು ಮೇಡಮ್, ಬನ್ನಿ. ಹಾಯ್ ನಾಗು ಸಿಸ್ ಹೇಳ್ತಿದ್ದಾರೆ ಮಣಿಯವರು. ಹಾಯ್ ಶೆಟ್ಟಿ ಬ್ರದರ್. ಹಾಯ್ ಮಣಿ ಸಿಸ್ ಹೇಳ್ತಿದ್ದಾರೆ. ನೋಡಿ ನಾಗುಗೆ ನೆನ್ನೆ ಕೊಟ್ಟಿದ್ದು ಫ್ರಾಕ್ ವಾಪಸ್ ಕೊಡ್ಲಿಲ್ಲ ನಾಗು. ಚಾರ್ಜ್ ಆಗಿದೆ ಆಯ್ತಾ, ಚಾರ್ಜ್ ಕೊಟ್ಟು ಹೋಗಿ. ನಾನು ನಿಮ್ದು ವಿಡಿಯೋ ಎಲ್ಲ ಎರಡೆರಡು ಇದ್ರಲ್ಲಿ ನೋಡ್ತೀನಿ ಗೊತ್ತಾ, 2-5 ನೋಡ್ತೀನಿ. ಯಾರೆಲ್ಲ ಸಪೋರ್ಟ್ ಮಾಡ್ತೀರಿ ಅವ್ರದ್ದೆಲ್ಲ ವಿಡಿಯೋ 2 ಮೊಬೈಲ್ ಅಲ್ಲಿ ನೋಡ್ತೀನಿ. ಬೇಕಾದ್ರೆ ಇನ್ನೊಂದು ಇದ್ರಲ್ಲಿ ನೋಡ್ಬೋದು, ಥರ್ಡ್ ಐಡಿಯಲ್ಲಿ ಕೂಡ ನೋಡ್ಬೋದು ಟೈಮ್ ಇದ್ರೆ. ಆದ್ರೆ ಎಲ್ರದ್ದು ನೋಡ್ಬೇಕಲ್ಲ, ಟೈಮ್ ಸಾಕಾಗುದಿಲ್ಲ. 22 ಬಾಕಿ ಇದೆ ನೋಡ್ಲಿಕ್ಕೆ. ರಮ್ಯದ್ದು ಬಾಕಿ ಉಂಟು, ಶ್ರೀದ್ದು ಅವ್ರದ್ದು ನೋಡ್ಲಿಲ್ಲ. ನಾನು ತೋರಿಸ್ತೀನಿ. ಇದ್ದೀರಾ ಮಂಜು? ವಿಡಿಯೋಸ್ ನೋಡ್ತೀರಾ? ಗೊತ್ತು, ಹೌದೌದು, ಮತ್ತೆ ನೋಡದೆ. ನಮ್ಮನೆಗೂ ಬರಲ್ವಾ ನೀವು? ಫ್ರೀ ಇದ್ರೆ ಬರ್ತೀನಿ. ಹಾಗೇನಿಲ್ಲ, ಫ್ರೀ ಇರ್ಬೇಕಲ್ಲ, ಆಗ್ತದೆ, ಕೆಲ್ಸನೇ ಆಗ್ತದೆ. ಎಡಿಟ್ ಮಾಡ್ಬೇಕು, ವಿಡಿಯೋ ಕೂಡ ಮಾಡ್ಬೇಕಲ್ಲ. ಲೈವ್ ಜಾಯ್ನ್ ಆದ್ರೆ ವಿಡಿಯೋ ಹೇಗೆ ಮಾಡುದು? ಫೋನ್ ಬೇಕು. ಫಿಟ್ಟಿಂಗ್ ರೂಮ್ ಏನು ಎಂತ ನೋಡಿ ಇಲ್ಲಿ ಕಾಣ್ತಿದ್ಯಾ? ಎಟ್ಟಿ ಚಿಂಗಲಾಲ. ಸೂಪರ್ ಆಗ್ತದೆ. ಮೊದಲು ಇಲ್ಲಿ ಮಾತಾಡಿ, ಆಮೇಲೆ ಆಯ್ತು, ಪಾತ್ರೆ ತೊಳ್ದಾಯ್ತು. ಆಗ್ತಿದ್ದಾರೆ ಎಲ್ಲ. ಲೈವ್ ಹೋಗೋದು ಕಷ್ಟ, ಹೌದು. ನೋಡದೆ ವಿಡಿಯೋ ಲೈವ್ ಜಾಯ್ನ್ ಆಗ್ಲಿಕ್ಕೆ ಆಗುದಿಲ್ಲ, ತುಂಬಾ ಟೈಮ್ ಬೇಕು. ಅಂದ್ರೆ ಟೈಪ್ ಮಾಡ್ಬೇಕಲ್ಲ, ಅದ್ರಲ್ಲಿ ಇದ್ರೆ ಬೇರೆ ಕೆಲಸ ಆಗುದಿಲ್ಲ. ಒಬ್ಬೊಬ್ರು ಬರ್ತಾರೆ, ಹಾಯ್ ಹೇಳ್ತಾರೆ, ಊಟ ಆಯ್ತಾ, ಕಾಫಿ ಆಯ್ತಾ, ತಿಂದಿ, ಏನ್ ತಿಂದಿ, ಅದು ಒಬ್ಬೊಬ್ರಿಗೆ ಹೇಳುವಾಗ ಅದ್ರಲ್ಲೇ ಟೈಮ್ ಹೋಗ್ತದೆ. ಇಲ್ಲಾದ್ರೆ ಅವಳು ಬಂದು ನನ್ನ ಮಾತಾಡಿಸ್ಲಿಲ್ಲ, ಯಾಕೆ ಏನು ಹಾಗೆಲ್ಲ ಉಂಟು. ಟೈಮ್ ಇದ್ರೆ ಏನು ಹೋಗ್ತಾ ಇರ್ತೀನಿ. ಯಾರು ಕರಿಬೇಕಿಂತಿಲ್ಲ ನಾನು, ನಂಗೆ ಮನಸ್ಸಿದ್ರೆ ಎಲ್ಲಿಗೆ ಹೋಗ್ತೀನಿ. ಎಸ್ ಹೇಳ್ತಿದ್ದಾರೆ. ಫ್ರಾನ್ಸ್ ನೋಡಿದ್ರಲ್ವಾ? ಸೂಪರ್ ಆಗ್ತದೆ ಬಸಳೆಗೆ. ಬಾಸ್ ಎಲ್ಲಿ? ಬಾಸ್ ಇನ್ನು ಬರ್ಬೇಕು, ಬರ್ಲಿಲ್ಲ. ಹಸ್ಬೆಂಡ್ ಅಲ್ಲ. 4:30 ಆಯ್ತಾ? ಎಷ್ಟಾಯ್ತು? 4:40 ಆಯ್ತು. ಬರ್ತಾರೆ. ಅವ್ರು ಬರುವಾಗ ಗುಡ್ಸಿ ಕ್ಲೀನ್ ಎಲ್ಲ ಮಾಡಿ
ನಾಳೆ ರಜೆ 3 ದಿನ. ನಾಳೆ ಲೈವ್ ಬರುದಿಲ್ಲ ಅಂತ ಕಾಣ್ತದೆ, ಗೊತ್ತಿಲ್ಲ. ಮನೇಲಿದ್ರೆ ಬರ್ತೀನಿ, ಫ್ರೀ ಇದ್ರೆ, ಇಲ್ಲದ್ರೆ ಇಲ್ಲ. ಸಾಟರ್ಡೆ ನೋಡ್ಬೇಕು. 3 days ಚುಟ್ಟಿ, ಹೊರಗೆ ಹೋಗುವಾಗಿಲ್ಲ, ತುಂಬಾ ಹೊಟ್ಟಿದೆ. ಏನಿದೆ ನೀವು ತೋರಿಸಿದ್ದು? ಅದು ನಮ್ಮ ಪದಾರ್ಥ, ಬಸಳೆ ಪದಾರ್ಥ. ಮಂಜು ಶೆಟ್ರಿಗೆ ಗೊತ್ತುಂಟದು ಎಟ್ಟಿ ಅಂದ್ರೆ ಏನಂತ. ಅವ್ರ ಹತ್ರ ಕೇಳಿ ಎಟ್ಟಿ ಅಂದ್ರೆ ಎಂತ ಅಂತ. ಓಕೆ ಬೈ ಸಿಸ್. ಹೋಗ್ತೀರಾ? ಬರ್ತಾರೆ, ನಿಲ್ಲಿ, ಹೊಸ ಜನ ಬರ್ತಾರೆ. 6:30 ನಿಲ್ಲಿ. ಓಕೆ, ಹೌದು ಹೇಳ್ತಿದ್ದಾರೆ. ನಿಮ್ಗೆ ಗೊತ್ತುಂಟಾ ಎಟ್ಟಿ ಅಂದ್ರೆ ಎಂತ ಅಂತ? ಮಂಜುಗೆ ಕೇಳಿ ಹೇಳ್ತಾರೆ. ವಾಟ್ ಇಸ್ ಎಟ್ಟಿ? ಯಾಕೆ ಅವ್ರಿಗೆ ಎಟ್ಟಿ ಅಂದ್ರೆ ಗೊತ್ತಿಲ್ಲಂತೆ ತುಳುವಿನಲ್ಲಿ, ಅಲ್ವಾ ನಾಗು? ಸಪೋರ್ಟ್ ಮೆಸೇಜಾ? ಯಾಕೆ ರಜೆ ಯಾಕ? ರಜಾ ಇದು ಮೊಹರಂ ನಾಳೆ ಮೊಹರಂ, ಮತ್ತೆ ಸ್ಯಾಟರ್ಡೆ ಸಂಡೇ ವೀಕ್ಲಿ ಹಾಲಿಡೇ. ಹೊಟ್ಟೆ ಇದೆಯಾ? ಚೆಕ್ ಮಾಡ್ಬೇಕು ಇಲ್ಲಿ. ಈಗ ಎಷ್ಟಿದೆ? ಜಾಸ್ತಿನೇ ಇರ್ತದೆ ಈ ಟೈಮ್ಗೆ. ತೋರಿಸ್ತದೆ ಕೆಲವು ಸಲ ಮೊಬೈಲ್ ಅಲ್ಲಿ, ನೋಡ್ಬೇಕು. ಸಪೋರ್ಟ್, ಥ್ಯಾಂಕ್ ಯು. $38 ತೋರಿಸ್ತಾ ಉಂಟು. 38 ಉಂಟು ಅಂತ. $38 ಇದೆ ಇವತ್ತು. ಥ್ಯಾಂಕ್ ಯು ನಾಗು ಮೇಡಮ್. ಅಂಡರ್ ಕುಂದಾಪುರ ಭಾಷೆ. ಗೊತ್ತಿಲ್ಲ ಅಂತೆ. ನೀವು ಉಡುಪಿಗೆಲ್ಲ ಬರುದಿಲ್ವಾ ಮಂಜು ಅವರು? ಬೆಂಗಳೂರಲ್ಲಿ ಇರುದಾ? ಅದು ಒಂದು ಇಂಗ್ಲಿಷ್ ವರ್ಡ್ ಸಪೋರ್ಟ್ ಕಳಿಸಿದ್ದು, ಅಂಡರ್ ಅಂತ. ಓಕೆ ಸರಿ, ಬಾಯ್ಸು ಮೇಡಮ್. ಸ್ವಲ್ಪ ಹೌದಾ, ನಾನು ಹೋಗ್ತೇನೆ ಹಾಗಾದ್ರೆ. ಯಾರು ಇಲ್ಲ, ಬಿಸಿ ಇದ್ದೀರಾ? ಏನ್ ಬಿಸಿ? ವರ್ಕ್ ಆಗ್ಲಿಲ್ವಾ ಎಂಡ್? ಥ್ಯಾಂಕ್ ಯು ನಾಗು ಸಪೋರ್ಟ್ ಮಾಡುವವರೆಗೆ ಇರ್ತೀನಿ, ಮತ್ತೆ ಹೋಗುದು.
ಥ್ಯಾಂಕ್ ಯು. ಮತ್ತೆ ವಿಶೇಷ ಏನು ನಾಗು, ಅಡಿಗೆಲ್ಲ ಆಗಿದ? ಇನ್ನು ಮಾಡ್ತೀರಾ ಹಾಗಾದ್ರೆ? ಹೌದು, ಎಂಡ್ ಯಾರು ಇಲ್ಲಲ್ಲ, ನೀವು ಮಾತ್ರ ಇದ್ದೀರಿ. ಅಲ್ಲ, ಬ್ಲೂ ಸ್ವಲ್ಪ ತೆಗಿಬೇಕು. ಆಚೆ ಅವರು ಸ್ವಲ್ಪ ಕಡಿಮೆ ಬರ್ತದಂತೆ ಬ್ಲೂ ಇಟ್ರೆ, ಎಂಡ್ ಮಾಡುವಾಗ ತೆಗಿಬೇಕೆಲ್ಲ. ಬ್ಲೂ ತೆಗಿತಾ ಇದ್ದೀನಿ. ಇನ್ನೂ ಇದ್ದೀರಾ? ಹೌದು, ಇನ್ನೂ ಇದ್ದೇನೆ. ನಾಲ್ಕು ಹಾಯ್ ಹೇಳ್ತಿದ್ದಾರೆ. 2.5 ಗಂಟೆ ಆಯ್ತು ಬಂದು ನಾನು, ಸ್ವಲ್ಪ ಜಾಸ್ತಿ ಆಯ್ತು. ಯಾರಿದ್ದಾರೆ ಮತ್ತೆ ಲೈವ್ ಅಲ್ಲಿ? ಅಂದ್ರೆ ವಾಚ್ ಅವರ್ ಸ್ವಲ್ಪ ಬರ್ಲಿ ಅಂತ. ಕಡಿಮೆ ಉಂಟಲ್ಲ, ಬೇಗ ಬೇಗ ಆದ್ರೆ. ಅರುಣ್, ಗುಡ್ ಈವ್ನಿಂಗ್. ಹಾಯ್ ಅರುಣ್, ಎಲ್ಲಿ ಹೋಗಿದ್ರಿ ಅರುಣ್, ಬಿಸಿನಾ? ಪ್ರೊಟೆಕ್ಟ್ ಬೇಕು ನಮ್ಮ ಅರುಣ್ಗೆ, ಪ್ರೊಟೆಕ್ಟ್ ಕೊಡುವ. ಪ್ರೊಟೆಕ್ಟ್ ಕಳ್ಳರಿದ್ದಾರೆ. ಏನಾಗು ಅಕ್ಕ. ಅರುಣ್, ಕಾಫಿ ಆಯ್ತಾ ಅರುಣ್? ಹ್ಞೂ ಅಕ್ಕ, ಚೆನ್ನಾಗಿದ್ದೀನಿ ಅಕ್ಕ. ಪ್ರೊಟೆಕ್ಟ್ ಬೇಕಲ್ವಾ ಮತ್ತೆ ನಿಮ್ಗೆ? ಹೆದರ್ತೀರಿ ನೀವು, ಡರ್ಪೋಕ್ ಅರುಣ್. ಹೆದರಿಕೆ ಜೋರಿದೆ ನಿಮ್ಗೆ. ನಮ್ಮ ಅಮ್ಮ ನೋಡಿ, ಅಮ್ಮ ಬರ್ಲೇ ಇಲ್ಲ ಇವತ್ತು ಸಾಂಗ್ ಆಡ್ಲಿಕ್ಕೆ. ಕಾಫಿ ಆಯ್ತು ಅರುಣ್ ಬ್ರದರ್, ಕಾಫಿ ಆಯ್ತಾ ಅರುಣ್ ಬ್ರದರ್? ಆಯ್ತು ಅಕ್ಕ, ನಿಮ್ಮದು ಆಯ್ತಾ? ನಾನು ಆರೆಂಜ್ ತಿನ್ಲಿಲ್ಲ. ನೀವು ಕಾಫಿ ಹೇಳುವಾಗ ನಂಗೆ ಆರೆಂಜ್ ನೆನಪಾಗ್ತದೆ. ನೀವೆಲ್ಲ ಕಾಫಿ ಕುಡಿಯುದು, ನಾನು ಆರೆಂಜ್ ತಿನ್ನೋದು. ಹೇಗೆ ಹೇಗೆ ನಮ್ಮ ಲೈಫ್, ದುಬೈ ಲೈಫ್ ನೋಡಿ. ನಿಮ್ದು ಕಾಫಿ, ನಂದು ಫ್ರೂಟ್ಸ್. ಸ್ವಲ್ಪ ಬಜ್ಜಿ ಬಿಜಿ ಇದ್ದೀನಿ ಅಕ್ಕ. ಬೇಜಾರು. ಯಾಕೆ ಬೇಜಾರೆಲ್ಲ ಇಲ್ಲಪ್ಪ. ನೀವು ಬರೋದೇ ಹೆಚ್ಚು, ಬೇಜಾರು ಯಾಕೆ? ನೋಡಿ, ನಾನು ನಾಗು ಲೈವ್ಗೆ ಹೋಗಿಲ್ಲ, ಆದ್ರೂ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಅವ್ರು ಬೇಜಾರು ಮಾಡ್ಕೊಳ್ಬೇಕು. ಪ್ರವೀಣ್, ಬಾಯಲ್ಲಿಕ್ಕೆ ಬಂದ್ರ? ಆಯ್ತು. ಕಲ್ಲ ಬರ್ತಾರೆ ನೋಡಿ, ಎಂತ ನಗೆ ಮಾರೆ. ಎಲ್ಲ ಹೈಟ್ ಅಲ್ಲಿ ಇದ್ರ?
ಇವತ್ತು ಸೂಪರ್ ಇದೆ ಅರುಣ್. ಆರೆಂಜ್ ಬೇಕಾ? ಬಾಯ್ ಹೇಳಿ ಹಾಯ್. ಹಾಯ್ ಅಂಡ್ ಬಾಯ. ಯಾರ ಮನೆಗೆ ಹೋಗಿದ್ರಿ? ಎಷ್ಟು ಲೇಟ್ ಆಯ್ತು ದುಬೈಗೆ ಬರುವಾಗ? ಓಂ ನಮ ಶಿವಾಯ. ನಾನು ಹೇಳಲ್ಲ, ಪ್ರಾನ್ಸ್ ತಿಂದಿದ್ದೀನಿ, ನಾನ್ ವೆಜ್. ನೀವೇ ಜಪ ಮಾಡಿ. ಹಾಯ್ ಬಾಯ್, ಇದ್ದೀರಾ? ನಿಮ್ಮ ಹೆಸರು ಅಂದ್ರೆ ತುಂಬಾ ಇಷ್ಟ ನಂಗೆ. ಗೆಟ್ ಒನ್ ಬೈ ಒನ್ ಫ್ರೀ. ಗೆಟ್ 1 by 1 ಹೇಗೆ ಹಾಯ್ ಹಾಗೆ. ಗೆಟ್ 1 by 1 ಫ್ರೀ ಇದ್ದಾಗೆ ನಿಮ್ದು ಹಾಯ್ ಅಂಡ್ ಬಾಯ್ ಒಟ್ಟಿಗೆ. ಯಾರೋ ಮನೆಗೂ ಹೋಗಿಲ್ಲ ಅಕ್ಕ. ಅಲ್ಲಿ ಇವ್ರನ್ನ ಕೇಳಿದ್ದು, ಪ್ರವೀಣ ಅವರನ್ನು ಕೇಳಿದ್ದು. ಸಪೋರ್ಟ್ ಒಳ್ಳೆ ಕೊಡ್ತಾರೆ ಅವರು. ನೋಡಿದೆ ಬೇರೆಯವ್ರ ಲೈವ್ ಅಲ್ಲಿ, ಅದಕ್ಕೆ ಕೇಳಿದ್ದು. ಸಪೋರ್ಟ್ ಮಾಡ್ತಾ ಇದ್ರ ಬೇರೆಯವ್ರ ಲೈವ್ ಅಲ್ಲಿ ಅಂತ ಕೇಳಿದ್ದೆ. ಗೆಟ್ 1 by 1 ಹೇಗೆ ಹಾಗೆ ಹಾಯ್ ಅಂಡ್ ಬಾಯ್ ಫ್ರೀ. ಹ್ಞೂ ಅಕ್ಕ ಅಂತೆ. ನಾನು ಇವಾಗ ಆನ್ಲೈನ್ ಬಂದೆ ನಮ್ಮ ಗೇಮಿಂಗ್ ಮನೆಗೆ ಹೋಗಿ ಹಾಯ್ ಹಾಕಿ ಈ ಕಡೆ ಬಂದೆ. ಹೌದಾ? ಗೇಮಿಂಗ್ ಮನೆ ಕೂಡ ಇದೆಯಾ? ಯಾರ್ದು ಲೈವ್ ಇದೆಯಾ ಈಗ? ನನ್ನ ಚಡ್ಡಿ ದೋಸ್ತ ಹೆಸರು ಪ್ರವೀಣ್ ಅಂತ. ಸಂತುಬಾಯಿ ಅಂಡ್ ಸಹನಾ. ಹೌದಾ? ಸಹನಾ ಒಮ್ಮೆ ಮಾಡಿದ್ರಲ್ವ ಆಗ, ಈಗ ಪುನಃ ಮಾಡ್ತಾರಾ? ಯಪ್ಪ ಆಗದಿಲ್ಲ. ಚೇಂಜ್ ಮಾಡಿ ಯಾಕೆ? ಎಷ್ಟು ಜನ ಇದ್ದಾರೆ ಸೇಮ್ ಹೆಸರಿನವರು. ಒಳ್ಳೇದಲ್ವ ಚಡ್ಡಿ ದೋಸ್ತಿ ಇದ್ರೆ. ಇರ್ಬೇಕು ಎಲ್ರಿಗೂ ಚಡ್ಡಿ ದೋಸ್ತಿ. ಆರೆಂಜ್ ಬೇಕಾ ನಿಮ್ಗೆ? ಅರುಣ್ಗೆ ಆರೆಂಜ್ ಬೇಕಾ? ಯಾರಿಲ್ವಾ? ಮೊನ್ನೆ ಸಿಂಗಲ್ ನಾನು. ಸಿಂಗಲ್ ಅದಲ್ಲ, ದೋಸ್ತ್ ಇರ್ತಾರಲ್ವಾ, ಅದು ಮಿಂಗಲ್ ಆಗೋ ದೋಸ್ತಿ ಅಲ್ಲ, ಇದು ಸಿಂಗಲ್ ದೋಸ್ತಿ. ದೋಸ್ತ್ ಜಸ್ಟ್ ದೋಸ್ತ್ ಹಾಗೆ.
ಅಂದ್ರೆ ಸ್ಕೂಲ್ಗೆಲ್ಲ ಹೋಗುವಾಗ ದೋಸ್ತಿ ಆಗುದಿಲ್ವಾ ಅವರು? ಅಂದ್ರೆ ಕಾಂಟ್ಯಾಕ್ಟ್ ಇರ್ತದೆ ಅವಳದ್ದು ಹಾಗೆ, ಅಂತವ್ರು ಚಡ್ಡಿ ದೋಸ್ತಿ ಹೇಳುದು. ಹ್ಞೂ ಅಕ್ಕ ಕೇಳ್ತಿದ್ದಾರೆ. ಹೌದಾ, ಕೊಡ್ತೀನಿ. ಹುಡುಗಿಯರಿಗೆ ಹುಡುಗಿಯರು ಇರ್ತಾರೆ, ಹುಡುಗರು ಇರ್ತಾರೆ. ಸ್ಕೂಲ್ ದೋಸ್ತು, ಚಡ್ಡಿ ದೋಸ್ತು. ಏನು ಅಕ್ಕ? ದೋಸ್ತು ಹೇಳಿದ್ದು, ದೋಸ್ತಿ. ನಾವು ಚಿಕ್ಕದಿರುವಾಗ ದೋಸ್ತಿ ಇರ್ತಾರೆ ಅಲ್ಲ, ಅದು ಇದುವರೆಗೆ ಇದ್ರೆ ಅದನ್ನ ಚಡ್ಡಿ ದೋಸ್ತ್ ಅಂತ ಹೇಳುದು. ಮತ್ತೆ ವಿಶೇಷಗಳು? ಒಂದ್ 5 ನಿಮಿಷ ಇರ್ತೀನಿ ಆಯ್ತಾ, 3 hours ಆಗ್ತದೆ. ಮೊನ್ನೆ ಸ್ವಲ್ಪ ಜಾಸ್ತಿ ಬಂತು ಆಚರ್, ನಿನ್ನೆ ಕಡಿಮೆ ಇತ್ತು. ಅಯ್ಯೋ ಫ್ರೆಂಡ್ ಜಾಸ್ತಿ ಇಲ್ಲ, 1 to 10th ಫ್ರೆಂಡ್ಸ್, ಜಸ್ಟ್ 4 ಅಷ್ಟೇ ಇರೋದು. PG ಅಂಡ್ ಡಿಗ್ರಿ 10 ಇರ್ಬೇಕು, ಟೋಟಲ್ 20 ಅಷ್ಟೇ. ಅವರು ಹಾಯ್ ಬಾಯ್, ನಮ್ಗೆ ಯಾರು ಇಲ್ಲ, ಟೈಮ್ ಸ್ಪೆಂಡ್ ಮಾಡಲ್ಲ. ಹಾಗೆನಾ? ನನಗೆ ಯಾರು ಇಲ್ಲ ಅಂತ ಫ್ರೆಂಡ್ಸ್. ಹೌದಾ? ಕೆಲವರು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಫ್ರೆಂಡ್ಸ್ ಆಗಿರ್ತಾರಲ್ಲ, ಅವರಿಗೆ ಚಡ್ಡಿ ದೋಸ್ತ್, ಬೆಸ್ಟ್ ಫ್ರೆಂಡ್ ಹೇಳುದು. ಮತ್ತೆ ನೀವು ಹೇಳುವಾಗೆ ಆ ಫ್ರೆಂಡ್ ಅಲ್ಲ ಆಯ್ತಾ. ಹೈಡ್ ಆಗಿದೆ ಮೆಸೇಜ್ ನಿಮ್ದು, ಶೋ ಆಗ್ತಿಲ್ಲ. ನನಗೆ ಯಾರು ಇಲ್ಲ, ಹೈಡ್ ಮೆಸೇಜ್ ಎಂತದು? 20 ಪ್ರವೀಣ್ YTR 20 ಗರಂ ಮಸಾಲೆ, NTR ಗರಂ ಮಸಾಲೆ, ಇದು YTR ಆಗಿದೆ. ಅದು ಗೂಗಲಿನಿಂದ ಹೇಗೆ ಪೇಸ್ಟ್ ಮಾಡುದು? ಅದು ಕಲಿಬೇಕು ನಂಗೆ. ಟೈಪ್ ಮಾಡಿದ್ರೆ ಏನಾದ್ರು ಅದು ಪೇಸ್ಟ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲಿ ತಂದು? ಇವಾಗ ಲಾಸ್ಟ್ 2 years ಆಯ್ತು, ಒಬ್ಬ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದಾರೆ, ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾರೆ ಅಲ್ವಾ, ಹಾಗೆ ಆಯ್ತು. ಅಂತಾರೆ ಅಲ್ವಾ, ಹಾಗೆ ಆತ ಒಬ್ಬ ಇದ್ದಾನೆ. ಹೌದಾ? ಯಾರಾದ್ರೂ ಇದ್ದಾರಲ್ವಾ? ಬ್ರದರ್ ಫ್ರಮ್ ಅನದರ್ ಮದರಾ? ಹೌದು, ಯಾರಿಗಾದ್ರೂ ಮದರ್ ಇರ್ತಾರಲ್ಲ. ಬ್ರದರ್ ಫ್ರಮ್ ಅನದರ್ ಮದರ್ ಅಂದ್ರೆ ಅನದರ್ ಮದರ್ ಅಂದ್ರೆ ಬೇರೆ ಮಗುವಿನ ತಾಯಿಯ? ಅನದರ್ ಮದರ್ ನಿಮ್ಮ ಅರ್ಥ ಹಾಗೆ ಆಯ್ತು, ಬ್ರದರ್ ಫ್ರಮ್ ಅನದರ್ ಮದರ್. ನಿಮಗೆ ಇದ್ದಾರಾ? ಇದ್ದಾರೆ, ಸ್ಕೂಲ್ನವರು ಇದ್ದಾರೆ. 1 2 3 4 4-5 ಇದ್ದಾರೆ.
ಒಂದೆರಡು ಹುಡುಗರು, ಒಂದು 3 ಹುಡುಗಿರು, 4 ಹುಡುಗಿರಿದ್ದಾರೆ. ಈಗೆಲ್ಲ ಫೇಸ್ಬುಕ್ ಎಲ್ಲ ಉಂಟಲ್ಲ, ಅದ್ರಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತಾರೆ. ಕರೆಕ್ಟ್ ಅಡ್ರೆಸ್ ಗೊತ್ತಿರ್ಬೇಕು, ನೇಮ್ ಎಲ್ಲ, ಸರ್ ನೇಮ್ ಎಲ್ಲ ಕರೆಕ್ಟ್ ಗೊತ್ತಿದ್ರೆ ಹುಡುಕ್ಬೋದು. ಹೌದಕ್ಕ, ಸೂಪರ್ ಸೂಪರ್. ಈಗ ವಾಟ್ಸಪ್ ಎಲ್ಲ ಉಂಟಲ್ಲ, ಏನಾದ್ರೂ ಒಂದು ಗುಡ್ ಮಾರ್ನಿಂಗ್ ಆದ್ರೂ ಬರ್ತದೆ, ಏನಿಲ್ಲ ಅಂದ್ರೆ. ಅಂದ್ರೆ ಫ್ರೆಂಡ್ ಅಷ್ಟೇ ಆಗಿರಲ್ಲ, ಕಷ್ಟ ಬರ್ಲಿ ಸುಖ ಬರ್ಲಿ ಒಟ್ಟಿಗೆ ಇರ್ತಾರೆ ಅವರು. ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾರೆ, ಹೌದಾ? ಹಾಗೇನಾ? ಬೆಸ್ಟ್ ಫ್ರೆಂಡ್ಸ್. Going to be 3 hours, 2 minutes left. Why you laughing? ಯಾಕೆ, ಏನಾಯ್ತು? ತಲೆ ಜಸ್ತಾ ಇದ್ದೀರಿ? ಕೊಯ್ಟಿಯಾರ್, ನಿಮ್ಮ ಕಡೆ ಮಳೆ ಉಂಟಾ? ನಮ್ಮ ಕಡೆ ಮಳೆ ಇಲ್ಲ, ನಮ್ಮ ಕಡೆ ಟೊಮೆಟೊ ಉಂಟು. ನನಗೆ ಎಲ್ಲರಿಗೂ ಮೆಸೇಜ್ ಮಾಡ್ತೀನಿ, ಆದ್ರೆ ಅವರು ಯಾವಾಗಲಾದ್ರೂ ಒಂದು ಮೆಸೇಜ್ ಮಾಡ್ತಾರೆ ಅಕ್ಕ. ಎಲ್ರೂ ಬಿಜಿ ಅರುಣ್, ಈಗ ಎಲ್ರೂ ಬಿಜಿ. ಇನ್ಸ್ಟಾ, ಅದು ಇದು, ಯೂಟ್ಯೂಬ್ ಅದ್ರಲ್ಲಿ ಬಿಜಿ. ನಿಮ್ಮ ಕಡೆ ಮಳೆ ಉಂಟಾ? ನಮ್ಮ ಕಡೆ ಮಳೆ ಇಲ್ಲ. ನಮ್ಮ ಕಡೆ ಈಗ ಖರ್ಜೂರ ಇದೆ, ಬಿಸಿಲಿದೆ, ಬೆಚ್ಚ ಬೆಚ್ಚ ಇದೆ. ಖರ್ಜೂರ ಆಗುವ ಟೈಮ್. ವಿಡಿಯೋ ಹಾಕ್ತೀನಿ ನೋಡಿ ಇವತ್ತು. ಟೊಮೆಟೊ ಅಂದ್ರೆ ಏನು? ಟಮಾಟ ಅಂದ್ರೆ ಟಮಾಟರ್. ಹಿಂದಿಯಲ್ಲಿ ಟಮಾಟರ್ ಬೋಲ್ತಾ ಹೈ, ಇಂಗ್ಲಿಷ್ में ಟೊಮೆಟೊ बोलता है, ತುಳು में ಟೊಮೆಟೊ बोलते हैं, ಟೊಮೆಟೊ, ಟಮಾಟೆ. ಅಕ್ಕ, मालूम पड़ा ना भी, हिंदी में टमाटर बोलते हैं. ಅರುಣ್ ಬ್ರೋ, ನಮ್ದು ಅದೇ ಪ್ರಾಬ್ಲಮ್. ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಳ್ಳೋದು? ಕೆಲವರು ಮತ್ತೆ ಮಾಡುವಂತ ಹೋಗುದು, ಅದು ಮತ್ತೆನೆ ಆಗ್ತದೆ. ಎಲ್ಲಿ ಹೋದ್ರು ಬಿಜಿ, ಆಚೆ ನೋಡಿದ್ರು ಬಿಜಿ, ಈಚೆ ನೋಡಿದ್ರು ಬಿಜಿ, ಮುಂದೆ ನೋಡಿದ್ರು ಬಿಜಿ, ಹಿಂದೆ ನೋಡಿದ್ರು ಬಿಜಿ. ಈಗ ಗೊತ್ತಾಯ್ತಾ ಟೊಮೆಟೊ ಅಂದ್ರೆ ಎಂತಂತ? ಟೊಮ್ಯಾಟೊ ಅಲ್ಲ, ಅದು ಟೊಮ್ಯಾಟೊ. ಟಮಾಟೆ ಅಂತ ಹೇಳುದು ನಾವು ತುಳುವಲ್ಲಿ, ಟಮಾಟೆ. ಬ್ರೋ, ಏನ್ ಮಾಡೋದು? ಸಂಸ್ಕೃತದಲ್ಲಿ ಅದು ಗೊತ್ತಿಲ್ಲ, ಅದು ಟೀಚರ್ ಹತ್ರ ಕೇಳ್ಬೇಕು. ಟೀಚರ್ ಲೈವ್ ಉಂಟಲ್ಲ, ಅವಾಗ ಕೇಳುವ, ಟಮಾಟರಿಗೆ ಎಂತ ಹೇಳುವುದು?
ಅಲ್ವಾ ಅರುಣ್, ನಿಮ್ಗೆ ಗೊತ್ತಿದ್ರೆ ಹೇಳಿ. ನಾನು ಕನ್ನಡ ಮಾಧ್ಯಮ, ನಾನು ಸಂಸ್ಕೃತ ಮಾಧ್ಯಮ ಅಲ್ಲ. ಮತ್ತೆ ನೀವು ಯಾಕೆ ಬೇರೆ ಭಾಷೆಯಲ್ಲಿ ಹೇಳಿದ್ದು? ನಂಗೆ ಹೇಳಿದ್ದು, ನಂಗೆ ಗೊತ್ತಿದ್ದು ಹೇಳಿದೆ. ಯಾವ ಭಾಷೆ ಗೊತ್ತಿತ್ತು ಅದ್ರಲ್ಲಿ ಹೇಳಿದೆ. ಇಂಗ್ಲಿಷ್, ಹಿಂದಿ, ತುಳು, ಕನ್ನಡ, 4 ಭಾಷೆ. ಬೇರೆ ಭಾಷೆಯಲ್ಲಿ ಗೊತ್ತಿಲ್ಲ. ನಾಳೆ ಅರಬಿಕ್ ಅಲ್ಲಿ ಸರ್ಚ್ ಮಾಡಿ ನಿಮ್ಗೆ ಹೇಳ್ತೇನೆ, ಅರಬಿಕ್ ಅಲ್ಲಿ ಹೇಗೆ ಹೇಳುದಂತ. ನನಗೂ ಗೊತ್ತಿಲ್ಲ. ಇವತ್ತು ಕೇಳುವ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಇವತ್ತು ರಾತ್ರಿ. ನಾವು ಅಚ್ಚ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದ್ದು. ನಾವು ಕೂಡ ಅಚ್ಚನೆ ಓದಿದ್ದು, ಪಚ್ಚ ಓದ್ಲಿಲ್ಲ. ನಾವು ಕೂಡ ಅಚ್ಚ ಕನ್ನಡನೇ ನಾವು. ಸಂಸ್ಕೃತ ಮಾತ್ರ ಗೊತ್ತಿಲ್ಲ, ಅದು ಕಷ್ಟ ನಮ್ಗೆ ಸಂಸ್ಕೃತ. ಅಚ್ಚ ಕನ್ನಡದಲ್ಲಿ ಓದಿ ಬೆಚ್ಚಕ್ಕೆ ಬಂದದ್ದು ನಾವು, ಬೆಚ್ಚದ ಊರಿಗೆ. ರೂಪಾ, ವೆಲ್ಕಮ್ ಟು ದುಬೈ. ರೂಪಾ, ಹೇಗಿದ್ದೀರಿ? ಸಾರಿಯಲ್ಲಿ ಎಷ್ಟು ಲುಕ್ ಕಾಣ್ತೀರಿ ನೋಡಿ, ಸೂಪರ್ ಕಲರ್. ಓಕೆ ಅಕ್ಕ, ಲೈಕ್ ಡನ್, ಥ್ಯಾಂಕ್ ಯು. ಹೈ ಅರುಣ್, ಹೈ ರೂಪಾ ಅಕ್ಕ, ಟೀ ಆಯ್ತಾ ಅಕ್ಕ? ನಿಮ್ಮ ಜೀವನ ಚಕ್ರ ಹೇಗಿದೆ ಅಕ್ಕ? ರೂಪಾ, ನೀವು ಆನ್ಸರ್ ಮಾಡಿಲ್ಲ, ಸೊ ಫೈನ್ ಬೀಳುತ್ತೆ. ಬರುವಾಗ ಐಫೋನ್ ತನ್ನಿ. ಓ, ನೀವು ಇದ್ದೀರಾ ಐಫೋನ್ ಅಲ್ಲಿ? ಹಾಗೆಲ್ಲ ಬಿಡಲ್ಲ ಏರ್ಪೋರ್ಟ್ ಅಲ್ಲಿ ಐಫೋನ್ ತರ್ಲಿಕ್ಕೆ. ಕಾಫಿ ಆಯ್ತಾ? ಇಲ್ಲಪ್ಪ, ನಾನೆಲ್ಲ ಅದೆಲ್ಲ ಕುಡಿಯಲ್ಲಪ್ಪ. ಕಾಫಿ ಟೀ ಏನೂ ಕುಡಿಯಲ್ಲ ನಾನು. ಅರುಣ್ಗೆ ಕೇಳಿ, ಗೊತ್ತುಂಟು ಅವರಿಗೆ ನಾನು ಏನ್ ತಿಂತೀನಿ ಅಂತ. ಇನ್ನೂ ಆಗಿಲ್ಲ ಅರುಣ್, ನಿಮ್ದು? ನಿಮ್ಮ ಸಾರಿ ಒಂದಿನ ಕೊಡ್ತೀರಾ? ಕಲರ್ ಸೂಪರ್ ಇದೆ, ನೋಡಿ ಬರ್ತೀನಿ ನಿಮ್ಮ ಸಾರಿ ಕಲರ್. ವೇಟ್, ಸಾರಿ ಅಲ್ಲ, ಡ್ರೆಸ್ ಅದು. ಸೂಪರ್ ಸೂಪರ್. ಇದ್ರಲ್ಲಿ ಸ್ಯಾರಿ ತರ ಕಾಣ್ತದೆ ಡಿಪಿಯಲ್ಲಿ. ಹೌದಾ ಸುಮ್ಮನೆ? ಹೌದೌದು, ಫೈನ್ ಅರುಣ್. DKC ಅಕ್ಕ, ನಿಮಗಾದ್ರೂ ಗೊತ್ತಾ ಟೊಮೆಟೊಗೆ ಟೊಮೆಟೊಗೆ ಸಂಸ್ಕೃತದಲ್ಲಿ ಏನ್ ಹೇಳ್ತಾರೆ ರೂಪಾ? ಟಮಾಟ ಹೇಳ್ತಾರ? ಟೊಮೆಟೊಗೆ ಟೊಮೆಟೊನೇ ಹೇಳ್ತಾರ ಅಂತ, ಯಾರಿಗೊತ್ತು. ಕಲಿಬೇಕು ಸ್ವಲ್ಪ ಸಂಸ್ಕೃತ. ಸರ್ಚ್ ಮಾಡಿ ಅಲ್ಲ, ಗೂಗಲ್ ಸರ್ಚ್ ಯಾವ್ದು ಸಿಗ್ತದೆ ಈಗ, ಯಾವ ಭಾಷೆಯಲ್ಲಿ ಕೂಡ ಬರ್ತದಲ್ಲ. ಸರ್ಚ್ ಮಾಡ್ಕೊಂಡ್ ಬನ್ನಿ ಅರುಣ್. DKC ಬಸ್ಸ ಅಕ್ಕ, ನಿಮ್ಗೆ ಮದುವೆ ಆಗಿದೆ? ಇಲ್ಲ ಇಲ್ಲ, ಮದುವೆ ಆಗ್ಲಿಲ್ಲ. ಯಾಕೆ ಮಿಂಗಲ್ ಆಗ್ತೀರಾ? ಬರ್ತಾರೆ ಹಿಡ್ಸುಡಿಟ್ಕೊಂಡು ಗಂಡ. ಪೊರಕೆ ಹೇಳುದು ನೀವು, ನಾವು ಹಿಡ್ಸುಡಿ ಹೇಳುದು. ಪೊರಕೆ ಇಟ್ಕೊಂಡು ಬರ್ತಾರೆ. ರೂಪಕ್ಕ, ನಿಮಗೆ ಬೆಳಗ್ಗೆ ಮೆಸೇಜ್ ಮಾಡಿದ್ದು ನಾನೇ ಅಕ್ಕ. ಹೌದಾ, ಬೇರೆ ಐಡಿಯಲ್ಲಿ ಮಾಡಿದ್ದ? ತುಂಬಾ ಜೋರಾಗಿದ್ದಾರೆ ಈಗ ಅರುಣ್ ಅಲ್ವಾ? ನಿಮಗೆ ಮದುವೆ ಆಗಿದೆಯಾ? ಗೊತ್ತಿಲ್ಲ. ನಿಮಗೆ ಮದುವೆ ಆಗಿದೆಯಾ ರೂಪಾ? ಹೇಳಿ. ದೃಷ್ಟಿ ತೆಗೀರಿ ಆಯ್ತಾ?
ಇಲ್ಲಿ ಕಣ್ಣಾಕಿ ಆಯ್ತು. ಅವರ ಸಪೋರ್ಟ್ ಮೆಸೇಜ್ ನೋಡಿ ಆನ್ಸರ್ ಇಲ್ಲ. ಅವರು ವಿಡಿಯೋದಲ್ಲಿ ವಾಯ್ಸ್ ಬಿಟ್ಟವರು ನೋಡಿಲ್ಲ. ನಾ ವಿಡಿಯೋದಲ್ಲಿ ಇದ್ದಾರೆ ಅಲ್ವಾ? ಇದ್ದಾರೆ. ಯಾವುದು ವರುಣ್? ಹೇಗೆ ಸಿಕ್ಕಿದ್ದು ವರುಣ್? ಹೇಗೆ ಸಿಕ್ಕಿದ್ದು? ಯಾವ್ದ್ರಲ್ಲಿ ಮೆಸೇಜ್ ಮಾಡಿದ್ದಾರೆ? ಇನ್ಸ್ಟಾದಲ್ಲಿಯಾ? ಅವರ ಕ್ವಶನ್ಗೆ ಆನ್ಸರ್ ಮಾಡ್ಲಿಲ್ಲ ನೀವು ರೂಪಾ? ಏನೋ ಕೇಳಿದ್ದಾರೆ ನೋಡಿ ಮೇಲೆ, ಆನ್ಸರ್ ಮಾಡಿ. ನಾನು 2 ಮಕ್ಕಳ ತಾಯಿ ಅಂತ ಹೇಳ್ತಾರೆ ಈಗ ನೋಡಿ. ಗೊತ್ತಿಲ್ಲ ಅಂತೆ ಅಕ್ಕ. ಸೂಪರ್ ಆನ್ಸರ್. ನಾನು 2 ಮಕ್ಕಳ ತಾಯಿ. ಹೇಳಿ ರೂಪಾ. ಫೇಸ್ಬುಕ್ ಇಲ್ಲಿ ಇದ್ದೀರಾ ನೀವು? ರೂಪ ಇದ್ದೀರಾ ಫೇಸ್ಬುಕ್ ಅಲ್ಲಿ? ಅವಳ 2 ಮಕ್ಕಳ ತಾಯಿ ಸಂತೂರ್ ಸೋಪ್ ಯೂಸ್ ಮಾಡೋದಂತೆ. ಗೊತ್ತೇ ಆಗ್ತಿಲ್ಲಲ್ಲ. ಅಬೌಟ್ ಅಲ್ಲಿ ಉಂಟಾ? ಫೇಸ್ಬುಕ್ ನಿಮ್ದಾ? ಓಕೆ ಓಕೆ. ಬೇಜಾರಾಯ್ತಾ ಅಂತ ರೂಪಾಗಿ? ಕೇಳ್ಬಾರ್ದಿತ್ತು ನೀವಾಗೆಲ್ಲ. ಹೋಗೇ ಬಿಟ್ರು. ಎಂತ ಮಾರೆ ನೀವೆಲ್ಲ ನೋಡ್ಕೊಂಡು ಕೇಳ್ಬೇಕಲ್ಲ. ಸಾರಿ ಅಕ್ಕ, ಬೇಜಾರಾದ್ರೆ. ಇಲ್ಲಪ್ಪ, ಹಾಗೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಅವ್ರು. ಅಂತ ಮೆಸೇಜ್ ಎಂತ ಹಾಕಿದ್ರಿ? ಸುಮ್ಮನಿರಿ ನೀವು. ಹಾಗೆ ಕೇಳಿ ಅಂತ ಹೇಳ್ಕೊಡ್ಬೇಡಿ. ಮಂಗಲಸೂತ್ರ ಇದ್ರೆ ಮೇಲಿಗೆ ಹಾಕೊಳ್ಳಿ, ಸೀರೆ ಮೇಲಿಗೆ. ಯಾರು ಕೇಳಲ್ಲ. ನಾನು ಅದಕ್ಕೆ ತೆಗೆಯುವುದಿಲ್ಲ ನೋಡಿ. ನಂಗೆ ಯಾರು ಕೇಳುದಿಲ್ಲ ಮದುವೆ ಆಗಿದೆಯಾ ಅಂತ. ಹೋಗೇ ಬಿಟ್ರು ರೂಪ ನೋಡಿ, ಸಿಟ್ ಮಾಡ್ಕೊಂಡು. ಯಾರ ಮೇಲೆ ಸಿಟ್ಟೀಗ? ಅರುಣ್ ಮೇಲೆ, ನಿಮ್ ಮೇಲೆ? ಹೌದಾ? ಮತ್ತೊಮ್ಮೆ ಮೆಸೇಜ್ ಹಾಕಿ ಸಾರಿ ಅಂತ. ಮೆಸೇಜ್ ನೋಡ್ಲಿಕ್ಕೆ ಹೋದ್ರು ಅವ್ರು, ಬರ್ತಾರೆ ಬಿಡಿ. ಅಕ್ಕ ಹಾಗೆಲ್ಲ ಬೇಜಾರಾಗಲ್ಲ. ಹೌದೌದು, ಬೇಜಾರಾಗಲ್ಲ. ಮೆಸೇಜ್ ನೋಡ್ಲಿಕ್ಕೆ ಹೋದ್ರ ಅಂತ ಅರುಣ್ ಎಂತ ಮೆಸೇಜ್ ಹಾಕಿದ್ದಾರೆ ಅಂತ. ಅದು ಯಾಕೆ ಹಿಂದೆ ಮತ್ತು ಮುಂದೆ NTP YTR ಅಂತ? ಮಧ್ಯದಲ್ಲಿ ಪ್ರವೀಣ್. NTP ಪ್ರವೀಣ್, YTR. ಬಿಡದ್ದು ನೋಡಿ, ಅರುಣ್ ಕುಮಾರ್ ಕಿಂಗ್ ಬ್ಲಾಗ್ಸ್ ಇನ್ ಕನ್ನಡ. ನೀ ಕಿಂಗ? DKC ರೂಪಾ ದೇವಾಡಿಗ. KC ಅಂದ್ರೆ ಕನ್ನಡ ಚಾನಲ್. ಓಕೆ, ರೂಪಾ ದೇವಾಡಿಗ ಕನ್ನಡ ಚಾನಲ್ ಅಕ್ಕ. ಬೇಜಾರಾಯ್ತು. ಅರುಣ್ಗೆ ಜಪ ಮಾಡ್ಲಿಕ್ಕೆ ಶುರುವಾಯ್ತು. ಮಾಡಿ ಮಾಡಿ ತಥಾಸ್ತು. ನೇಮ್ ವಿವರಣೆ ಬೇಕಾ ಹೇಳಿ ಅಕ್ಕ? ಕೊಡುವೆ ಸುಮ್ಮನೆ ಅಕ್ಕ. ಬೇಕು. ಫುಲ್ ಫಾರ್ಮ್ ಹೇಳಿ. NTP YTR ಗರಂ ಮಸಾಲೆ.
NTP ಗಂಟೆ ಆಯ್ತಪ್ಪ. 6 ಪ್ಯಾಕ್ ಮಾಡ್ಬೇಕು. ಹೋಗ್ತೀನಿ ನಾನು. 5 ಗಂಟೆ ಆಯ್ತು. ಒಂದು ದಿನಾನೂ ಸರಿ ಆಗ್ತಿಲ್ಲ 6 ಪ್ಯಾಕ್ ಮಾಡ್ಬೇಕು ಇವತ್ತು. ಯಾರನ್ನು ಸಪೋರ್ಟ್ ಮೆಸೇಜ್ ನೋಡುವಾಗ ಹೋಗ್ಲಿಕ್ಕೆ ಮನಸ್ಸಾಗ್ತಿಲ್ಲ. ಒಂದು 4 ಗುಲಾಬಿನ ಹೂವು ಇದೆ ಅದರಲ್ಲಿ. ಒಂದು 6 ಕೈ 4 ಗುಲಾಬಿ. ಬೇಗ ಬರ್ಲಿ ವಿವರಣೆ, ಮತ್ತೆ ಹೋಗುವೆ ನಾನು. NT ಅಂದ್ರೆ 90 ಕಿಡ್ಸ್ ಅಂತ. ಓಕೆ, ಆಮೇಲೆ ನನ್ನ ನೇಮ್. ಓಕೆ, ಆಮೇಲೆ YTR ಅಂದ್ರೆ ಯೂಟ್ಯೂಬರ್. YTR Y ಮತ್ತೆ T ಅಷ್ಟೇ ಅಲ್ಲ, R ಕೂಡ, ಎಂಡ್ ಕೂಡ ಇದೆಯಾ? ಟ್ಯೂಬರ್ R ಕೂಡ ಇದೆಯಾ? YT ಸಾಕಾಗ್ತಿತ್ತಲ್ವಾ? 6 ಪ್ಯಾಕ್. ಹೌದು, 6 ಪ್ಯಾಕ್ ಮಾಡ್ಬೇಕಲ್ಲ. ಮತ್ತೆ ಹೀಗೇನಾ? ಮೌನ ಆದ್ಮೇಲೆ ತೋರಿಸ್ಬೇಕಲ್ಲ 6 ಪ್ಯಾಕ್ ಎಲ್ಲ. R ಬಿಡಿ, ಅದು YT ಸಾಕು. NT ಅಂದ್ರೆ 90s ಕಿಡ್ಸ್. ಹಾಗೇನಾ? ಅದು ಅರ್ಥನಾ? NT ಅಂದ್ರೆ 90s. ನೀವು 90s ನವ್ರ ಹಾಗಾದ್ರೆ? ಹೊಂಟೋದ್ರು ಎಲ್ರು, ನಾನು ಹೋಗ್ತೀನಿ. ಓಕೆನಾ? ಕಾಣದಂತೆ ಎಲ್ರು ಮಾಯವಾದ್ರು. ಅರುಣ, ಬಾಯ್ ಬಾಯ್ ಅರುಣ. ಡ್ರೆಸ್ ತೆಗಿತೀನಿ, ಇದ್ದೀರಾ? ಟಾಟಾ, ಬಾಯ್ ಬಾಯ್, ಗುಡ್ ಬಾಯ್. ಎಲ್ಲರೂ ಇಲ್ಲ, ಯಾರು ಇಲ್ಲ, ಒಂದೇ ಮಂಡೆ. ಅರುಣ್, ನೀವು ಹೋದ್ರೆ ಅಂತ ಬ್ಲೂ ತಗೊಂಡೆ. ಬಾಯ್. ಎಲ್ಲರೂ ಇದ್ದಾರೆ, ಯಾರಿದ್ದಾರೆ? ಇಬ್ರಿದ್ದೀರಿ, ಮಂಡೆ ಒಬ್ಬರದೇ ಕಾಣ್ತಾ ಉಂಟು ನೋಡಿ. ಹೀಗೆ ಬಂತು ಒಂದು ಮಂಡೆ. ಬ್ಲೂ ತಗೊಂಡೆ ಅರುಣ್, ಎಂಡ್ ಮಾಡುವಂತ. ಓಕೆನಾ? ನಾಳೆ ಬರುವಾಗ ರೆಡಿ ಇರ್ತದೆ ನಿಮ್ಮದು ಬ್ಲೂ, ನೋ ಟೆನ್ಷನ್. ರಮ್ಮಿ, ಗೋಯಿಂಗ್. ನಾನು ಗೋಯಿಂಗ್. ಅಕ್ಕ, ಓಕೆನಾ? ಹಾಯ್ ಅರುಣ್, ನೋಡಿ ಈಗ ಬಂದ್ರೆ ಅಡಿಗೆಲ್ಲ ಮಾಡಿ ನಿಧಾನವಾಗಿ. ಅರುಣಿಗೆ ಹೆದರಿಕೆ ಜೋರಾಗ್ತದೆ. ಬ್ಲಾಂಕೆಟ್ ಕೊಡ್ಬೇಕೀಗ ಅವರಿಗೆ, ಇಲ್ಲದ್ರೆ ಹೆದರ್ತಾರೆ. ಓಕೆ, ಬಾಯ್ ಬಾಯ್. ಹೈಡಲ್ಲಿ ಇದ್ರಾ? ಮೀಟಲ್ಲಿ ಮಂಡೆ ಬಂತು ನೋಡಿ ಈಗ 3. ಎಂತ ಅಡುಗೆ ರಮ್ಮಿ? ಕಾಫಿ ಅರುಣ್, ನಿಮ್ದಾಯ್ತಾ ಕಾಫಿ? ಬಂದ್ರಾ ನಿಮ್ಮ ಬಾಸ್ ಮನೆಗೆ? ಬಂದ್ರಾ? ಬಾಯ್ ಅಕ್ಕ ಹೇಳ್ತಿದ್ದಾರೆ. ಇವಾಗ ಬಂದೆ. ಎಲ್ಲಿಂದ? ಐಡಲ್ ಇರ್ಲಿಲ್ವಾ? ಓಕೆ, ಆಯ್ತು ಅಕ್ಕ. ನಿಮ್ಮದು ಅಕ್ಕ ನುಗ್ಗೆಕಾಯಿ ಸಾಂಬಾರು, ಸೂಪರ್. ಗುರುವಾರ ನಾನ್ ವೆಜ್ ಇಲ್ವಾ? ನೋಡಿ, ಎಂಡ್ ಮಾಡುವಾಗ 4 ಜನ. ಎಂತ ಇದು ಮಾರೆ? ಹೋಗಿ ಲೈವ್ಗೆ. ಓಕೆ, ಯಜಮಾನ್ರು ಬಂದ್ರ? ಮತ್ತೆ ಎಂಡ್ ಮಾಡಿದ್ದೆ ಯಾವಾಗಲ್ಲ ರಮ್ಯಾ? ಮಾರ್ನಿಂಗ್ ಎಂಡ್ ಮಾಡಿದ್ದೆ ನೀವು ಲೈವ್? ನಾನು ಚಾರ್ಜ್ಗೆ ಇಟ್ಟು ಆನ್ ಇಟ್ಟು ಬಿಟ್ಟಿದ್ದೀನಿ. ಓನ್ಲಿ ವೆಜ್. ಓಕೆ, ಚಾಟ್.
ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ನೀವು, ಕಳ್ಳರು ಕಳ್ಳರು. ಓಡಿ ಓಡಿ ಓಡಿ, ನಂಗೆ 6 ಪ್ಯಾಕ್ ಮಾಡ್ಬೇಕು, ಓಡಿ. ದಿನಾ ಮಿಸ್ ಆಗ್ತಾ ಇದೆ. ರಮ್ಮನೆ ಹಿಂದೆ ಓಡಿ ನೀವು ಕೂಡ. ನೈಟ್ ಮಾಡಿದ್ದಾರೆ, ಹೌದಾ? ನೈಟ್ ಎಂಡ್ ಮಾಡಿದ್ದಾರಾ? ನಾನಿರುವಾಗಿತ್ತು ಇಲ್ಲಿ ಎಷ್ಟು ಆಗಿದೆ, ಬೇಗ ಮಲಗಿದ್ದು ಮಾತ್ರ ನಾವು 10ಗೆ ಏನ್ ಮಲಗಿದ್ದೆವು. ಹೈ ಪ್ರವೀಣ್, ಪ್ರವೀಣ್ ಇವ್ರ ಹತ್ರ ಕೇಳಿ ಆನ್ಸರ್ ಸಿಗ್ಬೋದು ಟಮಾಟರ್ ಬಗ್ಗೆ. ಸೂರ್ಯ ನಮಸ್ಕಾರ ಬರುತ್ತಾ? ಬರುತ್ತೆ ಬರುತ್ತೆ, ಏನ್ ಬರದು, ಅದೆಲ್ಲ ಮಾಡಲ್ಲ. ನನ್ನದಂತೂ ಬೇರೆ, ಯೂಟ್ಯೂಬ್ ಅಲ್ಲಿ ಯಾವ್ದು ಈಸಿ ಆಗ್ತದೆ ಅದು ಮಾಡುದು. ನಂಗೆ ಗೊತ್ತಿಲ್ಲ ಎಂತ ಎಂತ ಗೊತ್ತಿಲ್ಲ. ಆನ್ಸರ್ ಗೊತ್ತಾಯ್ತಾ ನಿಮ್ಗೆ ಎಂತಂತ? ನಮ್ಮ ಅರುಣ್ ಹೆದರ್ತಾರೆ ಮಾರೆ. ಸಪೋರ್ಟ್ ಕೊಟ್ಟೆ ಅರುಣ್. ಎಂಡ್ ಮಾಡಿ, ಎಂಡ್ ಮಾಡೋಣ. ಟಮಾಟರ್ಗೆ ಸಂಸ್ಕೃತದಲ್ಲಿ ಎಂತ ಹೇಳುದು ಗೊತ್ತಿದ್ರೆ ಹೇಳಿ. ನೈಟ್ ಯಾವಾಗ ಎಂಡ್ ಮಾಡಿದ್ರೆ ಗೊತ್ತಿಲ್ಲ. ಹೌದು, ಲೇಟ್ ತನಕ ಇತ್ತು. ಇಲ್ಲಿ 10 ಅಂದ್ರು 11:30 ಆಗಿದೆ ಎಲ್ಲ ಊರಲ್ಲಿ. ರಮ್ಯಕ್ಕ ಹಾಯ್. ಒಕ್ಕ ವಯಕ್ಕ, ನಿಮ್ಗೆ ಪ್ರೊಟೆಕ್ಟ್ ಕೊಟ್ಟಿದ್ದೇನೆ, ಡೋಂಟ್ ವರಿ. ಟೀ ಕೊಟ್ಟಿದ್ದಾರೆ ನೋಡಿ. ಚಂದ್ರ ಅದೊಂದು ಬಾಕಿ ಉಂಟು ಇನ್ನು. ಇನ್ನು ಚಂದ್ರಗ್ರಹಣಕ್ಕೆ ಹೋಗ್ಬೋದಲ್ವಾ? ಅರುಣ್, ಹೇಗಿದೆ ನಿಮ್ಮ ಜೀವನ ಚಕ್ರ? ಚೆನ್ನಾಗಿದೆ ಅಕ್ಕ, ನಿಮ್ದು ಹೇಗಿದೆ? ಚಾ ಆಗಿಲ್ಲ ರಮ್ಯ ಅಕ್ಕ, ನಿಮ್ದು ಏನ್ ಚಾ ಕುಡಿದಿಲ್ವಾ? ಇನ್ನೆಂತ, ಇನ್ನು ಇದು ಕುಡೀರಿ, ಎಣ್ಣೆ ಕುಡೀರಿ ನೀವು ನೈಟಿಗೆ. ಗಂಟೆ ಆಯ್ತಲ್ಲ, 7 ಗಂಟೆಗೆ ಎಂತ ಚಾ? ಇಲ್ಲ, ಮಾಡ್ಬೇಕು. ಇನ್ನು ಇಷ್ಟು ಲೇಟಾ? ರಮ್ಯ ಮಾಡ್ತಾರೆ ಅಂತ ಕಾಣ್ತದೆ. ಕಲಿಸುವುದಿಲ್ಲ ಅಲ್ಲಿ ಚಂದ್ರ ನಮಸ್ಕಾರ? ನೀವೆಲ್ಲ ಬಿಟ್ಟು ಹೋದ್ರೆ ನಾನು ಎಂಡ್ ಮಾಡ್ತೀನಿ, ಇಲ್ಲದ್ರೆ ಇಲ್ಲ. ಸೂರ್ಯ ನಮಸ್ಕಾರ ಆಮೇಲೆ ಚಂದ್ರ ನಮಸ್ಕಾರ ಇರ್ಬೇಕು ತಾನೇ, ಇದು ಯಾವ ನ್ಯಾಯಕ್ಕ? ಅದು ಬರ್ತದೇನು. ಹೌದು, ಸಾಯಂಕಾಲ ಚಂದ್ರ ನಮಸ್ಕಾರ ಮಾಡ್ಬೇಕು, ಬೆಳಿಗ್ಗೆ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ, ಮತ್ತೆ ಯಾವ್ದು ಚಂದ್ರನದ? ಥ್ಯಾಂಕ್ ಯು ಅರುಣ್. ಎಲ್ಲ ಬಿಟ್ಟು ಹೋಗಿ ನನ್ನ, ನಂಗೆ ಮನಸ್ಸಾಗುದಿಲ್ಲ ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ. ನೀವು ಬಿಟ್ಟು ಹೋಗಿ ನನ್ನ. ಹೋಗ್ರು, ಹೋಗಿ 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 ಓಡಿ. ಬೇಗ. ಆಫ್ಟರ್ನೂನ್ ನಮಸ್ಕಾರ ಎಲ್ಲ ಬರ್ತದೆ ಇನ್ನು. ಅದೆಂತ ಸೂರ್ಯ ಚಂದ್ರ ಕನ್ನಡದಲ್ಲಿ ಹಾಗೆನಾ? ಇದು ಯಾಕೆ ಇಂಗ್ಲಿಷ್ ಅಲ್ಲಿ ಬಂತು ಆಫ್ಟರ್ನೂನ್ ನಮಸ್ಕಾರ ಅಂತ? ಮಧ್ಯಾಹ್ನ ನಮಸ್ಕಾರ ಹೇಳ್ಬೇಕು. ಅಕ್ಕ, ಫೋನು ಚಾರ್ಜು ಕಮ್ಮಿ. ಹೌದು, ಹೋಗಿ, ನಾನು ಎಂಡ್ ಮಾಡ್ಬೇಕು. ಚಾರ್ಜ್ ಮಾಡಿಸಿ.
ಸ್ವಲ್ಪ ಟೀ ಕುಡಿಸಿ, ಫೋನಿಗೆ ಚಾರ್ಜ್ ಆಗ್ತದೆ. ಹೋಗಿ ಹೋಗಿ, ಹೌದು ವರ್ಕೌಟ್ ದಿನ ಮಿಸ್ ಆಗ್ತದೆ. ಇದೇ ಆಯ್ತು ದಿನ. 6 ಪ್ಯಾಕ್ ಇಲ್ಲ ಈಗ, 1 ಪ್ಯಾಕ್ ಕೂಡ ಬಂದಿಲ್ಲ. ಯಾರು ಹೋಗಲ್ಲ, ಹೋಗಿ ಮಾರೆ. ನೋಡಿ, 1 ಮಂಡೆ ಹೋಯ್ತು, 2 ಮಂಡೆ ಉಂಟು. ಓಕೆ ಅಕ್ಕ, ಸ್ವಲ್ಪ ಟೀ ಕುಡಿಸಿ, ಫೋನಿಗೆ ಚಾರ್ಜ್ ಆಗುತ್ತೆ. ರಮ್ಮಿ ಹೋದ್ರು, ನಾನೇ ಓಡಿಸ್ತೀನಿ ನಿಮ್ಮನ್ನು. ಟಾಟಾ ಬಾಯ್ ಬಾಯ್. ನಿಮ್ಮೊಟ್ಟಿಗೆ ಕೂತ್ರೆ ನಾನು 6 ಪ್ಯಾಕಿನ ಕತೆ ಏನು? ಹೋಯ್ತು, ಗ್ಲೂ ಹೋಯ್ತು. ಚಲೋ, ಬೇಡರಮ್ಮಕ್ಕ, ಈ ಅಕ್ಕ ಇರ್ಬೇಕಿನ್ನು. ನೋ 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 ನೋ, ಕತ್ಲಾಗ್ತದೆ, ಕ್ಲೀನ್ ಮಾಡ್ಬೇಕು. ನಾಳೆ ಸಿಗುವ, ಡೌಟ್ ನಾಳೆ. 1-3 ದಿನ ಡೌಟು, ನೋಡ್ತೇನೆ. ಹೊರಗೆ ಹೋಗಿಲ್ಲ ಅಂದ್ರೆ ಲೈವ್ ಬರ್ತೀನಿ, ಈವ್ನಿಂಗ್ ಬರ್ತೀನಿ. ಈವ್ನಿಂಗ್ ಪ್ಯಾಕ್ ಅಂದ್ರೆ ಪ್ಯಾಕ್ ಮಾಡುದು ಗೊತ್ತಿಲ್ವಾ? ಪ್ಯಾಕಿಂಗ್, ಊರಿಗೆ ಬರುವಾಗ ಪ್ಯಾಕ್ ಮಾಡ್ತಾರಲ್ಲ ಅದು. ಕಮಾನ್, ಚಲೋ, ಬಾಯ್ ಬಾಯ್, ಗುಡ್ ಬೈ. ಹೋಗಿ ಹೋಗಿ, ಒಂದು ಎಣ್ಣೆ ಕೊಡ್ದು ಮಲಗಿಬಿಡಿ. ಆಯ್ತಾ? ಏನು ಮಾಡ್ಲಾ? 2 ಮಂಡಿ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತದೆ. ಆಯ್ತು, ಅಲ್ಲೇ ಕೂತ್ಕೊಳ್ಳಿ, ತಲೆ ಕೆಳಗೆ ಮಾಡಿ. ಮಂಡಿ ನೋವಾದಾಗ ಹೇಳ್ತೀರಿ ತನ್ನಷ್ಟಕ್ಕೆ. ನಾನು ಹೋಗ್ತೇನೆ, ಬಾಯ್. ನಿಮ್ಮನ್ನು ಬಿಟ್ಟು ಬಾಯ್ ಬಾಯ್, ಟಾಟಾ. ಲೈಕ್ ಕೊಡ್ತಿದ್ದೀರಾ? 24 ಲೈಕ್ ಇದೆ. ಕೊಟ್ಟಿಲ್ಲ ಅಂದ್ರೆ ಕೊಟ್ಟು ಹೋಗಿ. ನಾಳೆ ಸಿಗುವ, ಬಾಯ್ ಬಾಯ್. ರಮ್ಮಿ ಬಾಯ್, ಅರುಣ್ ಬಾಯ್. ಎದ್ದೇಳಿ ಎದ್ದೇಳಿ, ಬರ್ಬೇಕು ಹೋಗ್ಬೇಕು, ಟಾಟಾ ಬಾಯ್ ಬಾಯ್. ಬರೋಕ್ಕೆ ಹೋಗ್ಬೇಡಿ. ಅಲ್ಲ, 3 hours ಆಯ್ತು ಇವತ್ತು. ತುಂಬಾ 3.5 hours ಆಗ್ತಾ ಬಂತು. 24, 25, 5 minutes ಆದ್ರೆ 3.5 ಗಂಟೆ ಆಗ್ತದೆ. ನಿಮಗಾಗಿ 5 minutes, only for you. 28, 29, 30. ಓಕೆ, ನಾವು only 1 minute ಬಾಕಿ ಇದೆ. ಅಲ್ಲ, 1 minute ಅಲ್ಲಪ್ಪ, 25 minutes ಗೆ 1 minute ಬಾಕಿ ಇದೆ. 1 minute ಇರ್ತೇನೆ, only 1 minute. 25 ಆಗ್ತದೆ. 3 hours and 25 minutes. ಎಲ್ಲ ನಾಚಿ ನೀವು ಅದೆಲ್ಲ ಗೊತ್ತಿಲ್ಲ. ಎಣ್ಣೆನಾ? ನಾವು ಅದೆಲ್ಲ ಗೊತ್ತಿಲ್ಲ. ಹೌದು, ಎಣ್ಣೆ ಹಾಕ್ಬೇಕು, ಮಜಾ ಬರುದು. ಎಣ್ಣೆ ಹಾಕಿದ್ರೇನೆ ಮಜಾ, ಒಳ್ಳೆ ನಿದ್ದೆ ಬರುದು. ನಿದ್ರೆ ಬೇಕಾದ್ರೆ ಎಣ್ಣೆ ಕುಡಿಬೇಕು. ಎಣ್ಣೆ ನಿಮ್ದು, ಪಾಟಿ ನಮ್ದು. ಪಾಟಿ ನಿಮ್ದು, ಎಣ್ಣೆ ನಮ್ದು. ಫ್ರೀ ಎಣ್ಣೆ. ಆಯ್ತು 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 ಆಯ್ತು, 25 minutes ಆಯ್ತು. ಇರುದಾದ್ರೆ 5 minutes ಇರ್ಬೇಕಾಗ್ತದೆ. 3.5 ಗಂಟೆ. ಏನಿರ್ತೀರಾ? 5 minutes. 5 minutes ಅಲ್ಲ, 4 minutes. 4 minutes 20 seconds. ನಗಿರಿ ನಗಿರಿ, ಎಷ್ಟು ಬೇಕು ಅಷ್ಟು ನಗಿರಿ. ನಕ್ರೆ ಒಳ್ಳೆ ಲೈಫ್ ಸಿಗುತ್ತೆ, ಮುಖ ಚಂದ ಕಾಣ್ತೆ. ಹೆಂಗ್ ಕಾಣ್ತಾರಂತೆ? ನಗ್ಬೇಕಂತೆ ಲೈಫಲ್ಲಿ. ಮಾರ್ನಿಂಗ್ ಎದ್ದು ನಗ್ತಾರೆ ನೋಡಿ, ಅಂತ. ಹಾಗೆ ನಗಬೇಕು. ಯಾವ ಎಣ್ಣೆ ಹೇಳಿ ಬಿಡಿಸಿ, ಯಾವ್ದು ಬೇಕು? ಬ್ಲ್ಯಾಕ್ ಲೇಬಲ್ ಇದೆ, ಬ್ಲೂ ಲೇಬಲ್ ಇದೆ, ರೆಡ್ ಲೇಬಲ್ ಇದೆ, ಎಲ್ಲಾ ಕಲರ್ದ ಲೇಬಲ್ ಇದೆ. ಯಾವ್ದು ಬೇಕು ನಿಮಗೆ? ತಗೊಂಬರುವ.
ಅಷ್ಟೇ ಹೆಸರು ಗೊತ್ತು ನಂಗೆ, ಮತ್ತೆ ಯಾವ್ದ್ರದ್ದು ಹೆಸರು ಗೊತ್ತಿಲ್ಲ. ಕ್ವಾಟ್ರ್ ಹೇಳ್ತಾರೆ, ಕ್ವಾಟ್ರ್. ರೆಡ್ ಲೇಬಲ್, ಬ್ಲಾಕ್ ಲೇಬಲ್ ನಾನು ನೋಡಿದ್ದೆ ಏರ್ಪೋರ್ಟ್ ಅಲ್ಲಿ, ಅದಕ್ಕೆ ಹೇಳುದು. ನಾವು ಊರಿಗೆ ಹೋಗುವಾಗ ತಗೊಂಡು ಹೋಗ್ತೇವೆ ರೆಡ್ ಲೇಬಲ್, ಜಾಸ್ತಿ ರೆಡ್ ಲೇಬಲ್ ತಗೊಂಡು ಹೋಗುದು. ಅದಕ್ಕೆ ಅದೊಂದು ಹೆಸರು ಗೊತ್ತಿದೆ, ಮತ್ತೆ ಯಾವ ಎಣ್ಣೆದ್ದು ಹೆಸರು ಗೊತ್ತಿಲ್ಲ. ಕೊಕೊನಟ್ ಎಣ್ಣೆದ್ದು ಮಾತ್ರ ಗೊತ್ತು. ಬಾದಾಮ್ ಎಣ್ಣೆ, ಕೊಕೊನಟ್ ಎಣ್ಣೆ, ಮಸ್ಟರ್ಡ್ ಎಣ್ಣೆ, ಅದೆಲ್ಲ ಗೊತ್ತುಂಟು. ಅದೆಲ್ಲ ಆಯಿಲ್ ಆಯ್ತು, ಇದು ಎಣ್ಣೆ. ಇದಕ್ಕೆ ಎಣ್ಣೆ ಹೇಳೋದು. ಕೊಕೊನಟ್ ಆಯಿಲ್, ಬಾದಾಮ್ ಆಯಿಲ್, ಅದು ಆಯಿಲ್ ಬೇರೆನೆ, ಇದು ಎಣ್ಣೆ. ಎಣ್ಣೆಗೆ ಬೆಣ್ಣೆ. ಆಯ್ತಾ, 3 minutes ಇದೆ. ನೀವು ನಿಲ್ಲುವುದಾದ್ರೆ ನಂಗೇನು ಪ್ರಾಬ್ಲಮ್ ಇಲ್ಲ, ನಿಲ್ಲಿ. ಅವನಲ್ಲಿ ಬಿಡ್ತೇನೆ, ಮೆಸೇಜ್ ಮಾಡ್ತಾ ಇರು ಆಯ್ತಾ. ನಾನು ಹೋಗಿ 6 ಪ್ಯಾಕ್ ಮಾಡ್ತೀನಿ. ಹೋಗಲ್ಲ ಅಂದ್ರೆ ಇರ್ತೇನೆ, ಅಲ್ಲೇ ಆನ್ ಇರ್ತೇನೆ. ಮ್ಯೂಟಿಗೆ ಹಾಕಿ ಬಿಟ್ಟು ಆನ್ ಅಲ್ಲಿ ಇಟ್ಟು ಬಿಡ್ತೀನಿ. ಓನ್ಲಿ 2 minutes ಲೆಫ್ಟ್. ಅಡುಗೆ ಅನಿಲ ಅದಂದ್ರೆ ಎಂತ? ಅಡುಗೆ ಅನಿಲ ಅಂದ್ರೆ ಎಂತ? ಅದಂದ್ರೆ ವಾಟರ್ ಪೇಪರಾ? ಹೌದಲ್ಲ, ವಾಟರ್ ಪೇಪರ್ಗೆ ಅಡುಗೆ ಅನಿಲ ಅಂತಾರ. ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ ಎಂತ ಅಂತ. ಇಂಗ್ಲಿಷ್ ಅಲ್ಲಿ ಎಂತ ಹೇಳ್ತಾರೆ ಅಡುಗೆ ಅನಿಲಕ್ಕೆ? ಬೇಗ ಹೇಳಿ, 1 minute ಬಚಾಯ, ಜಲ್ದಿ. ಮಾಡ್ಬೇಡಿ, 7 ಪ್ಯಾಕ್ ವೇಸ್ಟ್. 7 ಮಾಡಲ್ಲ, 6 ಮಾಡೋದು ನಾನು. ಅಡುಗೆ ಅನಿಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ಜಲ್ದಿ ಆನ್ಸರ್ ಕೊಡಿ. ಒಂದೇ 1 ನಿಮಿಷ ಇದೆ ನಿಮ್ಮ ಹತ್ರ. 10,000ದ ಪ್ರಶ್ನೆ ಇದು. ಅಡುಗೆ ಅನಿಲಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? 10,000 ನಿಮಗಾಗಿ. ಬೇಗ ಹೇಳಿ, ಟೈಮ್ ಆಗ್ತಾ ಬಂತು. 30 minutes. ಬೇಗ ಬೇಗ ಬೇಗ. 10,000 ಗೆಲ್ಬೇಕು ಈಗ. ಏನು ಆನ್ಸರೇ ಬರ್ತಿಲ್ಲ? ನೀವು ಸ್ವಲ್ಪ ಸ್ಲೋನಾ? ನಿಮ್ಮ ಸಾಬೂನ್ ಸ್ಲೋನಾ? ಬರೀ ಸ್ಲೋ ಇದೆ. ಇಲ್ಲಪ್ಪ, ಗೊತ್ತಿಲ್ಲ. ಸರ್ಚ್ ನಾನು ಮಾಡ್ತೀನಿ. ಆಯ್ತು, ಟೈಮ್ ಓವರ್, ಗೇಮ್ ಓವರ್. ಚಲೋ ಬಾಯ್. 3:30 ಗಂಟೆ. ಬಾಯ್ ಆದ್ರೆ ಹೇಳಿ. ಹೋಮ್ ಆಯಿಲ್ ಅದೆಂತ ಹೋಮ್ ಆಯಿಲ್? ನಾನೇ ನೋಡ್ತೇನೆ. ಅಡುಗೆ ಅನಿಲ ಅಂದ್ರೆ ಎಂತ? ಅನಿಲ ಅಂದ್ರೆ ಎಂತ? ಚಲೋ, ಕುಕ್ಕಿಂಗ್ ಆಯಿಲ್? ಇಲ್ಲ, ಅದಕ್ಕೆ ಹಾಗೆ ಹೇಳಲ್ಲ. ಅಡುಗೆ ಅನಿಲ ಅಂದ್ರೆ ಬೇರೆ ಉಂಟು ಮೀನಿಂಗ್. ಓಕೆನಾ, ಇಡುದಾ? ಬಾಯ್. ಎಂಡ್ ಮಾಡ್ತೀನಿ. ಎಂಡ್ ಮಾಡೋಣ. ಬಾಯ್ ಬಾಯ್, ಟಾಟಾ, ಸಿ ಯು. ನಾಳೆ ಸಿಗೋಣ. ತುಂಬಾ ಧನ್ಯವಾದಗಳು, ಇಷ್ಟುವರೆಗೆ ಸಪೋರ್ಟ್ ಮಾಡಿದ್ದೀರಾ. ಒಳ್ಳೇದಾಗ್ಲಿ, ಹೋಗಿ ಬನ್ನಿ, ನಾಳೆ ಸಿಗುವ. ಬಾಯ್ ಬಾಯ್. ಪ್ರವೀಣ್ ಅವರೇ ಬಾಯ್ ಬಾಯ್. ಚಡ್ಡಿ ದೋಸ್ತು ಬಾಯ್ ಬಾಯ್. ನೀವಲ್ಲಪ್ಪ ನನ್ನ ಚಡ್ಡಿ ದೋಸ್ತ್. ನನ್ನ ಚಡ್ಡಿ ದೋಸ್ತ್ ಬೇರೆನೇ ಇದೆ.
ಚಲೋ ಬಾಯ್. ಪಾಸ್ ಆಗಿದ್ದೇನಪ್ಪ. ಏನ್ ಪಾಸ್? ನಿಮ್ಗೆ ಆನ್ಸರ್ ಗೊತ್ತಿಲ್ಲ ನೋಡಿ. ವಾಟರ್ ವೇಪರೇ ಕರೆಕ್ಟ್ ಆನ್ಸರ್ ಅದು. ಚೆಕ್ ಮಾಡಿ ಬೇಕಾದ್ರೆ. ಓಕೆನಾ? ಬಾಯ್. ಆಯ್ತಾ? ಬಾಯ್ ಬಾಯ್. ಎಂಡ್ ಮಾಡ್ತೀನಿ. ಯಾರಾದ್ರೂ ಬೇರೆಯವರು ಯಾರಾದ್ರೂ ಲೈವ್ ಮಾಡಿದ್ರೆ ಅಲ್ಲಿಗೆ ನುಗ್ಗಿ. ಓಕೆನಾ? ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್. ಟಾಟಾ. ಮಾಡ್ತೀನಿ. ಎಂಡ್ 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 ಎಂಡ್.